ನೀನಾಗಿದ್ದುಕೊಂಡು ಸಹಾರ ಹಕ್ಕಿಗೊಳಗಾಗುವುದು ನಾವಲ್ಲ. ನೀ ತೆರಳು ನಭ ಕಲ್ಲದಡೆ, ನೀ ತೆರಳು ನಭ ಕಲ್ಲದಡೆ, ನಮ್ಮೀ ತೆರನ ಸಮರಾಂಗಣದ ಸತ್ವ ಅತಿಶಯ ಪರೀಕ್ಷಿಸುವ ಮನವಿದೆ ಬಿತ್ತೆ ಸಾವಿರುತ್ತ. ಇದೇನಾಶ್ಚರ್ಯ, ನಾನು ಸುಧಾನಳ ನೀಲ ಹನುಮ ಸುಷೇಣ ಜಾಂಬವ ಮುಖ್ಯನ ರಜನು ಕಂಡು ರಘುಪತಿಯು ವಾನರನ ಮತವಿಡಿದು ನಾಗಿರ್ವಾಣಪತಿ ಹಗ್ಗಿನಲ್ಲಿ ಗೆಲುವ ವಿಧಾನ ತಪ್ಪದು ಎನ್ನುತ್ತ ರಥವೇರಿದನು ಕರವೈರಿ.
ಇನ್ನು ನೀವು ಒಂದೊಂದೇ ಬಾಯಲ್ಲಿ ಹೇಳಿ ನೀವು ಇದು ಮಾಡಿ. ಪುಸ್ತಕ ಉಂಟು, ಅದರಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾನು ಹೇಳ್ತೇನೆ ಹಾಗಾದ್ರೆ, ಕೊಡಿ. ಆಯ್ತಾಯ್ತು. ಈಗ ಕೇವಲ ಛಾಪು, ಹಾ, ಆಮೇಲೆ ಬಿಡು ಛಾಪು, ಆಮೇಲೆ ತಾ, ಆಮೇಲೆ ಖಾ, ಅಲ್ಲಿಯಾ, ಆಯ್ತು. ಮತ್ತೆ ಇಲ್ಲಿ ಬೇರೆ ಯಾವ್ದು ಬರ್ತದೆ? ಕಾ, ಸಣ್ಣ ಕಾ, ತಿಮ್ಮು, ಹಾ ಹಾ ಹಾ. ಆಮೇಲೆ ನಾ ಇಲ್ಲಿ ಬರ್ತದೆ, ಹಾ ಹಾ ಹಾ. ಹೇಗೆ? ಹಾ, ಅಂದ್ರೆ ಬಲ ಆ ತೋರು ಬೆರಳಲ್ಲಿ ಹೀಗೆ ಬರ್ತದೆ, 3 ಅಕ್ಷರ. ಕರೆಕ್ಟ್. ಒಂದೇ ನ ತಿಮ್ ತೋ, ಹೀಗೆ ಬರ್ತದೆ. ಆಮೇಲೆ ಬೇರೆ ಯಾವ್ದು ಬರ್ತದೆ ಇದರಲ್ಲಿ? ಇದರಲ್ಲಿ ದೋ ಬರ್ತದೆ, ಹಾ, ಇದು ದೋ, ಹಾ, ಇದಕ್ಕೆ ದೋ ಹೆಸರು. ಆಮೇಲೆ ತೋಮ್, ತೋಮ್, ತೋ ತೋ, ಹಾ, ಅದು ತೋ ತೋ ತೋ, ಇಲ್ಲಿ ತೋ ದೊಡ್ಡ, ಹಾ ಹಾ, ಅಷ್ಟೇ. ಹಾಗೆ ಅಲ್ಲಿಗೆ ಬಲದ ಭಾಗದಲ್ಲಿ ಎಲ್ಲವೂ ಮುಗೀತು. ಹೇಳ್ತಾರೆ ನ ತಿಮ್ ತೋ ತಾ ದೋ ತಾ, ಬಿಡು ಚಾಪು. ಕರೆಕ್ಟ್ ಕರೆಕ್ಟ್. ಹೌದು, ಇದಿಷ್ಟು ಬಲಭಾಗದ್ದು. ಹೌದು, ಬಲಭಾಗ. ಹಾ, ಇನ್ನು ಎಡಭಾಗದ್ದು? ಎಡಭಾಗದ್ದು ದಿ, ಹಾ, ದಿ, ಹಾ, ದಿ, ಗ್, ಕರೆಕ್ಟ್. ಗ್ ಅಂತ ಹೇಳಿ. ಹೌದು, ಗ್. ಸಣ್ಣದು ಗ್, ಗ್, ದಿ, 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 ಕ, ಕ, ಹಾ, ಕಾ ಎಲ್ಲಿ ಬಡಿಯೋದದು? ಇಲ್ಲಿ ಕರ್ಣಕ್ಕೆ, ಕರ್ಣಕ್ಕೆ, ಹಾ. ಮತ್ತೆ ಅದನ್ನೇ ಕ್ ಅಂತ ಹೇಳ್ತೇವೆ. ಕರೆಕ್ಟ್. ಕ್, ಇದು ಕ್ ಸಣ್ಣಕ್ಕೆ, ಕ್ ಗ್ ಇದ್ದಾಗೆ ಕ್, ಕರೆಕ್ಟ್. ಕ್ ಕ್, ಹಾಗೆ. ಇದು ಎಡದಲ್ಲಿ ಇಷ್ಟು ಅಷ್ಟೇ ಸ್ವಾಮಿ. ಹಾ, ಅಷ್ಟೇ. ದಿ, ಗ್, ಕ, ಕ್, ಕ, ಎರಡು ಬರ್ತದೆ. ಹೌದು. ಹೌದು. ಈ ಕಡೆ ಧೋ, ತಾಮ್, ಬಿಡು ಚಾಪು, ನಾ, ತಿಮ್, ತೋ, ಕರೆಕ್ಟ್. ಈಗ ಎರಡು ಬಲ ಮತ್ತೆ ಎಡ ಸೇರಿಸಿ ಧ ಅಂತ. ಹಾ ಹಾ, ಈ ಚಾಪು ಈ ಎಡ ಸೇರಿ ಕರೆಕ್ಟ್. ಹಾಗೆ. ಆಮೇಲೆ ಅದರಲ್ಲಿ ಇನ್ನೊಂದು ಉಂಟಲ್ಲ, ಎಂತ? ಪ್ಲಾಮ್. ಹೌದು, ಹಾ ಹಾ. ಇನ್ನೊಂದುಂಟು ಸಣ್ಣ ಕಾ ಮತ್ತೆ ಇದು. ಹೌದು, ಹಾ, ಕರೆಕ್ಟ್. ಕಿನ ಕಿನ ಅಂತ ಹೇಳಿ ಅದೆಲ್ಲ ಬರ್ತದೆ, ಎಲ್ಲ ಉಂಟು ಅದಲ್ಲಿ. ಹೌದು ಹೌದು. ಕಿನ ಅಲ್ಲಿಗೆ ಎರಡು ಒಟ್ಟಿಗೆ ಸೇರಿಸುವುದು ಅಷ್ಟೇ. ಹೌದು. ಈಗ ನಾವು ಉರುಳಿಕೆಯನ್ನು ತಗೊಂಡ್ರೆ ಕಿಟತಕ, ತರಿಕಿಟ, ತರಿಕಿಟ, ಕಿಟತಕ. ಹೌದು. ಈಗ ನೀವು 1 2 3 4 ಕಾಲಗಳಲ್ಲಿ ಅದನ್ನು ಹೇಳಿ ಅದನ್ನು ಬಾರಿಸಿ. ಒಂದನೇ ಕಾಲದಲ್ಲಿ ಒಂದು ಬಾರಿಸುದು, ಎರಡನೇ ಕಾಲದಲ್ಲಿ ನೀವೇ ಬಾಯಲ್ಲಿ ಹೇಳಿ. ಅಲ್ಲ, ನಾನು ಹೇಳ್ತೇನೆ ಬೇಕಿದ್ರೆ, ಅದು ತೊಂದರೆ ಇಲ್ಲ. ಆಯ್ತಾಯ್ತು, ಕೆಳಗಿಟ್ಟು. ಹೌದು, ಸರಿ ಸರಿ. ಹೌದು, ಹಾಗೆ ಕಷ್ಟ ಆಯ್ತದೆ. ಹೌದು. ಅದರಿಂದ ಒಂದು ಸೂತ್ರ ಉಂಟು ಅದಕ್ಕೆ. ಅದೇ ಅದರಂತೆ ನಮ್ಮ ಸೂತ್ರ ಅಲ್ಲ ಅದು. ನನ್ನ ತಂದೆಯವರ ಪ್ರಸಾದ ಎಲ್ಲ ಮೂಲವೇ ತಂದೆ. ಈಗ ಕಿಟತಕ, ತರಿಕಿಟ, ತರಿಕಿಟ, ಕಿಟತಕ. ಹೌದೌದು. ಕಿಟತಕ ತರಿಕಿಟ ಶುರು ಮಾಡ್ತೇನೆ, ಪ್ರಾರಂಭ. ನಂತರ ತರಿಕಿಟ ಕಿಟ. ಸರಿ, ಆಯ್ತಾ? ಕಿ ಟ ತ ಕ ತ ರಿ ಕಿ ಟ. ಸರಿ. ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತರಿ ಕಿಟ್ಟ.
ಎರಡನೇ ಕಾಲ. ಹಾ, ಹೌದು. ಕಿಟ್ಟ ತಕ್ಕ ತಾಡಿ ಕಿಟ್ಟ ಕಿಟ್ಟ ತಕ್ಕ ತಾಡಿ ಕಿಟ್ಟ ಕಿಟ್ಟ ತಕ್ಕ ತಾಡಿ ಕಿಟ್ಟ ಕಿಟ್ಟ ತಕ್ಕ ತಾಡಿ ಕಿಟ್ಟ. ಮೂರನೇ ಕಾಲ. ಗಿಡದ ತರಿ ಗಿಡ ಗಿಡ ತಗ 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 ತರಿ ಗಿಡ ನಾಲ್ಕನೇ ಕಾಲ. ನಾಲ್ಕದಾಗ ಹೀಗೆ ನೋಡಿ. ಹಾ, ಅದನ್ನೊಮ್ಮೆ ನೀವು 1 2 3 4. ಹಾ ಹಾ ಹಾ. ಈ ಒಂದೊಂದು 2 ಸಲ ಬರ್ತಿ. ಕರೆಕ್ಟ್. ಹಾ, ತಾಳ ಭರ್ತಿ ಆಗ್ತಿಲ್ಲ. ಕರೆಕ್ಟ್, ಭರ್ತಿ ಆಗುದಿಲ್ಲ. ಹೌದು. ಸಡನ್ ಅಂದ್ರೆ ತಾಲಕ್ಕೆ ಬಂದದ್ದು. ಹೌದು. 4ನೇ ಕಾಲದ ಸಡನ್ 1ನೇ ಕಾಲಕ್ಕೆ ವಾಪಸ್ಸು ಹಾಗೆ. ಈಗ ತರಿಕಿಟ ಕಿಟ ತಕ. ಹಾಗಾದ್ರೆ ಹೀಗೆ ಇದೇ ರೀತಿ. ಹಾ, ತಪ್ಪಿತು ತಪ್ಪಿತು ಎಂದು ಮೂಗು ಕರೆಕ್ಟ್ ಸುರಿ ತಗೊಳ್ತೇನೆ. ಹಾ ಹಾ. ಆಮೇಲೆ ಯಾವುದು ಧೀ ತರಿಕಿಟ ತಕ ತರಿಕಿಟ ಕತ್ತರಿಕಿಟ ತಕ ತರಿಕಿಟ. ಧೀ ತರಿಕಿಟ ಧೀ ತರಿ ಧೀ ತರಿಕಿ. ಹಾ ಹಾ, ಅದು ಈ ಸ್ವರ ಬರ್ತದೆ ನೋಡಿ. ಕರೆಕ್ಟ್. ಕಿಡಿದ ತರಿಕಿಡುವೆ ಅದಕ್ಕೆ ಸ್ವರ ಸೇರಿಸಿ ಬರ್ತದೆ. ಹಾ ಹಾ, ಅದನ್ನು ಫಸ್ಟ್ ಅರ್ಥ ಆಗಲಿಲ್ಲ. ಕರೆಕ್ಟ್. ಅದೇ ನಾನೇ ಬರ್ತದ್ರು ಅದು ಹೀಗೆ ಗೊತ್ತಾಗಬೇಕಲ್ಲ. ಆಮೇಲೆ ಕಿಡತಕ ತಾಮ್ ಧೀಮ್ ತರಿಕಿಟ ಖತ್ತಂ. ಕಿಡತಕ ತಾಮ್ ಧೀ ತರಿಕಿಟ ಖತ್ತಂ.
ಅದು ಎರಡನೇ ಅದು ಎರಡು ಮೂರು ಇದು ನಾಲ್ಕನೇ ಕಾಲ ಇದು ಬರಲಿಕ್ಕಿಲ್ಲ. ಹಾ. ಎಲ್ಲ ಒಂದೇ ರೀತಿ ಬರ್ತದೆ. ಹಾ, ನಾನು correct. ನೋಡ್ತೇನೆ ನಾನು. ಹಾ. ಬರ್ತದೆ ನೋಡ್ತೇನೆ. ಅದಾದ್ರೆ ಎಲ್ಲ ಒಂದೇ ರೀತಿ ಅಲ್ಲ. ಕರೆಕ್ಟ್. ವ್ಯತ್ಯಾಸ ಉಂಟು. ಹೌದೌದು, ವ್ಯತ್ಯಾಸ ಉಂಟು. ಹೌದು. ನಿಧಾನ ಬರ್ಚೊಂಡು ಹೋಗ್ತಾ ಆಗ್ತದೆ ನೋಡ್ತೇನೆ. ಆಯ್ತಾ? ಆಮೇಲೆ ಕಿಟತಕ ತಾಮ್ ಧೀಮ್ ತರಿಕಿಟ ಅದಾಯ್ತಲ್ಲ. ಧೀಮ್ ತಕ ತರಿಕಿಟ ಕಿಟತಕ ತರಿಕಿಟ, ಧೀಮ್ ತಕ ತರಿಕಿಟ ಕಿಟತಕ. ಸರಿಗಿಲ್ಲ. ತುನ್ನಗಾಲ ಬೇಕಲ್ಲ. ಹೌದು. ಸಾಕಷ್ಟು. ಆಮೇಲೆ ಧೀಮ್ ತಕ ತರಿ ಕತ್ತಂ ಖತ್ತಕ ತರಿ ಖತ್ತಂ. ಆಮೇಲೆ ಧಿತರಿಕ ಧಿತರಿಕ ತರಿ ತರಿಕಿಟ ಖತ್ತಂ ಕಿಟತಕ ತರಿಕಿಟ ಖತ್ತಂ. ಆಮೇಲೆ ಯಾವುದು ಧೀ ತರಿಕಿಟ ಧೀ ತರಿಕಿಟ ಖತ್ತಂ ಕಾ ತರಿಕಿಟ ಕಾ ತರಿಕಿಟ ಖತ್ತಂ.
ಮತ್ತು ಅದು ಅದೇ ಅಲ್ವಲ್ಲ. ಧೀತರಿ ಕಿಟ ಕಾತರಿ ಕಿಟ ಕತ್ತಂ ಅದಾಯಿತು. ಧೀತರಿ ಕಿಟತಕ ತರಿ ಕಿಟ, ಧೀತರಿ ಕಿಟತಕ ತರಿ ಕಿಟ ಕತ್ತಂ. ಹಾಂ ಕರೆಕ್ಟ್. ಹಾಂ ಹಾಂ ಕಾಲ ವ್ಯತ್ಯಾಸ ಆಗಿಬಿಡುತ್ತೆ. ಕರೆಕ್ಟ್. ಕಾಲು ಹಾಗೆ ಆಗುತ್ತದೆ. ಇದು ಗೋರೆ ಅವರು ಬಡಿತಾ ಇದ್ರು. ಆಮೇಲೆ ಧೀತರಿ ಅದಾಯ್ತಲ್ಲ. ಧೀತರಿ ಧೀತರಿ ಕಿಟತಕ ತರಿ ಕಿಟ ತಗತರಿ ಕಿಟತಕ ತರಿ ಕಿಟ ತಗತಾಂ ತರಿ ಕಿಟ. ಧೀತರಿ ಕಿಟತಕ ತರಿ ಕಿಟ, ಧೀತರಿ ಕಿಟತಕ, ಧೀತರಿ ಕಿಟತಕ ಹಾಗಲ್ಲ. ಧೀತರಿ ಕಿಟತಕ ತರಿಕಿಟ ತಕತರಿ ಕಿಟತಕ ತರಿಕಿಟ ತಕತಾಂ ತರಿಕಿಟ. ಕಿಟದ ತರಿಗಿಡ ತಗತಾ ತರಿಗಿಡ ಹಾಂ ತಗತಾ ಉಂಟಲ್ಲಿ. ಹಾಂ ತಕತಾಂ ತರಿಕಿಟ ಉಂಟಲ್ಲ. ಹಾಂ ದ್ವಿತರಿಕ ತರಿಗಿಡ ತಗತಾ ತರಿಗಿಡ ಹಾಂ ಅಲ್ಲ. ಹೌದು ಕಿಟದ ತರಿಗಿಡ ತಗತಾ ತರಿಗಿಡ. ಕರೆಕ್ಟ್. ಆನ್ ಆಯ್ತು. ಸುಮ್ಮನೆ ಇದೊಂದು ಒಳ್ಳೆ ಸ್ವಲ್ಪ ಏರಿದೆ ಇದು. ಹಾಂ ಸ್ವಲ್ಪ ಇಳಿಸಿ ಬಿಡುವ. ಆಫ್ ಮಾಡಿ. ಅದಿರಲಿ ಇದೆಲ್ಲ ಬೇಕು. ನಮಗೆ ಬೇಕಾದ ಮೈ ಬರೀ ಬರುವುದಿಲ್ಲ, ಮೈ ಬರುವುದಿಲ್ಲ. ಹೌದು. ಮತ್ತೆ ಅಲ್ಲಿ ಇದೆಲ್ಲ ಕಷ್ಟದ್ದಲ್ಲ ಕೆಲಸ, ಬಹಳ ಸುಲಭ ನಮಗೆ ಮೊದಲೆಲ್ಲ. ಎಲ್ಲವೂ ಕಷ್ಟವೇ, ಕಾಯಾದ ಕೂಡ ಎಲ್ಲವೂ ಕಷ್ಟ. ಹೌದು ಹೌದು, ಏನಿದೆ ಸ್ವಾಮಿ? ಸಂಶಯ ಇಲ್ಲ. ನನಗೆ 54 ಆಯ್ತು ಅಷ್ಟೇ. ನನಗೆ ಈಗ ಕಷ್ಟ ಆಗ್ತಾ ಉಂಟು. ಹಾರ್ಮೋನಿಯಂ ಉಂಟಾ? ಹಾರ್ಮೋನಿಯಂ ಉಂಟಾ? ಇಲ್ಲಿ ಹಾರ್ಮೋನಿಯಂ ತರುವ. ಆಫ್ ಮಾಡೋದು ಅದನ್ನೇ ಒತ್ತುದು. ಅದನ್ನೇ ಒತ್ತುದು.
ದೊಡ್ಡ ಬ್ರೈಟ್ ಇಲ್ಲ ಅಂದು ಅದು ಸರಿ ಇರ್ತದೆ. ಇದರ ಸಾಧನ ಇಲ್ಲದೆ ಮಕ್ಕಳೇ ಸಾಧನ ಉಂಟು ಅಲ್ಲಿ ಒಳಗೆ ಉಂಟಲ್ಲ. ಶುರು ಮಾಡುದಾ? ಸ್ವಲ್ಪ ಇಳಿ ಉಂಟು. ಇದರ ಸಾಧನ ಹೇಳಿದ್ರೆ ಅದು ಕೇಳುವುದಿಲ್ಲ. ಅದರದ್ದೇ ಅದನ್ನು ಗೊತ್ತುಂಟು ಅದಕ್ಕೆ. ಎಲ್ಲಿಟ್ಟು ಅದೇ ನಾವು ಹೇಳಿದ್ರೆ ಅದು ಕೇಳ್ಬೇಕಲ್ಲ. ನಾವು ಹಾಗೆ ಆಗುದು ಅದು ಕೇಳುದಿಲ್ಲ. ಅದನ್ನೇ ಓದ್ತಿದ್ರೆ ಇದು ಹಾ. ಯಾಕೆ ಒಂದೇ ಸುತ್ತಿಯಲ್ಲಿ ಇಟ್ಟು ಮುಟ್ತಾ ಇದ್ದರೆ ಸರಿ ಬರ್ತದೆ. ಇದು ಹಾಗಲ್ಲ, ಇದು ಬೇಕು ಒಂದು ಇದರದ್ದೇ ಸತ್ಯ ಅದರದ್ದು. ಈಗಿನ ಸುತ್ತಿಗೆ ಹೌದೌದು. ಹೌದು, ನಮ್ಮ ಗುರುಗಳದ್ದು ಇದು ರಾಮಭಟ್ಟ ನರಸಿಂಹ. ಹೌದೌದು. ಈಗ ಸುತ್ತಿಗೆ ಇಲ್ಲದ್ರೆ ಕಬ್ಬಿಣದ ಇಷ್ಟು ದೊಡ್ಡ ತುಂಡು. ಇಳಿತದೆ, ಅದು ಬಹಳ ಸರಿ ಉಂಟು. ನೀವು ರಾಘವೇಂದ್ರ ಬಗ್ಗೆ ಸಾಧಾರಣ ಅವರು ಹೀಗೆ ಒಡನಾಟ ಉಂಟಾ? ಯಾರ್ದು? ಹಾ, ಅವರದ್ದು ಒಳ್ಳೆ ಒಡನಾಟ ಉಂಟು. ನನಗೆ ಅವರು ಗುರುಗಳ ಹಾಗೆ. ಮೆಲ್ಲ ಮೆಲ್ಲ. ನಾವು ಹೇಳಿದ್ರೆ ಅದು ಕೆಂಪಲ್ಲ. ಈಗ ಮೊದಲು ಜಾತಿ ಹೆಂಗಂತಿತ್ತು ಅದು ಹೇಳಿದಾಗ ದಾರಿ ಬರ್ಬೇಕಂತ ಈಗ. ಸಾಕು ಮತ್ತೆ ಎಂತ ಹೇಳುದು? ಹೌದು. ಮತ್ತೆ ಎಂತ ಈ ದಾರ ಹಿಡಿ ಅಂತ ಹೇಳ್ತಾರೆ. ಸಾಕಾಗುದಿಲ್ಲ, ದಾರ ಹಿಡಿಬೇಕಿದ್ರೆ. ಶುರು ಮಾಡುವ.
ಬಾಲಗಿರಿ ನೇಳ ಬಾಲಗಿರಿ ಪುಜಾಲ ಬಸವನ ಬೀಳಲಿ ಎಂದನು. ಗೊತ್ತಿಲ್ಲತ್ತು ಅದೆಲ್ಲ ಹಾಗಾಗಿ ಹಾಳಾದ್ದು ಅವರಿಗೆ ಈಗ ಏನೆಲ್ಲ ಆಗಿದೆ, ಎಲ್ಲಿಗೆ ಎತ್ತಿದೆ. ನಾನೇ ಅದಕ್ಕೆ ಹಾಡಿದ್ದು. ಬರೀ ಹೇಳಲಿಕ್ಕೆ ನೋಡ್ಲಿಕ್ಕೆ ಎಲ್ಲ ಹಚ್ಚಿದೆ. ಅಲ್ಲ, ಆಫ್ ಮಾಡಬೇಡಿ, ಇಲ್ಲಿ ಅದು ದರ್ಶನ ಹಿಡಿದು ಈಗ ಅರ್ಧ ಗಂಟೆ ಆಲಾಪನೆ. ನಾವು ಮತ್ತೆ ಹೀಗೇ ಮಾಡುದು. ಎಲ್ಲ ಅನರ್ಥ ಮಾಡ್ತಾರೆ. ನಾವು ಹೀಗೆ ಗಾಂಧಿ ತತ್ವ ಹೀಗೆ ಮತ್ತೆ ಹೇಳಲಿಕ್ಕೆಲ್ಲ ಯಾರು ಹೇಳ್ತಾರೆ? ಹೇಳಿದ್ರೆ ಕೇಳುವುದಿಲ್ಲ ಮತ್ತೆ ಈಗ ಅದನ್ನು ಬಿಟ್ಟು ಹೇಳುವ. ಅದೇ ದರ್ಶನ ಬರುವುದನ್ನು ಬಿಟ್ಟು ಹೇಳುವ ಅಂತ. ಪಾಲಿಸು ಗಜವದನ ಇಷ್ಟೇ ತಾಳದ ಬಿದ್ದ ಧೋತರಿಗೆ ಕೆಡದಿಯ ತಕ್ಕಿನ ಇತ್ತಂತ ಈಗ ಇವರು ಮುಕ್ತಾಯ ಬರೆಸಿ. ಹೌದೌದು. ಅಲ್ಲ, ಈಗ ಬಾಲಗಿರಿ ಜೇನ ಬಾಲಗಿರಿ ಪೂಜಾ ಅದು ಬೇಡ. ಅದಕ್ಕೆ ಹಾಗೆ ಮಾಡಿದ್ರೆ ಅಲ್ಲಿ ಕುಣಿಯವ ಅಂತ ಕುಣಿಯುವುದು. ಅದೇ ಹೇಳುದು. ಅದು ಅಲ್ಲದ್ದು ಮತ್ತೆ ಒಂದು ಇಲ್ಲಿ ವೇಷ ಕೂಡ ಪೀಡೆ ಬಂದು ಏನು ಮಾಡುವುದು? ಪೀಡೆ ಸರಿಯಾಗಿ ಬರ್ತಲಿಕ್ಕೆ ಆಯ್ತದ? ಆ ವೇಷ ಸರಿಯಾಗಿ ಬರ್ತದೆ, ಅದು ಪೀಡೆ. ಕರೆಕ್ಟ್, ಅದು ಪೀಡೆ. ಪೀಡೆಯಲ್ಲಿ ಉಪದೆಲ್ಲರಿಗೂ ಪೀಡೆ. ಹೌದು ಹೌದು, ಅದು ಎಲ್ಲರಿಗೂ ಪೀಡೆ. ಅಂದ್ರೆ ಪೀಡೆ ಅಂದ್ರೆ ಈಗ ಏನು ಈ ಕಿಟದಗ ತರಿಗಿಡ ಅನ್ನುವಂಥದ್ದನ್ನು ಅತಿ ಹೆಚ್ಚು ಉಪಯೋಗ ಮಾಡಬಾರ್ದು. ಎಷ್ಟು ಬೇಕಷ್ಟೇ. ಹೌದು. ಉರುಳಿಗೆ ಬರ್ತದೆ ಬರ್ಸುದಲ್ಲ. ಹೌದು. ನಾಲಿಗೆ ಉಂಟುದೇ ಮಾತಾಡುದಲ್ಲ. ನಾಲಿಗೆ ಕೊಟ್ಟದ್ದು ಲೆಕ್ಕಕ್ಕೆ ಮಾತಾಡ್ಲಿಕ್ಕೆ, ಏನಾದ್ರು ಮಾತಾಡ್ಲಿಕ್ಕೆ ನಾವು ಹಾಗೆ ನೋಡಿ. ಇದು ಅದಕ್ಕೆ ಇರುವುದು ಹಾಗೆ ಅಲ್ಲ. ನಾನು ಹೇಳ್ತೇನೆ. ಇಲ್ಲ, ನೀವು ಹೇಳಿದ್ದು ಕರೆಕ್ಟೇ. ಅದಕ್ಕೆ ನಾನು ಇದನ್ನು ಮಾಡಿದ್ದು. ನಾನು ಹಾಡು ಹೇಳಿದ್ದೆ ಅದಕ್ಕೆ. ನಾನು ಕೂಡ ಹೀಗಿನವನೇ ಅಲ್ವಾ, ನಾನು ಅದನ್ನೇ ಕರ್ತದ್ದು. ಯಾಕೆ ಇವರೊಬ್ಬರು ಇದ್ದು ನನಗೆ ಭಾರಿ ಉಪಕಾರ. ಈಗ ಅವರು ಆ ಅನುಭವ ಉಂಟು ಅವರಿಗೆ. ಯಾಕೆ ಅವರ ವೇಷದಲ್ಲಿ ಅವರ ವೇಷ ನೋಡಿದ್ದೇನೆ. ಕರೆಕ್ಟ್. ಆದ್ದರಿಂದ ನನಗೆ ಅವರ ಕುರಿತು ಅಭಿಮಾನ ಉಂಟು. ಹಾಗೆ ಹೇಳಿದ್ದಾರೆ. ಈಗ ಒಂದು ಅಷ್ಟತಾಳದಲ್ಲಿ ಹೇಳುವ. ನಾನು ಈಗಿನ ಕ್ರಮದಾಗಿ ಹೇಳ್ತೇನೆ, ತಪ್ಪಿದ್ರೆ ನೀವು ಹೇಳಿ. ನನ್ನ ತಪ್ಪಲ್ಲ, ಈಗಿನವರದ್ದೇ ತಪ್ಪದು. ಅದಲ್ಲ, ಈಗಿನವರಿಗೆ ಭಾರತಲಿಗೆ ಹೊಸದಾಗಿ ಕಲಿಬೇಕು ನಾವು. ಹೌದು, ಅದಕ್ಕೊಬ್ಬ ಗುರುಗಳು ಬೇಕು. ಹೌದು, ಅದಕ್ಕೆ ಗುರುಗಳು ಅವರು ಸರಿ ಇಲ್ಲ ಅಂತ ಹೇಳುವ ಹೇಳಿದ್ದಾರೆ. ಅವರು ಕಲಿಸ್ತಾರೆ. ಯಾರು? ಅವ್ರದ್ದು ಸರಿ ಇಲ್ಲ, ಇವರು ಸರಿ ಎಲ್ಲ ಅಂತ ಹೇಳುವವರು, ನಾನೇ ಸರಿ ಅಂತ ಹೇಳುವವರಿದ್ದಾರೆ. ಅವ್ರಿಗೆ ಕಲಿಬೇಕು. ಅವರು ಬರಲಿಕ್ಕೆ ಮಾಡಿ ನನಗೆ ಮೊನ್ನೆ ಪ್ರಶ್ನೆ ಹಾಕಿದರು ಒಬ್ಬರು, ಮತ್ತು ಸಾಹಿತ್ಯ ಹಾಕಿತ್ತು. ಈಗ ಸರಿ ಅಲ್ಲಿಗೆ ಏನಾಗಬೇಕು ಅಂತ, ಯಕ್ಷಗಾನ ಸರಿ ಅಂತ ಆಗ್ಬೇಕು, ಏನಾಗಬೇಕು ಹೇಳಿ ಅಂತ. ಏನಾಗಬೇಕು ನಾ ಏನಂತ ಹೇಳಿ, ನಾನು ಎಲ್ಲದಲ್ಲಿ ದುರಿತವರು ಬೇಕು. ಅಲ್ಲಿ ಒಂದೇ ವಿಷಯದಲ್ಲಿ ಅಲ್ಲ, ಎಲ್ಲದಲ್ಲಿ ದುರಿತವರು ಬೇಕು. ಅಲ್ಲಿ ಅಭಿಪ್ರಾಯ ಮಂಡನೆ ಮಾಡಿ ಒಂದು ನಿಘಂಟು ಮಾಡಬೇಕು. ನಿಘಂಟು ಹೀಗೆ ನಿಘಂಟು ಮಾಡುವುದು, ಮತ್ತೆ ಪ್ರಾತ್ಯಕ್ಷಿಕೆ ತೋರಿಸ್ಬೇಕು. ಹೀಗೆ ಬಾಯಿ ಹೇಳಿದಲ್ಲ, ಪ್ರಾತ್ಯಕ್ಷಿಕೆ ಹೀಗೆ ತೋರಿಸಿ ಅದನ್ನೇ ಹೀಗೆ ಬಾರಿಸಿ ಹೀಗೆ ಆಗಬೇಕೆಂಬುದು 4 ಜನ ಸೇರಿ ಮಾಡೋದು. ಒಬ್ಬನ ಅಭಿಪ್ರಾಯ ಅಲ್ಲ, ಅದು ವಿದ್ವಾಂಸರ ಅಭಿಪ್ರಾಯ, ಕಲಾವಿದರ ಅಭಿಪ್ರಾಯ, ಒಳ್ಳೆ ಅನುಭವಿಸಿದ ನೋಡುವವರ ಅಭಿಪ್ರಾಯ. ಬರೇ ಇವರು ಮಾತ್ರ ಅಲ್ಲ, ನೋಡುವ ಒಳ್ಳೆ ಅನುಭವದಲ್ಲಿದ್ದಾರೆ. ಹೌದು ಹೌದು, ನೋಡುಗರಲ್ಲಿ ಬಹಳ ಒಳ್ಳೆ ಅನುಭವಸ್ಥರಿದ್ದಾರೆ. ಅಂಥವ್ರ ಒಟ್ಟಿಗೆ ಸೇರಿಸಿದ್ರೆ ಗೊತ್ತಿಲ್ಲ, ಆಗುದಿಲ್ಲ. ಮತ್ತೆ ಅವರಿಗೆ ಖುಷಿ ಬಂದ. ಮತ್ತೆ ಗುರುಗಳ ಹೆಚ್ಚಿನ ಗುರುಗಳು ಅವರಿಗೆ ಏನು ಗೊತ್ತುಂಟು ಹೇಳುವುದು, ಎಲ್ಲ ನನಗೆ ಗೊತ್ತಿರುವುದು ಅಂತ ಹಾಕೊಳ್ಳಿ. ಹೀಗೆ ಹೆಚ್ಚಿನ ಯಾವ ಗುರುಗಳೇ ಆಗಲಿ, ಹೆಚ್ಚಿನ ಗುರುಗಳು ನನ್ನ ಗುರುಗಳು ಹಾಗಲ್ಲ. ಎಲ್ಲ ಗುರುಗಳು ಒಳ್ಳೆಯವರು. ನನ್ನ
ನನಗೆ ಅದು ಪೂಜೆ ನೋಡಿ ಅವರೊಂದು ಪೂಜೆ ಮಾಡ್ತೇನೆ ನಾನು. ಹೌದು. ಯಾವಾಗಲೂ ಪೂಜೆ ಉಂಟು ಒಂದು ನನ್ನ ಗುರುಗಳೆಲ್ಲರಿಗೂ ಪೂಜೆ ಉಂಟು. ನನ್ನ ಅದರ ದೇವರೇ ಇಲ್ಲ, ದೊಡ್ಡ ದೇವರೇ ಇಲ್ಲ, ಗುರುಗಳೇ ಪೂಜೆ ಸರ್ವಸ್ವ ಗುರುಗಳೇ. ಹಾಗೆ ಈಗಿನ ಗುರುಗಳಲ್ಲ ಅದು. ನಿಮಗೆ ಗೊತ್ತಿರ್ಬೋದು. ಗೊತ್ತುಂಟಪ್ಪ, ಎಲ್ಲರನ್ನು ಗೊತ್ತು, ಎಲ್ಲರಿಗೂ ಹೇಳಿದ್ರು. ಆಫ್ ಮಾಡಿ, ಆಫ್ ಮಾಡಿ. ಇನ್ನು ಇಲ್ಲೇ ಇದು ಈಗ ಮಾತಾಡುದು. ನಮಸ್ತೆ, ನಮಸ್ಕಾರ, ನಮಸ್ತೆ ಅಂತ ಹೇಳಿದ್ ನಾನು. ಹೇಗೆ ಅಂತ ಈಗ ಮಾತನಾಡುದು. ಮಾತಾಡುದು ಅವರು ನಮಸ್ಕಾರ ಮಾತಾಡುವ. ಮಾಡಿದ್ರು. ಈಗ ನೋಡಿ, ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೇಗೆ ಅಂತ? ಹೌದು. ಫಾದರ್ ಸಾಮಾನ್ಯ ನಾನು 2ನೇ ಕ್ಲಾಸು ಕಲಿಯುತ್ತಾ ಇರುವಾಗ ಹಾ, ಅದು ನನಗೆ ಯಕ್ಷಗಾನ ಪೀಠ ತಂದೆಯವರ ನಮ್ಮ ಮನೆಯಲ್ಲಿ ಮದ್ದು ಇತ್ತು. ಹಾ, ಸಣ್ಣ ಹಾರಿನ ಪೆಟ್ಟಿಗೆ ಇತ್ತು, ಶ್ರುತಿ ಪೆಟ್ಟಿಗೆ, ಹ್ಮ್, ಒಂದು ಜಾಕೆಟ್ ಇತ್ತು. ಹ್ಮ್, ಹಾಗೆ ತಂದೆಯವರಿಗೆ ಯಕ್ಷಗಾನದವರಿದ್ದು. ಆದರೆ ನನ್ನ ತಂದೆಯವರು ಬಲ್ಪವಾಗುತ್ತೀರಿ ಮದ್ದೆ ಬಾಚಿದವರು. ಹಾ, ಯಾರು ದೊಡ್ಡ ದೊಡ್ಡವರಿಗೆ, ಇವರಿಗಲ್ಲ. ಹ್ಮ್, ಇವರು ಬರ್ತಿದ್ದಾರೆ, ಅವರಿಗೆ ಬರ್ತೀವಿ, ಅವರಿಗೆ ಪ್ರೀತಿಯವರು. ತಂದೆಯವರು ಅವರು ವಿದ್ವಾಂಸರೇ ಅಂತ ಹೇಳಿದ್ದಕ್ಕೆ ಬರೇ ಸಣ್ಣವರಲ್ಲ, ಅವರು ವಿದ್ವಾಂಸರೇ. ಬಲ್ಪರಿಗೆ ಬಂತಲೇ ಬರ್ತಿದ್ದವರು, ದೊಡ್ಡ ಬಲ್ಪರಿಗೆ. ಹ್ಮ್, ಆಗ ಮನೆಯಲ್ಲಿ ಜಾಗಟೆ ಹಾಡಿದ್ದೆಲ್ಲ ಇತ್ತು. ನಾ ಶಾಲೆ ಬಂದು ತಂದೆಯವರು ಕೆಲವು ಪದ್ಯ ಎಲ್ಲ ಹೇಳ್ತಿದ್ದರು. ಭಾಗವತಿ ಪಂಚವಟಿಯದ್ದು ಮತ್ತು ಕರ್ಣಪರ್ವದ್ದು ಇಂಥದ್ದು ಪದ್ಯ ಹೇಳ್ತಿದ್ದರು ಅವರು. ನಾನು ಕೇಳ್ತಿದ್ದೆ. ಮತ್ತು ತನ್ನ ಮೊದಲೇ ಬರ್ತುವಾಗ ಗೋಪಾಲಕೃಷ್ಣ ನನಗೆ ತಾಳ ಹೇಳಿಕೊಡ್ತಿದ್ರು. ಮತ್ತೆ ಹ್ಮ್, ಇದು ಏಕತಾಳ ಮಗ ಬಾರಿಸು ಅಂತ ಏಕತಾಳ ಹೇಳಿಕೊಟ್ರು. ಹಾಗೆ ಹೇಳಿಕೊಟ್ರೆ ಅದನ್ನು ಬಾರಿಸ್ತಾ ಇದ್ದೆ. ಅದಕ್ಕೆ ಅವರು ಮತ್ತೆ ಬಾರಿಸೋದು. ನಾನು ಪದ್ಯ ಹೇಳಲಿಕ್ಕೆ ಎಲ್ಲ ಬರುವುದಿಲ್ಲ ಅಲ್ಲ ಅದಕ್ಕೆ. ಅದರ ನಂತರ ಮತ್ತೊಂದು ತಾಳ ಹೇಳಿಕೊಟ್ರು. ಹೀಗೆ ಎಲ್ಲ ತಾಳಗಳನ್ನು ತಂದೆಯವರು ಹೇಳಿಕೊಟ್ರು ಅವರಿಗೆ. ಮತ್ತು ಅದಕ್ಕೆ ಅವರು ಮತ್ತೆ ಬಾರಿಸೋದು, ನಾವು ಬರೀ ತಾಳ ಅಂತ ಬಾರಿಸೋದು. ಹಾಗೆ ನನಗೆ ಅತ್ತಿಗಾಗುವವರೊಬ್ಬರಿಗೆ ಮದುವೆ ಒಂದು ಏರ್ಪಡಿತ್ತು. ಅಲ್ಲಿ ತಾಳ ಮೊದಲು ಆಗಬೇಕು ಅಂತ ಇತ್ತು ಅಲ್ಲಿ ಅವರ ಮನೆಯಲ್ಲಿ. ಅದಕ್ಕೆ ಪ್ರಾರಂಭ ಗಜಮುಖ ಪದ್ಯ ನನ್ನಿಂದ ಹೇಳಿಸ್ಬೇಕು ಅಂತ ತಂದೆಯವರ ಅಭಿಪ್ರಾಯ. ನಾನು ಹೇಳಿ, ನೀ ಕಲಿ ಮಗ ಗಜಮುಖ ಪದ್ಯ ಕಲಿ, ಈಗ ಹೇಗೆ ಹೇಳುತ್ತೆ ಅಂತ ಹೇಳು. ತಂದೆಯವರಿಗೆ ಹೇಳಿಕೊಟ್ರು. ಅವರಿಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಟ್ರು. ಆ ದಿವಸಕ್ಕೆ ನನಗೆ ಹೇಳಲಿಕ್ಕೆ ಆಗಿಲ್ಲ, ಸರಿ ಹೇಳಲಿಕ್ಕೆ ಆಗಿಲ್ಲ, ಸರಿ ಆಗಿಲ್ಲ. ಹಾಗೆ ಇದು ಈ ಅಭ್ಯಾಸ ಮಾಡ್ತಾ ಇತ್ತು. ಮತ್ತೆ ನಾನು ಶಾಲೆ ಹೋದೆ 5ನವರೆಗೆ ಕಲ್ತದ್ದು ಅಂತ ಹೇಳಿದೆ ಅಲ್ಲ. ಹೌದು, ಅಲ್ಲಿವರೆಗೆ. ಹಾಗೆ ಶಾಲೆಯಲ್ಲಿಯೂ ಶುಕ್ರವಾರ ಭಾಗವತಿಗಿತ್ತು. ನಾನು ಭಾಗವತಿ ಮಾಡಬೇಕು ಶುಕ್ರವಾರ. ಯಾವ ಶಾಲೆ ಇದು? ಪಟ್ರೆ ತೋಟದ ಮೇಲೆ ಶಾಲೆ. ಪಟ್ರೆ ತೋಟದ ಮೇಲು ಸ್ವರ್ಗ ತೋಟದ ಮೇಲೆ ಶಾಲೆ ಪಟ್ರೆ. ಆ ಕಾಲದಲ್ಲಿ ಅಲ್ಲಿ ಇದ್ದೆವು. ಪಟ್ರೆಯಿಂದ ಬಲ್ಪರ ಊರೇ ಅದು, ಅಲ್ಲಿದ್ದೆವು. ಹಾಗೆ ಶಾಲೆ ಹೋಗಿದ್ದ ನಾನು. ಇದು ಹಾಡುವಿಕೆಲೂ ಹುಷಾರಿದ್ದೆ, ಮತ್ತು ಪ್ರಾರ್ಥನೆ ಎಲ್ಲ ನಾನೇ ಮಾಡಬೇಕು ಮಾಸ್ಟ್ರಿಗೆ. ಹಾಗೆ ಮತ್ತು ಮಾಸ್ಟ್ರಿಗೆಲ್ಲ ಒಳ್ಳೆ ಪ್ರೀತಿ ಹುಡುಗರಾಗಿದ್ದಾನೆ. ಮತ್ತು ತಂಟೆಯವನಲ್ಲ, ಮೊದಲ ಸ್ವಭಾವ ಹಾಗೆ ತಂಟೆ ಇಲ್ಲ. ಹೌದು, ಸಾಮಾನ್ಯ ನಷ್ಟರಿಗೆ ಇರುವವರು. ಹೀಗೆ ಆಯಿತು. ಮತ್ತೊಂದು ವಿದ್ಯಾಭ್ಯಾಸ ಕೊನೆ ಹೊಡೀತು. ಇಲ್ಲ, ಅಲ್ಲಿಗೆ ಆಯಿತು. ಕಲಿಯುವ ಆಸೆ ತುಂಬ ಇತ್ತು, ಏನು ಕಲಿಲಿಕ್ಕೆ ಆಗಿಲ್ಲ. ಕಲ್ಲಕ್ಕೆ ಶಾಲೆ ಹೋಗುವಂಥ ಹಸಿರು ಹೋಗುವಂಥ ಆಸೆ ಇತ್ತು, ಆಗಿಲ್ಲ. ನಂತರ ಪಳ್ಳೆತಡ್ಕ ಪಳ್ಳೆತಡ್ಕ ಒತ್ತೆ ಕೋಲ, ವಿಷ್ಣುಮೂರ್ತಿ ಒತ್ತೆ ಕೋಲ. ನನ್ನ ತಂದೆಯವರು ವಿಷ್ಣುಮೂರ್ತಿ ಬೆಳಕೆ ಪಾಡ ಗೊತ್ತಾಯ್ತಲ್ಲ, ಅವರು ದರ್ಶನ ಮೇಲೆ. ಹೌದು, ಅದೆಲ್ಲ ಅವ್ರಿಗೆ ಒಳ್ಳೆ ಅನುಭವ ಉಂಟು, ಅದರದ್ದು ಅನುಭವ ಉಂಟು. ಅಲ್ಲಿ ತಾಳಮತ್ತಲೆ ತಂದೆ ಅಲ್ಲಿ ಬೇರೆ ಭಾಗವತು. ನಾನು ತಂದೆಯವರ ಹತ್ರ ಕೂತ್ಕೊಂಡಿದ್ದೆ. ತಂದೆಯವರು ಮೊದಲ ಭಾಷೆ ಇತ್ತು, ಅವರು ಬೇರೆ ಭಾಗವತ ಪದ್ಯ ಹೇಳಿಕೊಂಡಿದ್ರು. ನಾನು ಹಿಂದೆ ಕೂತ್ಕೊಂಡಿದ್ದೆ. ಆಗ ಶಾಲೆ ಬಿಟ್ಟ ನಂತರ ಆಯಿತು. ಹೌದು. ಆದರೆ ನಾನು ಶಾಲೆಗೆ ಹೋಗುವಾಗಲೇ ಪಂಚೋಟಿ ವಾಲಿಸುಕರ ಕಾಲ ಪುಸ್ತಕದ ಚೀಲದಲ್ಲಿ
ಅದನ್ನೇ ಕೆಲವು ಪದ್ಯ ತಂದೆಯವರು ಹೀಗೆ ಹೇಳ್ತಿದ್ರು, ಮೇಲೆ ಹೌದು. ಅದು ಹಾಗೆ ಹೀಗೆ ಹೇಳ್ತಿದ್ರು. ಹಾಗೆ ಆ ಪದ್ಯ ಹೇಳುವ ಭಾಗವತರಲ್ಲಿ ಕೊನೆ ಮಾಡಿ ಅವರು ಎದ್ದಾಗ ಬೇರೆ ಭಾಗದಲ್ಲಿ ಬರಬೇಕಷ್ಟೆ, ಯಾರಾದ್ರು ಬೇರೆ ಅಲ್ಲಿದ್ದವರು. ಆಗ ನೀವು ಪದ ಹೇಳ್ತೀಯ ಮಗ ಅಂತ ಹೇಳಿದ್ರು ನನಗೆ. ಪದ ತಂದೆಯವರು ಯಾವುದು ಪದ ಹೇಳಿದೆ ಮತ್ತೆ ನೋಡಿದೆಯ ರಾಮ ನೋಡಿದೆಯ ಪದ್ಯ, ಒಂದಿನ ಪದ್ಯ ನೋಡಿದೆಯ ರಾಮ, ಅದು ನೋಡಿದೆಯಾ ಅಂತ ಹೇಳಿದೆ. ಆದರೆ ನಾನು ಪುಸ್ತಕ ನೋಡಿಕೊಡ್ತೇನೆ, ಅದು ಬಾ ಅಂತ ಹೇಳಿದ್ರು. ಎದ್ದು ಇಲ್ಲಿಂದ ಶ್ರುತಿ ಬರೋ ಜನ ಬಂದರು. ಮತ್ತು ಮೊದಲಿಗೂ ಜಾಕೆಟು ತಂದೆಯವರಿಗೂ ನಮಸ್ಕಾರ ಮಾಡಿ ಕೂತೆ. ಕೂತಿ ನೋಡಿದೆ, ಶುರು ಮಾಡಿದೆ ಪದ್ಯ. ಅದು ಪ್ರಾರಂಭ, ಭಾಗವತಿಗೆ ಪ್ರವೇಶ ಅದೇ ಪ್ರಾರಂಭ ಪದ್ಯ. ಆಗ ಮಕ್ಕಳು ತುಂಬ ಜನ ಸೇರಿದ್ರು, ಹುಡುಗ ಪದ್ಯ ಹೇಳೋದು ಜನ ಭಾರಿ ಸೇರಿದ್ರು. ಇದಲ್ವ ಗೊತ್ತಾಗೋಲ್ಲ ಅಲ್ಲಿ ಜಟಾಯನ್ನು ಸೋರಿಸುವಲ್ಲಿವರಿಗೆ ಹೇಳಿದ್ರಿ, ಹಾಗೆ ಪದ್ಯ ಹೇಳಿದೆ. ಅಲ್ಲಿಗೆ ಅಷ್ಟಾಗಿ ಅಲ್ಲಿ ಮೇಲಾಯ್ತು. ಎದ್ದೆ ಅಲ್ಲಿಂದ. ಎಲ್ಲರೂ ಬಹಳ ಕೆಲವರು ಪ್ರೀತಿ ಮಾಡಿದ್ರು ಅದನ್ನು. ನನಗೆ ಮಾತ್ರ ನಾವು ಮಲಯಾಳದಲ್ಲಿ ತಂದೆಯವ್ರನ್ನ ಅಚ್ಚಾಂತ ಕರೆಯುವುದು. ಬೆಳಿಗ್ಗೆ ಆಗುವ ತಂದೆಯನ್ನು ಕರೀಲಿಕ್ಕೆ ಆಗುದಿಲ್ಲ. ನನಗೆ ಅಚ್ಚ ಅಂತ ಹೇಳಿದ್ರು ಶುರು ಮಾಡಿದೆ. ಅದನ್ನು ಕಕ್ಕು ಹೌದು ಗೊತ್ತಾಯ್ತು, ಗೊತ್ತಲ್ಲ ಹಾಗೆ ಅದು ಎಂತ ಗೊತ್ತಿಲ್ಲ. ಆಗ ತಂದೆಯವ್ರಿಗೆ ಬಹಳ ಬೇಸರ ಆಯಿತು. ಮತ್ತು ಯಾರೆಲ್ಲ ಕೇಳಿದ್ರು. ಮತ್ತು ಈ ಮಲವರು ಇದ್ದಾರಲ್ಲ, ಭೂತ ಕಟ್ಟುವವರು, ಅವರಿಂದ ಅದಕ್ಕೆ ಎಣ್ಣೆ ಸೊಪ್ಪು ಇದೆಲ್ಲ ಹಾಕಿಸಿರು, ತುಂಬ ಔಷಧಿ ಮಾಡಿಸಿದ್ರು. ಮತ್ತು ಅದು ಹೋಯ್ತು ಕ್ರಮೇಣ. ಎಲ್ಲ ಸೊಪ್ಪು ಇತ್ತು. ಮತ್ತೆ ಅದರ ಮೊದಲು ಇರಲಿಲ್ಲ ನಿಮಗೆ ಪದ್ಯ ಹೇಳುವುದಕ್ಕೆ ಮೊದಲದಿರಲಿಲ್ಲ? ಇಲ್ಲ ಇರಲಿಲ್ಲ. ಈ ಪದ್ಯ ಹೇಳಿದ ಮೇಲೆ ಪ್ರಾರಂಭ. ಪದ್ಯ ಹೇಳಿದ ಹಾಗಾಯ್ತು. ಆ ಪ್ರಾರಂಭ ಪದ್ಯ ಹೇಳಿದ ನಂತರ ಮತ್ತೆ ಅದು ಕ್ರಮೇಣ ಹೋಯ್ತು. ಕ್ರಮೇಣ ಹೋಗಿ ಮತ್ತೆ ನಮ್ಮ ಬಡತನದಲ್ಲಿ ಎಲ್ಲೆಲ್ಲೋ ಏನೇನೋ ಆಗಿದ್ದೇವೆ. ಏನು ತಿಳಿದ ಗೊತ್ತಾಯ್ತು. ಬಡತನ ಸ್ವಂತ ಏನು ಇಲ್ಲ ಅಂದ್ರೆ ಬೇರೆ ಕಡೆ ಹೋಗುದಲ್ವ. ತಂದೆ ಹುಟ್ಟಿ ನಾವು ಘಟ್ಟಕ್ಕೆ ಕೆಲಸಕ್ಕೆ ಹೋಗಿದ್ದೇವೆ. ತಂದೆಯವರು ನಾನು ಘಟ್ಟಕ್ಕೆ ಗೊತ್ತಾಯ್ತಲ್ಲ, ಅದು ಘಟ್ಟಕ್ಕೆ ಕೆಲಸಕ್ಕೆ ಹೋಗಿದ್ದೆ. ನಾವು ಕೆಲಸ ಮಾಡಿ ಬಂದವರು, ಅದು ಮಾಡಿದ್ದೇನೆ. ಅದರ ನಂತರ ನಾವು ಬೇರೆ ಬೇರೆ ಊರಿಗೆ ಹೋದಾಗ ಮತ್ತೆ ಇಲ್ಲಿ ಆದೂರು ಅಂತ ಗೊತ್ತುಂಟಲ್ಲ, ಗೊತ್ತುಂಟು. ಆದೂರು ಮುಳ್ಳೇರಿಯಿಂದ 2 ಕಿಲೋಮೀಟರ್ ಮುಂದೆ ಕೆಳಗೆ. ಅಲ್ಲಿಂದ ಹೊಳೆಯಿಂದ ಆಚೆ ಪಾಂಡಿ ಅಂತ, ಪಾಂಡಿ ಮಣಿಯಾಣಿಗಳ ಊರು. ಪಾಂಡಿ ಅಂತ. ಆಗೆಲ್ಲ ಆ ಸಮಯದಲ್ಲಿ ನಾನು ಸ್ವಲ್ಪ ಪದ್ಯ ಎಲ್ಲ ಹೇಳ್ತಿದ್ದೆ. ಆಗ ಸಾಧಾರಣ ಅಲ್ಲಿ ಪಾಂಡಿಯಲ್ಲಿ ಯಕ್ಷಗಾನ ಕೂಟ ಉಂಟು ಅಂತ ಅಲ್ಲಿ ಗೊತ್ತಾಯ್ತು. ತಂದೆಯವರು ಮೊದಲೇ ಬರ್ತಾರೆ ಅಂತ ಯಾರಿಗೋ ಗೊತ್ತಾಗಿದೆ. ಹಾಗೆ ತಂದೆಯವರು ಹೇಳಿಕೆ ಮಾಡಿದ್ರು. ಅವರು ತಾಳದ ಕೊಟ್ಟೆ ಪಾಂಡಿ ಪಟೇಲರು ಕರೆಕ್ಟ್ ಅಲ್ಲಿ ಅಷ್ಟೇ ಗೊತ್ತು. ನಾವು ಅಲ್ಲಿ ಕೆಳಗೆ ಒಂದು ಕಡೆಯಲ್ಲಿ ಇದು ವೇದಿಕೆ ಗದ್ದೆ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ತಾಳ ಬಂದಿರ್ತ ಹೋಗೋ ಮಗ ಹೇಳಿದ್ರು. ಅದನ್ನು ಆಯಿತು, ತಂದೆ ಹೇಳೋದು. ತಂದೆ ಹೇಳಿದ ಹಾಗೆ ಏನು ಹೇಳಿದ್ರು ಹಾಗೆ ಆಯಿತು. ಹಾಗೆ ನಾನು ಮಾತ್ರ ಆ ಸಂದರ್ಭದಲ್ಲಿ ಭಾರತ ಪುಸ್ತಕ ಇತ್ತು ಮನೆಯಲ್ಲಿ. ಭಾರತ ಪುಸ್ತಕ ಅದನ್ನು ಸ್ನಾನ ಮಾಡಿ ಬಂದು ಯಾವಾಗಲೂ ಓದೋದು, ಉದ್ದೇಶ ಇಟ್ಟು ಓದೋದು, ಭಕ್ತಿಪೂರ್ವಕ ಓದಿಕೊಂಡಿದ್ದೇನೆ. ಅದು ನನಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಯಿತು, ಎಲ್ಲ ಒಳ್ಳೆಯದಾಗಿತ್ತು ನನಗೆ. ಹಾಗೆ ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ತಾಳದ ಪ್ರಾರಂಭ ಆಗ್ತದೆ. ಪ್ರಸಂಗ ಎಂಥದ್ದು, ಸುಭದ್ರಾ ಕಲ್ಯಾಣ ಬರೆದಲ್ಲ. ಪಾಂಡಿ ಪಟೇಲರ ಮನೆ, ದೊಡ್ಡ ಮನೆತನ, ಶ್ರೀಮಂತರು ಅವರು. ಆಗ ತಂದೆಯವರು ಹೇಳಿದ್ರು, ಈ ಪದ ಹೇಳ್ತೀವಿ ಮಗ ಹೇಳಿದ್ರು. ನಾನು ಯಾವ ಪ್ರಸಂಗ ಅಂತ ಹೇಳ್ತೇವೆ, ಸುಭದ್ರಾ ಕಲ್ಯಾಣ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನನಗೆ ಯಾವ ಪ್ರಸಂಗ ಬೇರೆ ಚಾಲ್ತಿಲ್ಲ, ಯಾವ ಗೊತ್ತಿಲ್ಲ. ನಾ ಪದ್ಯ ಹೇಳಿದ್ರು ಯಾವ ರಾಗ ಅಲ್ಲಿ ಗೊತ್ತಿಲ್ಲ ಆಯ್ತು ನನಗೆ. ಆಯಿತು ಹೇಳಿದೆ, ಹೋಗಿ ಕೂತೆ. ಸಿಂಧು ವಸನಾಧೀಶ ಲಾಲಿ ಚಿಂತ ಅರ್ಜುನಗೆ ಸಂದು ದೈಮಾಸ ವೆಂಟಾಸ ಭಯ ಕಾವರಿಸಿದ ವಾರ್ಧಿಕ್ಯ. ಅಲ್ಲಿಂದ ಪ್ರಾರಂಭ ಹೇಳಿದೆ. ಪದ್ಯ ಹೇಳಿ ಮುಂದೆ ಹೋಯಿತು. ಎಳೆಯ ಪಾರ್ಥ ನೀನು ಮನದೊಳಗೆ ತಾಳದಿರು ಯೋಚನೆಯನು. ಆ ಪದ್ಯ ಹೇಳುವಾಗ ಆ ಮನೆಯ ಒಡತಿ ಅಮ್ಮ 5 ರೂಪಾಯಿ ತಂದು ನನ್ನ ಕೈಗಿಟ್ರು. ಅದು ನನಗೆ ಸ್ವರ್ಗವೇ ಸಿಕ್ಕಿದ ಹಾಗೆ ಮನಸ್ಸಿಗೆ ಆಯಿತು. ನನ್ನ 5 ರೂಪಾಯಿ ನನಗೆ ಗೊತ್ತಿಲ್ಲ. ಹೌದು, ನಾನು 1 ರೂಪಾಯಿ 8 4 ಗೊತ್ತು. ಅದು ಪ್ರಥಮ ಸಿಕ್ಕಿದ್ದಲ್ಲ.
ಭಾಳ ಸಂತೋಷ ಆಯಿತು. ನಾನು ನಮಸ್ಕಾರ ಮಾಡಿದೆ, ಮತ್ತೆ ಎಂತ ಮಾಡೋದು, ತಾಳಮದ್ದಲೆ ಕಳೀತು. ತಾಳಮದ್ದಲೆ ಕಳೆದ ನಂತರ ಹೋದರೆ ಅವರು ಆ ಶೆಟ್ಟಿನವರು ಹೇಳಿದ್ರು, ತಂದೆಯ ತಂದದ ಹೆಸರು, ತಂದೆಯ ಹೆಸರು, ಇನ್ನು ಮಗನ ಹೆಸರು ಹೇಗೆ ತಂದು ಗೋಪಾಲಕೃಷ್ಣ ಅಂತ. ನಮ್ಮ ಕೂಟ 15 ದಿವಸಕ್ಕೊಮ್ಮೆ ಆಗ್ತದೆ. ಆ ಕೂಟ ನೀವಿಬ್ಬರು ಬರಬೇಕು. ಗೋಪಾಲಕೃಷ್ಣ ಪದ್ಯ ಹೇಳಬೇಕು. ಏನು ಪದ್ಯ ಹೇಳಬೇಕು ಗೊತ್ತಿಲ್ಲ. ಗೋಪಾಲ ಪದ್ಯ ಅವರೇ ನಾವು ಕೊಡ್ತೇವೆ. ಒಂದು ತಾಳಮದ್ದಲೆ 3 ರೂಪಾಯಿ ಹಾಗೆ ಕೊಡ್ತೇವೆ. ಒಂದು ತಾಳಮದ್ದಲೆಗೆ 3 ರೂಪಾಯಿ ಕೊಡ್ತೇವೆ. 3 ರೂಪಾಯಿ ಹೇಳಿದರೆ ಈಗಿನ 3,000. ಕರೆಕ್ಟ್. ಈಗಿನ 3 ರೂಪಾಯಿ ಕೊಡ್ತೇವೆ. ಮತ್ತು ಅವನೇ ಡ್ರೆಸ್ ಮಾಡಿಸಿಕೊಟ್ರು. ಫುಲ್ ಶರ್ಟು ಚಡ್ಡಿ ಅವರೇ ಕೊಟ್ಟರು. ಅದು ಮಾಡಿ ನನ್ನ ಎಲ್ಲರಿಗೂ ಪ್ರೀತಿ ಗೊತ್ತಿಲ್ಲ. ನಂತರ ನಾನು ತಾಳ ಆಗ್ತಾಯಿತ್ತು. ನಾನು ಹೋಗ್ತಾ ಇದ್ದೆ. ನಾನು ಭಾಳ ಬಹುಮಾನ ನೋಡಿಕೊಡ್ತಿದ್ದರು. ಮತ್ತು ಎಲ್ಲೆಲ್ಲಿ ಕರೆದ ಅಲ್ಲಿಗೆಲ್ಲ ಹೋಗ್ತೇ ನಾವು ತಾಳಮದ್ದಲೆಗೆ. ಹಾಗೆ ಆಗ್ತಾ ಅಷ್ಟಾಗ ಅವರೆಲ್ಲ ಸಂಘದ ಹೇಳಿದ್ರು, ಇದು ಗೋಪಾಲಕೃಷ್ಣನಿಗೆ ಯಕ್ಷಗಾನ ಕಲಿಸಬೇಕು. ಎಲ್ಲಿಯಾದರೂ ಯಾರಾದರೂ ಪಾಠ ಮಾಡುವವರ ಗುರುಗಳಿದ್ದರೆ ಅವರಲ್ಲಿ ಗೋಪಾಲಕೃಷ್ಣ ಕಲಿಯುತ್ತಿದ್ದರೆ ಅವರಿಗೆ ಬೇಕಾದ ಸಹಾಯ ನಾವು ಮಾಡ್ತೇವೆ, ನಾವೇ ಕಲಿಸ್ತೇವೆ. ಅವನಿಗೆ ನೀವು ಕೈಯಿಂದ ದುಡ್ಡು ಹಾಕೋದು ಬೇಡ ತಂದೆಯವರು ಹೇಳಿದರು. ಈ ಸಂದರ್ಭ ಏನಾಗ್ತದೆ, ಕುಂಟಾರು ತಂತ್ರಿಗಳು, ಶಂಕರನಾರಾಯಣ ತಂತ್ರಿಗಳು ಅಂತ ಇಲ್ಲಿ ಹೋಟ್ಲ್ ಮಾಡಿಕೊಂಡಿದ್ರು ಅವರು. ಕುಂಟಾರು ಶಾಲೆಯಿಂದ ಈಚೆಗೆ. ಅಲ್ಲಿಗೆ ಸುಬ್ಬಯ್ಯ ಶೆಟ್ಟನ್ನು ಬರಲಿ ಮಾಡುವುದು 1 ಗಂಟೆ ಆಯ್ತಾನೆ. ಅವ್ರ ಮಕ್ಕಳೆಲ್ಲ ಸೇರಿಸ್ಕೊಂಡ್ರು. ಆ ವರ್ತಮಾನ ಸಿಕ್ಕಿತು. ಹಾಗೆ ಅಲ್ಲಿ ಹೋಗಿ ತಂದೆಯವರು ಹೇಳಿದ್ರು, ಇಲ್ಲಿ ಒಂದು ಸೀಟ್ ನಮ್ಮ ಮಗ ಕಲಿಯುತ್ತೇನೆ. ಆಯಿತು ಅಂತ ಹೇಳಿದ್ರು ಅವರು. ಆಯಿತು ಅಂತ ಹೇಳಬೇಕೆ ನಾನು ನಿಗಟ್ಟು ಮಾಡಿ ಬರ್ತೇನೆ ಹೇಳಿದ್ರು. ಹಾಗೆ ಅಲ್ಲಿಂದ ನನ್ನ ಕರ್ಕೊಂಡು ಸೀತೆ ಸಂಘಕ್ಕೆ ಹೋಗೋದು. ಇಲ್ಲಿ ಹೋದರು. ಅವ್ರು ಹೇಳಿದ್ರು, ನೀವು ಕಲಿ ಗೋಪಾಲಕೃಷ್ಣ, ಅವನಿಗೆ ಬೇಕಾದ ವ್ಯವಸ್ಥೆ ತಾವು ಮಾಡ್ತೇವೆ, ಎಷ್ಟು ಸಂಬಳ ಕೊಡಲಿಕ್ಕೆ ಉಂಟು ತಾವು ಮಾಡ್ತೇವೆ, ಕಲೀಲಿ ಅಂತ. ಹಾಗೆ ಮದುವೆ ನಮ್ಮದು ಹಾಳಾಗಿತ್ತು. ಮೊದಲು ಇತ್ತು ಹೇಳಿದಲ್ಲಿ ಮದುವೆ ಇತ್ತು. ಅದಕ್ಕೆ ವಾಪಸ್ ಕುಚ್ಚಿಗೆ ಮಾಡಿಸಿದ್ದೆವು. ಮಾಡಿಸಿ ನಾನು ಇಲ್ಲಿಂದ ನಾವು ಆದೂರದಲ್ಲಿದ್ದದ್ದು. ಚಂಕ ಉಂಟಲ್ಲ, ಆ ಚಂಕ ಹತ್ರ ಅಲ್ಲಿ ಮನೆ ಒಂದು ಹೋಟ್ಲಲ್ಲಿ ಮಾಡಿಕೊಂಡಿದ್ದದ್ದು. ಅಲ್ಲಿಂದ ಕುಂಟಾರಿಗೆ 3.5 ಮೈಲ್ ಆಗ್ತದೆ. ಈ ಮಧ್ಯದಲ್ಲಿ ಬೆಳಗ್ಗೆ ಹೀಗೆ ಹೆಗಲ್ದಲ್ಲಿ ಹಾಕೊಂಡು ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ಪಾಠ ತಗೊಳ್ಬೇಕು ಮಾಸ್ಟರಿಂದ. ಪಾಠ ತಗೊಂಡು ಮತ್ತೆ ನನಗೆ 2 ಆಣೆ ದುಡ್ಡು ಕೊಡ್ತಿದ್ರು ತಂದೆಯವರು. ಮಧ್ಯಾಹ್ನ 2 ಆಣೆಯಲ್ಲಿ ಚಾ ಕುಡಿಯೋದು. ಕೂತು ಅಲ್ಲಿವರೆಗೆ ಸರಿವರೆಗೆ ಅಲ್ಲಿ ಕೂತು ನಂತರ ಆತ ಪಾಠ ಬಂದರೆ ಬೇರೆ ಪಾಠ ಕೊಡ್ತಿದ್ರು. ಹೊಸ ಪಾಠ ತಗೊಂಡು ಬರುವುದು. ಬರುವಾಗ ಹೋಗುವಾಗ ಈ ಬಾಯಿ ತಾಳೋದು, ಬಾಯಿ ಪಾಠ ಮಾಡೋದು. ಇಲ್ಲದೆ ಉಳಿಯುವುದಿಲ್ಲ. ಒಳ್ಳೆ ತಂದೆಯವರು ನೋಡ್ತಾರೆ ಹೇಗೆ ಬಾರಿಸುವುದು ಹೇಳಬೇಕು. ಅವರು ಹೇಳ್ತಾ ಇದ್ದ ಕೇಳಬೇಕಲ್ವ, ತಂದೆಯವರು ಮಾತಲ್ಲ ಅದು ಅಂತ ಗುರುಗಳಲ್ಲವರು. ಹಾಗೆ ಬಂದು ತಂದೆಯವರಿಗೆ ಪಾಠ ಒಪ್ಪಿಸುವುದು, ಹೋಗೋ ಬರುವಾಗ ಬಾಯಿಪಾಠ ಮಾಡೋದು. ಹೀಗೆ 2.5 ತಿಂಗಳು ಪಾಠ ಆಯಿತು. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಸ್ವಲ್ಪ ಮುಂದಿದ್ದೆ ಅವ್ರ ದಯಿಂದ. ಅದೇ ಸ್ವಲ್ಪ ಮುಂದೆ ಮೊದಲು ಗೊತ್ತಿತ್ತಲ್ಲ. ಮತ್ತು ರಾಗ ಯಾವುದೂ ಗೊತ್ತಿಲ್ಲ. 14 ರಾಗಗಳನ್ನು ನನ್ನ ಗುರುಗಳು ಸುಬ್ಬಯ್ಯ ಶೆಟ್ಟಿ ಹೇಳಿಕೊಟ್ಟರು. ಅದರ ಮೊದಲು ರಾಗದ ಪರಿಚಯ ಇಲ್ಲ. ನಾ ಬಾಯಿಗೆ ಬಂದ ರಾಗ ನನಗೆ ಗೊತ್ತಿಲ್ಲ ಆಯಿತು ಅಷ್ಟವರೆಗೆ. ಮತ್ತೆ ಎಲ್ಲದಲ್ಲಿ ಹುಷಾರಾದೆ. ಮತ್ತು ನನ್ನ ಸ್ವಭಾವ ಹಿಡಿದಲ್ಲಿ ಸುಬ್ಬಯ್ಯ ಶೆಟ್ಟಿಗೂ ಹಾಗೆ ನನ್ನ ಒಡನಾಡಿ ಹುಡುಗರಿಗೆ ಅವರಿಗೆ ಒಬ್ಬರಿಗೆ 40 ವರ್ಷದೊಬ್ಬರು ಇದ್ದರು. ಅವರು ಮೊದಲೇ ಅಭ್ಯಾಸ ಮಾಡಿದ್ರು. ಈ ಮೊದಲೇ ಅಭ್ಯಾಸ ಮಾಡುವಾಗ ಅವರ ಕೈ ಹೀಗಾಗೋದು, ಹೀಗೆ ಅದು ಆಗೋದಿಲ್ಲ. ಅದಕ್ಕೆ ನಾನು ಅಲ್ಲಿ ಹೋಗಿ ನಾನು ಅವರಿಗೆ ಸೂತ್ರ ಮಾಡಿದ್ದೆ, ಈ ಅವರ 3 ಬೆರಳಿಗೆ ಒಂದು ಹಗ್ಗವನ್ನು ಕರೆಕ್ಟ್. ಈ 3 ಬೆರಳಿಗೆ ಹೌದು ಹೀಗೆ ಹಾಕಿ ಒಂದು ಬೆರಳು ಹೀಗೆ ಆಗಬೇಕು ಅವಳು. ಹೌದು ಕರೆಕ್ಟ್. ಮೊದಲೇ ಇದು ಉರುಳಿಕೆ ಮೊಡತಿಯಲ್ಲಿ ಉದ್ದಲ್ಲ ಹಾಗೆ ಅದು ಸರಿ ಆಯ್ತು. ಹೀಗೆ ಅದು ಹೀಗೆ ಬರ ಅಷ್ಟೇ ಗುರುಗಳು ಬಂದು ಅವ್ರು ಭಾರಿ ಖುಷಿ ಆಯಿತು. ಯಾರು ಗೋಪಾಲಕೃಷ್ಣ ಹೇಳಿ ಗೊತ್ತಿಲ್ಲ. ಹೌದು ಹಾಗೆ ಅವರಿಗೆ ಬರಲಿ ಸರಿ ಆಯಿತು. ಅದರಂತೆ ಎಲ್ಲ ಪಾಠ ಅವರು ಹೇಳಿ ಬಿಟ್ಟುಬಿಡುದು, ನಾನು ಹೇಳಿಕೊಟ್ಟರು. ಅವರು ಬಿಟ್ಟುವುದು ನಾನು. ಆದರೆ ನನಗೆ ಅಲ್ಲಿಂದಲೇ ಕಲಿಯುವಾಗಲೇ ಕಲಿಸುವಂಥ ಸೂತ್ರ ಗುರುಗಳೇ ಹೇಳಿಕೊಟ್ಟರು. ನನಗೆ ಅಲ್ಲಿ ಪಾಠ ಶುರು ಆಯಿತು. ಕಲಿಸುವುದು, ನಾನು ಕಲಿಯುವುದು, ನಾನು ಕಲಿಸಲಿಕ್ಕೆ ಗುರುಗಳು ಹೇಳಿ ಶುರು ಮಾಡಿದ್ದು. ಆದರೆ ಗುರುಗಳ ಅಪ್ಪಣೆಯಂತೆ ಶುರು. ಹೌದು, ಅದೇ ಗುರುಗಳ ಅಪ್ಪಣೆಯಿಂದ ಅಲ್ಲಿಂದಲೇ ಶುರುವಾಯ್ತು ಈ ಪಾಠ. ನಾನು ಪಾಠ ಮಾಡಲಿಕ್ಕೆ ನಾನು ಪಾಠ ತೆಗೆದುಕೊಳ್ಳೋದು, ಪಾಠ ಮಾಡೋದು. ಈ ಸಂದರ್ಭದಲ್ಲಿ ಚೇನಪ್ಪಾಡಿ ಎನ್ನುವುದು ತಾಳಮದ್ದಲೆ ಆಯಿತು. ಚೇನಪ್ಪಾಡಿ ಅಂತ ಗೊತ್ತುಂಟಾಗಲಿಲ್ಲ.
ಅದು ಹೇಗಂತ ಹೇಳಿದ್ರೆ ಇದು ಕುಮಟಾದಿಂದ ಸ್ವಲ್ಪ ಹೊಳೆ ದಾಟಿ ಆಚೆಗೆ ಸರಿ ಹಾಂ ಅಲ್ಲಿ ಆ ತಾಳ ಮೊದಲೇ ಅಣ್ಯ ಭಾಗವತರು ಬರುವುದು ತಳಿ ಆಯಿತು. ಅದು ಗೊತ್ತುಂಟು, ಅಣ್ಯ ಭಾಗವತ ದೊಡ್ಡ ಹೌದೌದು ಗೊತ್ತು. ಅದಕ್ಕೆ ನನ್ನ ಗುರುಗಳಿಗೆ ಮಂತ್ರ ಆಗ ನಾನು ಮತ್ತೆ ಸ್ವಲ್ಪ ಬರ್ತಿಲ್ಲ ಆಗಿದೆ, ಕಲಿತ ಇರುವಾಗಲೇ ಹೇಳಿದ್ದು. ಅಲ್ಲಿ ಜನ ಬಂತು ಅಲ್ಲಿಗೆ, ಅವರಲ್ಲಿಗೆ ಕಾಲದೊಡ್ಡ ಅವರು ಬರಬೇಕು ಅಂತ ಗುರುಗಳು ಹೇಳಿದರು, ಗೋಪಾಲಕೃಷ್ಣ ನೀನು ಹೋಗು ಆಯ್ತು, ನೀನು ಬಾರಿಸು, ನೀನು ಹುಡುಗ ಅಲ್ವ ತೊಂದರೆ ಇಲ್ಲ, ಬಾರಿಸು. ನನಗೆ ಆದಿತ್ಯ ಗುರುಗಳೇ ಹಾಗಲ್ಲ, ನೀನು ಬಾರಿಸು ಅಂತ. ಅಲ್ಲಿ ಭಾಷೆ ಆಗ್ತದೆ ಅಂತ ನಾನು ಹೋದೆ. ನಾನು ಕರ್ಕೊಂಡು ಹೋಗ್ತು, ನಮ್ಮ ಪೈಕಿ ಹುಡುಗರಿದ್ರು ಒಟ್ಟಿಗೆ ಅಂತ, ಕಲಿಯುವರಲ್ಲಿ ಒಟ್ಟಿಗೆ, ನನ್ನ ಒಟ್ಟಿಗೆ. ಅಲ್ಲಿ ಪ್ರಸಂಗ ಶುರು ಆಯಿತು. ನಾನು ಮೊದಲೇ ಬಾರಿಸ್ತಾ ಇದ್ದೆ. ಸ್ವಲ್ಪ ಹೊತ್ತಾಗ ಒಂದು ತಾಳದಲ್ಲಿ ತಪ್ಪಿ ಹೋಯ್ತು ನನಗೆ. ತಪ್ಪಿ ನನಗೆ ಭಾಳ ಪಶ್ಚಾತ್ತಾಪ ಆಯಿತು, ಏನು ಮಾಡೋದು, ತಪ್ಪಿ ಹೋಯ್ತಲ್ಲ ಅಂತ. ಆಗ ಅವರು ನನ್ನ ಮುಖ ನೋಡಿದ ನನಗೆ ಸ್ವಲ್ಪ ಪಶ್ಚಾತ್ತಾಪ ಗೊತ್ತಾಗಿದೆ. ಅವರಿಗೆ ಬೆನ್ನಿಗೆ ತಟ್ಟಿದ್ರು, ನೀವು ಹುಷಾರಾಗ್ತಿ ಆಯಿತು, ನೀವು ದೊಡ್ಡ ಮೊದಲಿಗಾರ ಆಯ್ತು ಈ ವಾರ, ನೀವು ಹುಷಾರಾಗ್ತಿದ್ರೆ ಬೆನ್ನಿಗೆ ತಟ್ಟಿ ಹೇಳ್ತಾರೆ, ಸರಿಯಾಗಿದೆ, ತಪ್ಪದವರು ತಪ್ಪದೆ ಸರಿ ಆಗುವುದಿಲ್ಲ, ಯಾರು ತಪ್ಪುತ್ತಾರೆ, ತಪ್ಪದೆ ಸರಿಯಾಗುವುದು, ಬಾರಿಸು. ಅವರಿಗೆ ಗೊತ್ತುಂಟು, ಮತ್ತೆ ಸುಬ್ಬಾಯ ಚಟ್ಟಿ ಕಲಿಯುವುದೆಲ್ಲ ಗೊತ್ತಾಗಿದೆ ಅವರಿಗೆ. ಬೆಳಿಗ್ಗೆ ಸಂಭಾವನೆ ಕೊಟ್ಟು, ಒಳ್ಳೆ ಸಂಭಾವನೆ ಕೊಟ್ಟಿದ್ದಾರೆ ಆ ಕಾಲದಲ್ಲಿ. ತಗೊಂಡು ಹೋದೆ. ಗುರುಗಳಿಗೆ ಭಾರಿ ಸಂತೋಷ ಆಯಿತು. ನಮ್ಮ ಕೂಟದ ಮಕ್ಕಳಿಗೆಲ್ಲ ನಾನು ಎಲ್ಲರಿಂದ ಕಿರಿಯವ, ನಾನು ಎಲ್ಲರಿಂದ ಹುಷಾರು ನಾನೇ. ಹಾಗಾಗಿ ನಾನು ಎಲ್ಲ ಮಕ್ಕಳಿಗೆ ಪ್ರೀತಿ ಇತ್ತು. ಅದಾಗಿ ಮತ್ತೊಂದು 10 ವರ್ಷಗಳಿಗೆ ಒಂದು ಹರಿಕಥೆಗೆ ಜನ ಬಂತು ಅವರಿಗೆ, ಗುರುಗಳಿಗೆ. ಅಲ್ಲಿ ಹರಿಕಥೆ ಮಾಡುವವರು ಅಲ್ಲಿಗೂ ನನ್ನ ಕಳಿಸಿದರು, ನಾನು ಭಾಷಿಸಿದೆ. ಅದು ಏನು ಹಾಗೆ ಏನಾಗಿದೆ ನನಗೆ ಗೊತ್ತಿಲ್ಲ, ಅವರಿಗೆ ಅವರು ತಪ್ಪಿಸಿಕೊಂಡಿದ್ದಾರೆ, ನನಗೆ ಸಂಭಾವನೆಯಲ್ಲಿ ಕೆಟ್ಟಿದೆ. ಹಾಗೆ ಸಿಕ್ಕಿದ್ದ ಆಯಿತು. ಇಲ್ಲ ಹಾಗಾಗಿ ನನ್ನ ಪಾಠ ಕೊರೆ ಆಯಿತು. ಅಡ್ಡಗೊಡುವಾಗ ನನ್ನ ಗುರುಗಳ ಬೀಳ್ಕೊಡುವಾಗ ಕೂಗಿದ್ದು ತಾಯಿ ತೀರುವಾದ ಮಕ್ಕಳು ತಿರುವಾದ ಮಕ್ಕಳು ಕೂಗುದಿಲ್ಲ, ಅದಾಗ ನನಗೆ ಅವರು ದೇವರಾಗಿದ್ದಾರೆ, ಅದೇ ಜಾಸ್ತಿ ಹಾಗೆ ಆಯಿತು. ಅಲ್ಲಿ ಮತ್ತೆ ನಾವು ಆಚೆಯಲ್ಲಿ ಹೋದೆವು, ಬೇರೆ ಕಡೆಗೆ ಹೋದೆವು. ಬೇರೆ ಕಡೆಗೆ ಹೋಗಿ 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 ಆಚೆ ದೂರ ಹೋದೆವು. ದೂರ ಹೋಗಿ ಇಲ್ಲಿಗೆ ಎಲ್ಲಿದೆ ಸಣ್ಣ ಎಲಿಮಲೆ ಆಚೆಗೆ ವಲ್ಲದಂಬೆ ಅಂತ ಹೌದು, ಅಲ್ಲಿ ಹೋದ್ವು. ಅಷ್ಟಾಗಿ ಅದರ ಕಡೆ ನಾನು ತುಂಬ ಕೆಲಸ ಮಾಡಿದ್ದೇನೆ. ಬೇರೆ ಘಟ್ಟಕ್ಕೆ ಹೋಗಿದ್ದೇನೆ, ಬೆತ್ತ ಕಟ್ಟಿದ್ದೇನೆ, ಹೇಳಿದಾರ ಬೆತ್ತ ಕಡಿವ ಬೈಲಿನಿಂದ 3 ಮೈಲು ಸುಬ್ರಹ್ಮಣ್ಯ ಸೈಡ್ನಲ್ಲಿ ಬೈಲು ಗದ್ದೆಗಳಿಂದ 3 ಮೈಲ್ ಮೇಲೆ ಮಲೆಯಲ್ಲಿ ಬೆತ್ತ ಕಡಿದು 3 ಮೈಲು ಮನುಷ್ಯ ಸಂಚಾರ. ಅಲ್ಲಿ ಮೃಗವೇ ಇರುವುದು, ಮನುಷ್ಯ ಇಲ್ಲ. ನಾ ಹೋದ 10-15 ಜನ ಪಂಗಡದಲ್ಲಿ ನಾನು ಬೆತ್ತ ಕರ್ಕೊಂಡು ಇದ್ದೆ. ಚೆಡಿ ಬೆತ್ತ ಗೊತ್ತಿದೆ ಅಲ್ಲ. ಹಾಗೆ ಅಲ್ಲಿಂದ ಬಂದಾಗುವಾಗ ಒಲ್ಲದಂಬೆಗೆ ಕೂಡ್ಲು ಮೇಳ ಬಂತು. ಒಲ್ಲದಂಬೆ ಅಂತ ಹೇಳಿ ಕೂಡ್ಲು ಮೇಳ ಬಂದರೆ ನಮ್ಮ ಮನೆಗೆ ಬಂದ ಗೋಪಾಲಕೃಷ್ಣ ತಂದೆಯವರು ಹೇಳಿ, ಗೋಪಾಲಕೃಷ್ಣ ಇವತ್ತು ಕೂಡ್ಲು ಮೇಳ ಆಟ ಅಂತೆ ಒಲ್ಲದಂಬೆಯಲ್ಲಿ, ಹೋಗೋನು ಅಂತ. ಅಲ್ಲಿ ಒಂದು ಕಡೆಯಿಂದ ಇತ್ತು. ನಾನು ಮತ್ತೆ ರೆಡಿ ಇದ್ದೆ ಅಲ್ಲ, ನನಗೆ ಆ ಯಕ್ಷಗಾನ ದೇವರಾಗ. ಆದರೆ ಯಕ್ಷಗಾನ ನನಗೆ ಪ್ರಿಯತರು, ಆಟ ಪ್ರೀತಿ ಇಲ್ಲ ನನಗೆ, ಆಟದಲ್ಲಿ ಖುಷಿ ಇಲ್ಲ. ಅಲ್ಲಿ ಆಟದವರು ಸ್ವಲ್ಪ ಹೀಗೆ ತಲೆಯಲ್ಲಿ ಮಾಡಿಕೊಂಡು ಆ ಕಾಲದಲ್ಲಿ ಹೀಗೆ ತುರಿಸಿಕೊಂಡು ನನ್ನ ಕಾಣುವುದು ನನ್ನ ಸ್ವಭಾವಕ್ಕೆ ಆಗ ಅದೆಲ್ಲ ಅಂತ. ಹಾಗೆ ಹೋಗಿ ಸೀದ ಅವರು ರಾಬರ್ಟು ತಂದೆಯವರು ಸ್ನೇಹಿತರು, ಕುತ್ಕೊಂಡು ರಾಬರ್ಟು ಅವರು ಸೀದ ಚೌಕಿ ಹೋದರು, ನನ್ನ ಬಲಿಗೆ ಹೊಡೆದರು. ಅವರಲ್ಲಿ ನನ್ನ ವಿಷಯ ಹೇಳಿದರು ರಾಬರ್ಟ್ರಲ್ಲಿ. ಅವರು ಗೋಪಾಲ ಅವನ್ನ ಪಟ್ಟಿ ಹೇಳಿಸು ಅಂತ ಹೇಳಿದರು. ಹಾಗಾಗಿ ಅವರು ಚೌಕಿ ಪೂಜೆ ಆಗುವುದು ನನ್ನನ್ನು ಗಜಮುಖ ಹೇಳಿಸಿದ್ರು. ನಾನು ತಂದೆಗೂ ಅವರಿಗೆ ನಮಸ್ಕಾರ ಮಾಡಿ ಗಜಮುಖ ಹೇಳಿದೆ. ಚೌಕಿಯಲ್ಲಿ ಪ್ರಾರಂಭ, ಹೌದು ಗೊತ್ತಾಯ್ತು, ರಂಗಸ್ಥಳ ಪ್ರವೇಶ ಹೋಯ್ತಲ್ಲ, ಪ್ರಾರಂಭ ಗಜಮುಖ ಹೇಳಿದೆ. ಗಜಮುಖಿಯಲ್ಲಿ ಅಲ್ಲಿ ತಾಳ ಬಾರಿಸಿಕೊಂಡು ಆ ಕಾಲದಲ್ಲಿ ಬಾರಿಸಿಕೊಂಡು ಬರಲಿಕ್ಕೆ ಉಂಟು, ಹೌದೌದು ಗೊತ್ತುಂಟು, ಹೀಗೆ ಸುತ್ತು ಬರಲಿಕ್ಕೆ ಉಂಟು. ಹಾಗೆ ರಂಗಸ್ಥಳ ಹೋಗಿ ಅಲ್ಲಿ ಎಲೆ ಅಡಿಕೆಲ್ಲ ಕೊಡಲಿಕ್ಕೆ ಉಂಟು, ಕೊಡಂಗಿ ಹೇಳುವಾಗೆ, ಮತ್ತು ಪೀಟಿಗೆ ಬಾರಿಸಲಿಕ್ಕೆ ಉಂಟು. ಅದಾಗಿ ನನಗೆ ಎಲ್ಲ ಪದ್ಯ ಬರುವುದಾಯಿತು. ಗಜಮುಖ, ಮುದದಿಂದ, ಶರಣು ತಿರುವಗ್ರ, ಪಂಕಜಾಮುಖಿ ಪರಮ ಪಾವನೆ ಗೊತ್ತಲ್ಲ. ಅದರ ನಂತರ ಸಿಂಹವಾಹಿನಿ ಮಹಿಷಮರ್ದಿನಿ,
ಪಂಕಜಾವಕಿ ಪದ ಅದರಲ್ಲಿ ಇಲ್ಲ, ಯಾವುದೇ ನಮ್ಮ ಪುಸ್ತಕದಲ್ಲಿ ಇಲ್ಲ. ಆ ಪದ್ಯ ಬರುವುದಿಲ್ಲ ನನಗೆ, ಅದರ ನಂತರ ಕಲಿತ ನಾನು ಕೊಡದಿಟ್ಟು ಅಂತ ಹೇಳಿಕೊಟ್ಟರು. ಅಲ್ಲಿವರೆಗೆ ಮತ್ತೆ ಪದ್ಯ ಬರುವುದಿಲ್ಲ ನನಗೆ, ಇನ್ನು ಮುಂದೆ ಹೇಳಿ ಬರುವುದಿಲ್ಲ ಹೇಳಿದೆ. ಹಾಗೆ ಅಲ್ಲಿಯ ಸಂಗೀತ ಅವರು ಬಂದರು, ಅವರು ಕೂತರು. ಆಗ ನನಗೆ ಹೊರಗೆ ಬಂದಾಗ ಒಬ್ಬ ಹುಡುಗ ಬಂದು ಹೇಳಿದ, ನಿಮ್ಮನ್ನು ಅಲ್ಲಿ ಕರೀತಾರೆ, ಅಲ್ಲಿ ಬರಬೇಕಂತ. ಆಗ ಇದು ಈಶ್ವರಚಾರ್ಯ ಮಗರು ಯಜಮಾನರು ಕೂಡು ಈಶ್ವರಚಾರ್ಯ ಮಗರು. ಅಲ್ಲಿ ರಾಮಭಟ್ರು ಇದ್ದರು. ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿಕೊಂಡು ಇದ್ದರು. ತಂದೆಯವರಲ್ಲಿ ಇದ್ದರು. ಏನು ನಮಸ್ಕಾರ ಮಾಡಿದ್ದೀನಿ ಯಜಮಾನರು. ನಿನ್ನ ಹೆಸರು ಹೇಗೆ ಹೇಳಿದ್ರು? ಗೋಪಾಲಕೃಷ್ಣ ಅಂತ ಹೇಳಿದ್ವಿ. ನೀ ಆಟಕ್ಕೆ ಬರ್ತೀಯೋ ಅಂತ, ಮೇಳಕ್ಕೆ ಬರ್ತೀವಿ ಆಟಕ್ಕೆ ಬರ್ತೀಯೋ ಅಂತ ಹೇಳಿದ್ರು. ನನಗೆ ಅದು ಅಸಹ್ಯ ಸ್ವಲ್ಪ, ನನಗೆ ಹೇಳಿದೆ ಅಲ್ಲ, ಹೌದು, ಆಟ ಇಷ್ಟ ಎಲ್ಲ ಯಕ್ಷಗಾನ ಬೇಕು, ಆಟಕ್ಕೆ ಹೋಗುದು ಬೇಡ ಅಂತ ಹೇಳಿದೆ. ಆಗ ಅಲ್ಲ, ನಿನ್ನನ್ನು ಭಾವಧಾರಣೆ ಮಾಡಲಿಕ್ಕೆ ಉಂಟು, ರಾಮಭಟ್ರು ಇದ್ದಾರೆ, ಅವರು ಪಾಠ ಮಾಡ್ತಾರೆ, ನೀವು ಮೇಳಕ್ಕೆ ಬಂದರೆ ನೀವು ಹುಷಾರು ಮಾಡ್ತೇವೆ ಅಂತ ಹೇಳಿ ಯಜಮಾನರು. ಆಗ ನಾವು ಅಲ್ಲಿ ಗದ್ದೆ ಮಾಡಿಕೊಂಡೆ. ನನ್ನದು ಸ್ವಲ್ಪ ಜವಾಬ್ದಾರಿ ಇತ್ತು ಅದಕ್ಕೆ. ಅಲ್ಲಿ ಬೀಜ ಹಾಕಬೇಕು, ಎರಡನೇ ಬೇಸಾಯ ಬೀಜ ಹಾಕಬೇಕಲ್ಲ ದೇಜಿಯಲ್ಲಿ ಮಾಡಲಿಕ್ಕೆ. ಅಷ್ಟೊಂದು ಹಾಗೆಲ್ಲ ಉಂಟಲ್ಲ ತಂದೆಯವರು ಹೇಳ್ತಿದ್ದೆ. ಅನ್ನ ಏಜಲ್ಲಿ ಹಾಕಲಿಕ್ಕೆ ಉಂಟಲ್ಲ ತಂದೆಯವರು, ನಾವು ಹಾಗೆಲ್ಲ ಹೋದರೆ ಆಗ್ತದೆ ತಂದೆಯವರು ಹೇಳಿದೆ. ಅದೆಲ್ಲ ನಾನು ಮಾಡ್ತೇನೆ, ನೀವು ಹೋಗುವುದು, ಅದೆಲ್ಲ ನಾನು ಮಾಡ್ತೇನೆ, ನೀವು ಹೋಗುವುದು. ಹಾಗೆ ಅಲ್ಲಿಂದ ಮನೆಗೆ ಹೋದೆ. ಒಂದು ಚಡ್ಡಿ ಅಂಗಿ ಎಲ್ಲ ತಗೊಂಡು ಬಂದೆ. ಬಂದು ನಂತರ ಬೆಳಗ್ಗೆ ಹೊರಟೆ, ಒಂದು ಚೀಲ ಹಾಕಿ ಒಂದು ಆಗಿನ ಕಾಲದ ಅವಸ್ಥೆ. ಹಾಗೆ ರಂಗಸ್ಥಳದಲ್ಲಿ ಹೋಗಿ ನಾ ಕೂತು ಪದ್ಯ ಹೇಳಿದ ಕೂಡಲೇ ಮುದ್ದೆಯಿಂದ ಪದ್ಯ ಹೇಳೋದು. ಇದು ಮುಳ್ಳೇರಿಯಲ್ಲಿ ಮೈಕಿಲ್ಲ ಆಗ, ಮೈಕ್ ಅಂತೆಲ್ಲ ಇತ್ತಾಗಲ್ಲ. ಮುಳ್ಳೇರಿಯಲ್ಲಿ ಪದ ಅಲ್ಲಿ ಹೇಳಿದ್ರೆ ಅಲ್ಲಿ ಮಹಾಭಾರತ ಪ್ರಸಂಗ ಅದು ಕಾಡ್ತದೆ ನನಗೆ 1821. ಹಾಗೆ ನಮ್ಮ ಇವರು ಹೂವರ ಕೆಟ್ಟದ ಬಾತರು ಅವರು ಬಂದಿದ್ದರು. ನೋಡಿದ್ದೀರಾ ಕೆಟ್ಟದ ಬಾತರು? ಒಳ್ಳೆ ಬಲ್ಪನಾಗಿದ್ದವರು ಅವರಿದ್ದಾರೆ. ಪಂಕಜಾಮಿಗೆ ಹೇಳಿಕೊಟ್ಟವರು, ಪಂಕಜಾಮಿಗೆ ಅವರು ಹೇಳಿಕೊಟ್ಟಿದ್ದಾರೆ. ಪಂಕಜಾಮಿಗೆ ಹೀಗೆ ಅಂತೇಳಿ ಅಲ್ಲಿ ನನಗೆ ಹೇಗಂತೇಳಿ ತಂದೆಯವರು ಪದ್ಯ ಹೇಳಿಕೊಟ್ಟದಲ್ವ, ನನಗೆ ಮುದದಿಂದ ಪದ್ಯ, ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ, ಈ ರೀತಿ ಬರುವುದು ನನಗೆ. ತಂದೆಯವರು ಹಾಗೆ ಹೇಳಿಕೊಟ್ಟದ್ದು. ಇವರು ನನಗೆ ಹೊಸ ಪಾಠ ಮಾಡಿತ್ತು. ಇವರು ದಾರಿ ಆಚೆ ಹೋಗಲು ಪಾಠ ಮಾಡ್ತೇನೆ ನನಗೆ, ಅಲ್ಲಿ ಅಂತಿಲ್ಲ. ಇವರು ಹೇಗೆ ಅಂತದ್ದು, ಮುದದಿಂದ ನಿಮ್ಮ ಆಗ್ಬಿಟ್ಟದ್ದು ಈ ರೀತಿ ಯಾಕೆ ತಾಳಿ ತೆಗಿಬೇಕು ಮತ್ತು ಹೋಗೋದಕ್ಕೆ. ಹೀಗಾಗಿ ಅಷ್ಟು ರಂಗದಲ್ಲಿ ಅವರು ಚೆಂದ ಬರ್ತಾ ಇರೋದು. ಅಲ್ಲಿ ರಂಗದಲ್ಲಿ ಹಾಗೆ ಅವರು ಒಮ್ಮೆ ತೆಗೆದುಕೊಳ್ಬೇಕು, ಮೊದಲಿಂದ ತೆಗಿಬೇಕು, ಇಲ್ಲದ ಬರುವುದಿಲ್ಲ ನನಗೆ. ಇಲ್ಲ ಇದು ಬರ್ತದೆ, ಅದು ಹಳತ್ತು ಬರ್ತದೆ, ಇದು ಬರುವುದಿಲ್ಲ. ನಾನು ಹೀಗೆ ಕೂತ್ಕೊಳ್ಳೋದಲ್ಲೋ. ಹಾಗೆ ಮೊದಲು ಹೇಳುವ ಪ್ರಶ್ನೆ ಒಂದು ದಿವಸ ಹೇಳಿದರು. ಅವರು ಹೇಳಿದರೆ ಬರುವುದಿಲ್ಲ. ನಾನು ಹೀಗೆ ನೋಡಿದೆ, ಮುಖ ನೋಡಿದೆ, ಮತ್ತೆ ಹೇಳು ಅಂತ ಹೇಳಿದ್ರು. ಇಲ್ಲ, ಒಂದು ಕೊಟ್ಟರು ಇಲ್ಲಿಗೆ ಚಟ ಬಿಟ್ಟು ಅಲ್ಲಿಂದಲೇ ಶುರುವಾಯಿತು. ಮುದ್ದೆ ಶುರುವಾಯಿತು ಬಾಯಿಯಲ್ಲಿ. ಅದು ಬಂತು, ಚಳಿ ಬಂತು, ಆ ಪೆಟ್ಟಂತ ಚಳಿ ಬಂತು, ಮುದೆಯಿಂದ ಬಂತು. ಮತ್ತೆ ಇಡೀ ಸಂಗೀತದ ಹೆಚ್ಚಿನ ರಂಗದಲ್ಲೇ ಹೇಳ್ಕೊಟ್ಟೆ. ದಾರಿಯಲ್ಲಿ ಹೋಗುವಾಗಲೂ ಹೇಳ್ಕೊಡ್ತಿದ್ದರು. ನಾನು ಕೇಳಿ ಬರ್ತಿದ್ವಿ, ಆಗಲೂ ಹೇಳ್ಕೊಡ್ತೀವಿ. ಎಷ್ಟು ಹೊತ್ತು ಅಂತಿಲ್ಲ, ಹೇಳು ಅಂತ ಹೇಳಬೇಕು. ಈಗ ಇಲ್ಲಿ 10 ಜನ ಕೂತ್ಕೊಂಡಿದ್ದಾರೆ, ಗೌರ್ಮೆಂಟ್ ಪದ್ಯ ಹೇಳುದು ಹೇಳಬೇಕು ಅವರ ಕೃಪಾಗಿ. ಹಾಗೆ ಧರ್ಮಸ್ಥಳ ಹೇಳಿಕೊಟ್ಟಿದ್ದಾರೆ. ಧರ್ಮಸ್ಥಳ ನವರಾತ್ರಿ ದೇವರ ಸುತ್ತಿಗೆ ನನಗೆ ಪದ್ಯ ಹೇಳಿಕೊಟ್ಟಿದ್ದಾರೆ. ದೇವರ ಸುತ್ತು ಬರುವಾಗ ಹೇಳಿಕೊಟ್ಟಿದ್ದಾರೆ. ಅದನ್ನು ಬರಲಿಲ್ಲ ಅಂತ ಹೇಳಿ ಇದು ಅಲ್ಲಿಂದ ಛತ್ರ ಕರ್ಕೊಂಡು ಹೋಗಿ ಅಲ್ಲಿ ಇದು ಶತ್ರುಗಳಿಗೆ ತಮ್ಮ ಇದರದ್ದು ರಾಶಿಯಾಧ್ವರ. ಹೌದು ಹೌದು, ಆ ಪದ್ಯವನ್ನು ಅವರು ಅಲ್ಲಿ ಕೊಟ್ಟು ಹೇಳಿಕೊಟ್ಟು ಅಲ್ಲಿ ಇಲ್ಲಿ ನನಗೆ ಅರ್ಥ ಆಗುವುದಿಲ್ಲ, ಅಲ್ಲಿ ಹೇಳಿಕೊಡ್ತಾರೆ. ಒಂದಾಗಿ ಎರಡನೇ ಅಂತ ಹೇಳಿದರೆ ತ್ರಿವಿಡೆ ತಾಳದಲ್ಲಿ ನಿಮಗೆ ಗೊತ್ತಿರ್ಬೋದು. ಸರಿಯಾದ ತ್ರಿವಿಡೆ ತಾಳಿ ಡಬ್ಬ ಹೇಳಲಿಕ್ಕೆ ಬರುವುದಿಲ್ಲ.
ಶಿರದ ಶರಥ ನೃಪತಿ ನಕುಲ ವಾರಿಧಿಗೆ ಪ್ರತಿಚಂದ್ರಮೋ ಧಾರಿಣಿಯ ನಾತಿರಲು ಕುಶಿಕ ಕುಮಾರನು ಕರೆದೊಯ್ಯಲು ವೀರ ದಶರಥ ನೃಪತಿ ನಕುಲ ವಾರಿಧಿಗೆ ಪ್ರತಿಚಂದ್ರನು ಧಾರಿಣಿಯ ನಾತಿರಲು ಕುಶಿಕ ಕುಮಾರರನು ಕರೆದೊಯ್ಯಲು ಯಜ್ಞಕ್ಕೆಂದು ಅವರು ಹೇಳಿದ್ರು ಡಬ್ಬಲು ಮತ್ತೆ ಯಾವ ಭಾಗತ್ರ ಹೇಳುದಿಲ್ಲ ನೀವು ಕೇಳ್ತೀರಾ ಇದನ್ನು ಹೇಳು ಕೇಳ್ತೀರಾ ಇಲ್ಲ ಬಳಿಬರು ಹೇಳ್ತಾರೆ ಈಗ ಇವರು ಹೇಳಿದರು ಹೌದು ಹೌದು ಇವರು ಹೇಳೋರು ಈ ಶೀತ ಇದ್ರ ತಿರುವಡಿಯನ್ನು ಡಬ್ಬಲ್ ಹೇಳಲಿಕ್ಕೆ ಆಗುದಿಲ್ಲ ಬಾಕಿ ಯಾವ್ದು ಹೇಳ್ತಾ ನೋಡಿ ಬೇರೆ ಯಾವುದು ಬೇರೆ ಯಾವುದು ಈಗ ಬೇರೆ ತಾಳದ ಬಗ್ಗೆ ಅನುಜಾತರಿರ ಕೇಳಿ ಧುರದೊಳು ರಾಜವ ಅನುಕರಿಸುವುದನ್ನು ಅನುಜಾತರಿರ ಕೇಳಿ ಧುರದೋಡು ರಾಜವ ನಾನು ಕರಿಸುವುದೆನ್ನುತ್ತ ಇದೆಲ್ಲ ಹೇಳಲಿಕ್ಕಾಗ್ತದೆ ಇದೆಲ್ಲ ಸುಲಭ ಉಂಟು ಅದು ಸುಲಭ ಅಲ್ಲ ಅದು ಕಬ್ಬಿಣದ ಕಡಲೆ ಹೌದು ಉದ್ದು ಹಾಗೆ ಅದನ್ನು ಎಲ್ಲರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಉದ್ದದು ಮತ್ತೊಂದು ತ್ವರಿತ ಜಂಪಿಯಲ್ಲಿ ಡಬ್ಬಲ್ ಹೇಳಲಿಕ್ಕೆ ಬರುವುದಿಲ್ಲ ನಿಮಗೆ ಗೊತ್ತಿರ್ಬೋದು ತ್ವರಿತ ಜಂಪಿ ಉಂಟಲ್ಲ ನರ ನಿಂತು ಮಳೆಗೆ ಮೈ ಸಿರಿಸಿ ನಡುಗುತ್ತ ಹರಿಪುರಾಂತಕರಲು ನಿಂತು ಮಳೆಗೆ ಮೈ ಸಿರಿಸಿ ನಡುಗುತ್ತ ಹರಿಪುರಾಂತಕರಲು ಮುರಹರನ್ ತರುಣಿಯರ ಮೇಳದಲ್ಲಿರಲು ತನ್ನಲಿನ ಕನಾಗ ಅದಿದಿತ್ತ ಮುರಹರನು ತರುಣಿಯರ ಮೇಳದಲ್ಲಿರಲು ತನ್ನಲಿನ ಕನಾಗ ಇದು ಬರಲಿ ಉಂಟಲ್ಲ ಹೇಳಿ ಬರುವುದಿಲ್ಲ ನಿಧಾನನೇ ಇದೆಲ್ಲ ಬರ್ತದೆ ತ್ವರಿತ ಬೇಲಿ ಡಬ್ಬಲ್ ಹೇಳಿ ಬರುವುದಿಲ್ಲ ತ್ವರಿತ ಜಂಪಿ ಅಂದರೆ ಡಬ್ಬಲ್ ಹೇಳಿ ಬರುವುದಿಲ್ಲ ಅಲ್ಲಿ ಹೇಳುವವರು ಇದ್ದಾರೆ ಇಲ್ಲ ಅಂತಲ್ಲ ಒಂದು ಶುದ್ಧ ತಿರುವಡಿಯನ್ನು ಡಬ್ಬಲ್ ಬರಲಿಲ್ಲ ಒಂದು ತ್ವರಿತ ಅಂದರೆ ಡಬ್ಬಲ್ ಬರುವುದಿಲ್ಲ ಈಗ ಇರ್ಬೋದು ಇಲ್ಲ ನಾನು ನೋಡಲಿಲ್ಲ ಯಾರು ಕೇಳಲಿಲ್ಲ ತಡೆ ತೆಗೆದವ್ರು ಹೇಳ್ತಾರೆ ಹೌದು ಮಂಜುವಾತವಾದ್ದು ತ್ವರಿತ ಅವರೇ ನಾ ಫಸ್ಟಿಗೆ ಅಡ್ಡದು ತ್ವರಿತ ಡಬ್ಬಲ್ ಹೇಳಿದ್ರು ಕಡೆ ತಗೋ ಬಾತಿರು ಮಾತ್ರ ನನಗೆ ಅವರ ಒಡನಾಟ ಉಂಟು ಒಡನಾಟ ಉಂಟು ಹಾಗೆ ಸಾಮಾನ್ಯ ಹೆಚ್ಚಿನ ದೊಡ್ಡ ಭಾಷೆಗಳು ಉಂಟು ಈಗ ಹೊಸ ಭಾಷೆ ಇಲ್ಲ ಹೊಸ ನಮ್ಮ ಕುಜ್ಜಿ ವೆಲ್ಪೇರ್ ಇದನ್ನು ಒಡೆದಾಡಿ ನೀವು ನಮ್ಮ ತೆಂಕುತಿಟ್ಟಿ ಯಕ್ಷಗಾನ ಇದು ಕೆಲಸ ಕೇಳ್ತೀರಲ್ಲ ಹೌದೌದು ಹೌದು ಕೇಳ್ತೀರಲ್ಲ ಹೌದು ಬಿ ಭಟ್ರು ನಾನು ಮೊದಲಾಗ ಈಗ ನೋಡಿ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಹಲವಾರು ಕೆಲಸಗಳನ್ನು ಮಾಡಿದ್ದೀರಿ. ಅಂದರೆ ಈ ಮದ್ದಳೆಯ ಯಾವುದೇ ಸಾಹಿತ್ಯಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವಂಥದ್ದು, ಆಮೇಲೆ ಪಠ್ಯಕ್ರಮ ಮಾಡುವಂಥದ್ದು, ಇಂಥದ್ದು ಕೆಲವೆಲ್ಲ ನೀವು ಶೈಕ್ಷಣಿಕವಾದಂತಹ ನೆಲೆಗಟ್ಟಿನಿಂದ ಇದನ್ನು ನೀವು ಅಭ್ಯಾಸ ಮಾಡಿದವರು. ಇದರ ಬಗ್ಗೆ ನೀವು ಸ್ವಲ್ಪ ಬೆಳಕು ಚೆಲ್ತೀರಾ? ಅಂದರೆ ಯಕ್ಷಗಾನದ ಈ ಮದ್ದಳೆಯ ಪೆಟ್ಟುಗಳನ್ನು ಅದನ್ನು ನೀವು ಶೈಕ್ಷಣಿಕ ನೆಲೆಗಟ್ಟಿನಿಂದ
ಒಂದು ಪುಸ್ತಕ ರೂಪದಲ್ಲಿ ಮಾಡಿದವರು, ಹೌದು. ಆಮೇಲೆ ಪಠ್ಯಕ್ರಮವನ್ನು ಮಾಡಿದವರು, ಪುಸ್ತಕ ಮಾಡಿದವರು, ಪದ್ಯಕ್ಕೆ ಹೀಗೆ ಬರೆಸಬೇಕು ಅಂತ ಒಂದು ಮಾಡಿದ್ದೇನೆ. ಮಾಡಿದ್ದೀರಿ. ಹೌದು. ಇದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಹೇಳಿರ್ತೀರಾ? ಹ? ಇದರ ಬಗ್ಗೆ ಸ್ವಲ್ಪ ವಿಚಾರ ಹೇಳ್ತೀರಾ? ಅದು ಹೇಗೆ ನಿಮ್ಗೆ ಪ್ರೇರಣೆ ಆದ್ದು, ಯಾರು ಹೇಳಿ ನೀವು ಬರ್ದದ್ದು, ಹೇಗೆ ಏನು ಆ ಬಗ್ಗೆ? ಅಲ್ಲ ಇದೆಲ್ಲ ಈ ಎಲ್ಲ ಗುರುಗಳ ಆಧಾರವೇ ಅದು. ಅಲ್ಲ ಅದು ಹೌದು, ಗುರುಗಳ ಆಧಾರದಿಂದ ನಿಮಗೆ ಅನುಭವ ಹೆಚ್ಚಾಯ್ತು. ಹೌದೌದು. ನೀವು ಬರೆಯುವುದಕ್ಕೆ, ಹ. ನೀವು ಈ ಪುಸ್ತಕಗಳನ್ನು ಬರೀಲಿ ಬರೆಯುವುದಕ್ಕೆ ನಿಮಗೆ ಪ್ರೇರಣೆ ಇದು ಈ ನನಗೆ ಈ ಯಕ್ಷಗಾನ ಪಾಠ ಬರೀಲಿಕ್ಕೆ ಹೆಗಡೆಯವರೇ ಪ್ರೇರಣೆ. ಧರ್ಮಸ್ಥಳ ಹೆಗಡೆ ಹೇಗೆ ಅಂತ ಹೇಳಿದರೆ, ನಂದಾದಲ್ಲಿ ಯಕ್ಷಗಾನ ಸಭೆ ಎಲ್ಲಾಯ್ತು 43ನೇ ಇಸವಿ ಅದು. 83 ಅಲ್ಲ. ಅಲ್ಲಿ ಎಲ್ಲ ಮಂಡಚರು ಎಲ್ಲರಿದ್ರು, ಎಲ್ಲ ಭಾಗವತರು ಇದ್ರು. ಅಲ್ಲಿ ತುಂಬ ಚರ್ಚೆ ಆಗಿದೆ. ಮಹಾಂಬಾಡಿ ಭಾಗವತರು ನನ್ನ ಗುರುಗಳ ಗುರುಗಳು, ರಾಮ ಭಟ್ರು ನಿಮಗೆ ಗೊತ್ತು ಉಂಟ, ನಾರಾಯಣ ಭಾಗವತರು, ಮಹಾಂಬಾಡಿ ಈಗಿನ ಕೆಲವು ಹುಡುಗರೆಲ್ಲ ಸುಬ್ಬಣ್ಣನ ತಂದೆ, ಇವರು ಸುಬ್ಬಣ್ಣನ ತಂದೆ. ಅಲ್ಲಿ 2 ದಿವಸ ಸಮ್ಮೇಳನ. ಈ ಸಮ್ಮೇಳನ ಮಾಡಿಸಿದ್ದು ರಾಘವ ನಂಬ್ಯಾರು ಜೋಶಿಯವರು, ರಾಘವ ನಂಬ್ಯಾರು ಮತ್ತು ಪ್ರಭಾಕರ್ ಜೋಶಿ ಅವರೇ. ಅದಕ್ಕೆ ಅಲ್ಲಿ ಸೂರ್ಯನ ವಯಸ್ಸು ತುಂಬ ಪ್ರಶ್ನೆ ಬಂತು. ನಾನೆಲ್ಲ ಉತ್ತರ ಕೊಟ್ಟೆ. ಏರಿಯಾ ಲಕ್ಷ್ಮಣ ಆಳ್ರ ಬಂದಿದ್ರು, ಅವರ ಇದರ ಪರಿಷತ್ತಿನ ಅಧ್ಯಕ್ಷನಾಗಿದ್ದರು ಅವರು. ಲಕ್ಷ್ಮಣ ಗೊತ್ತು RSS. ಹೌದು. ಮತ್ತು ಇದು ಉಡುಪಿಯಿಂದ ಇದು ಅವರ ಕೃಷ್ಣ ಅವರ ಇಲ್ಲಿನ ಜಾನಪದ ಪ್ರಾದೇಶಿಕ ಜಾನಪದ ಅಧ್ಯಯನ ಕೇಂದ್ರದ ಅಲ್ಲಿ ಬರವಣಿಗೆಯವರು, ಅಲ್ಲಿ ಮುಖ್ಯಸ್ಥರು ಅವರು. ಹರಿದಾಸ್ ಭಟ್ರು ಅವರಲ್ಲ ಅಂತ ಯಾರು ಸ್ವಾಮಿ? ಕೂಶಿ ಹರಿದಾಸ್ ಭಟ್ ಅವರ ಅಲ್ಲ, ಇಲ್ಲ ಆರು ಗೊತ್ತಿಲ್ಲ. ಇದು ಕೃಷ್ಣ ಅಂತ ಇವರು. ಇದು ಇದೇ ಜಾನಪದವೇ ಕಲಿತು ಅಲ್ಲಿಂದ ಇಲ್ಲಿಗೆ ಕಳಿಸಿದ್ದು ಅವರು. ಅಲ್ಲಿ ಯಾವ್ದು ಮುಖ್ಯಸ್ಥರು ಅವರ ರೆಕಾರ್ಡಲ್ಲಿ ಮಾಡಿದ್ದಾರೆ, ಅಲ್ಲಿ ರೆಕಾರ್ಡಲ್ಲಿ ಮಾಡಿದ್ದಾರೆ. ಹಾಗೆ ಮೊದಲ ದಿವಸ ನಾನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟೆ. ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ. ಅವರು ಇವರೇ ಕೇಳೋದು, ನನಗೆ ಗೊತ್ತಿದ್ದ ಹೇಳೋದು. ಉತ್ತರ ಕೊಟ್ಟೆ. ಮಾಡಿ ದಿವಸ ಇದು ಮಾತಾಡುವಾಗ ಅಷ್ಟೇ ಕೆಲವೆಲ್ಲ ಬಂದು ಹೇಳಿದ್ರು, ವಾಪಸ್ ಭಾರಿ ಜೋರಿದ್ದಾರೆ, ಏನು ಹೆಂಗೆ ಅದು ಸೋಚಬೇಕಂತ ಅವನ ಹೆಂಗೆ ಅದು ಸೋಚೆ ಅಂತಲ್ಲ. ಅದು ಯಾವ ಪ್ರಶ್ನೆ ಉತ್ತರ ಹೇಳ್ತಾವೆ. ನನಗೆ ದೇವರು ಇದು ಕೊಟ್ಟಾಗ ನಾನು ಹೇಳೋದು. ಹಾಗೆ ನಾನು ಅವ್ರು ಹೀಗೆ ಕೂತರು. ಅಲ್ಲಿ ಬೇರೆ ಎಲ್ಲ ವಿಷಯ ಉಂಟು, ಅದೆಲ್ಲ ಹೇಳುವಾಗ ಹೊತ್ತಾಗ್ತದೆ. ಹೌದು. ನಮ್ಮ ಜೀವನ ಭಟ್ರು ಬಲಿ ಕೂತ್ಕೊಂಡೆ ಮೊದಲಾಗದು. ನಾನು ಇದ್ದೇನೆ, ಗುರುಗಳೆಲ್ಲ ಇದ್ದಾರೆ, ಬಲಿ ಇದ್ದಾರೆ. ಬಾಬಾಸ್ಕರ್ಪುರೇ, ಪಂಚವಟಿ ಪ್ರಸಂಗದ ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ, ಸರಸದ ಮೃಗವಲ್ಲವು ಸರಸಿಜಾಂಬಕಿ ನಿನ್ನ ಮರುಳು ಮಾಡಲು ಬಂದ ದುರುಳರ ಕಪಟ ಕಾಣೆ. ಆ ಪದ್ಯವನ್ನು ಕೇದಾರಗೌಡ ರಾಗದಲ್ಲಿ ಅಷ್ಟತಾಳದಲ್ಲಿ ಹೇಳಿ ಅಂತ ಹೇಳಿದ್ರು. ಈಗ ನೋಡಿ, ಬಾಹುಟ್ರು ಇದ್ದಾರೆ, ನಾ ಮದ್ಲೆಗಾರ ಅಲ್ವ? ಹೌದು, ನಾ ಸಂಗೀತಾರ ಹೌದು, ನಾನು ಈ ಬಾಕಿಯಲ್ಲಿ ಮದ್ಲೆಗಾರ ಹೌದು. ಅವರು ನನಗೆ ಪ್ರಶ್ನೆ ಭಾಗದಲ್ಲಿ ಇದ್ದಾರೆ, ಅವರಿಗೆ ಹಾಕೋ ಪ್ರಶ್ನೆ ನನಗೆ ಹಾಕಿದ್ರು. ಅದು ನನಗೆ ಪ್ರಸಾದವೇ, ನನಗೆ ತೊಂದರೆ ಇಲ್ಲ. ನನಗೆ ದೋಷ ಅಂತ ಹೇಳ್ತಾರೆ, ಅದು ಒಳ್ಳೆದೇ ಅಂತ, ಅದಲ್ಲ ಒಳ್ಳೆದಾಗಿ ಆಗ ಆಯ್ತು ಹೇಳಿದೆ. ಅದು ಎಂಥ ಜಾತಿ ತಾಳ, ಎಷ್ಟು ಲಘು, ಎಷ್ಟು ಧೃತ ಹೇಳಿ ಹೇಳಿದೆ. ಯಾವ ಜಾತಿ ಅಷ್ಟತಾಳ ಹೇಳಿ ಅಂತ. ಖಂಡ ಜಾತಿ ಅಷ್ಟತಾಳ, 2 ಲಘು 2 ಧೃತ, 5 5 10 14 ಅಷ್ಟರ ಹೇಳಿ. ಅಲ್ಲ, ಅದು ಎಲ್ಲ ಹೇಳಿದೆ. ಎಲ್ಲೂ ದೇವರ ಮಂಜುನಾಥ, ಇದೆಲ್ಲ ಮಂಜುನಾಥ ದಯಿಂದ, ಅದು ನಾನಲ್ಲ.
ನಾನು ಮಾಡಿದ್ದಲ್ಲ, ನಾನು ಅಂತ ಪೂಜೆ ಇಲ್ಲ, ಎಲ್ಲ ನನ್ನಿಂದ ಮಂಜುನಾಥ ಮಾಡಿಸೋದು. ಅದಾಯಿತು, ಅದಾಗಿ ಎಲ್ಲ ಮತ್ತು ತುಂಬ ಎಲ್ಲ ಆಯಿತು. ಅದರ ನಂತರದ ಹಾಗೆ ಅಲ್ಲಿ ನಮ್ಮನ್ನು ನಾನು ಬಾಯ್ತಾಳ ಹೇಳೋದು, ಆ ಬಾಯ್ತಾಳವನ್ನು ಬಲ್ಪುರ ಪದ್ಯ ಹೇಳಬೇಕು, ಆ ಬಾಯ್ತಾಳವನ್ನೇ ನಾವು ಬಾರಿಸಬೇಕು ಮದ್ರೆಯಲ್ಲಿ ಆಯ್ತಲ್ಲ. ನಂತರ ಬೀಬಟ್ಟು ಬಾಯ್ತಾಳ ಹೇಳಬೇಕು, ನಾನು ತಾಳ ಅದಕ್ಕೂ ಅವರು ಬಾರಿಸಬೇಕು. ಹೀಗೆ ತುಂಬ ಆಯಿತು, ತುಂಬ ಕ್ರಮ ಆಯಿತು. ಇದೆಲ್ಲ ಆಗಿ ಆದ ನಂತರ ಇವರೆಲ್ಲ ಜೋಶಿಯವರು ರಾಘವೇಂದ್ರರು ಸೇರಿ ನನ್ನನ್ನು ಪಾಸು ಮಾಡ್ತಾರೆ. ಮೊದಲು ಪಾಠ ಬರೆಸಬೇಕು ಅಂತ ಅಲ್ಲಿ ಪಾಸು ಇವರು ಮಾಡಿದ್ರು. ಅಲ್ಲಿ ಒತ್ತಾಯ ಶುರು ಮಾಡಿದ್ರು, ನೀವು ಮೊದಲೇ ಪಾಠ ಬರೀಬೇಕು, ಎಲ್ಲ ಬರೀಬೇಕು ಅಂತ ಒತ್ತಾಯ. ಮತ್ತು ಏನು ಅಂತ ಹೇಳಿದನು, ನೋಡುವ ಹೇಳಿದನು. ಹಾಗೆ ಹೇಳಿ ಎರಡು ಪದ್ಯಕ್ಕೆ ಶುರು ಮಾಡ್ತಿದ್ರು. ಈ ಪುಸ್ತಕ ಉಂಟಲ್ಲ, ಶುರು ಮಾಡ್ತಿದ್ರು. ಬರೀ ಶುರು ಮಾಡಿದ್ದು ಮಧ್ಯದನ್ನು ಪುಸ್ತಕದ್ದು ಪಾಠವು ಅದಂತ ದನಿಗಳದ್ದು ಇಲ್ಲಿಗೆ ಧರ್ಮಸ್ಥಳಕ್ಕೆ ನನಗೆ ಪಾಠಕ್ಕೆ ಕರೆತರು. ಅಲ್ಲಿ ದನಿಗಳು ಅಲ್ಲಿ ಏನಾಯಿತು ಅಂತ ಹೇಳಿದರೆ, ನಾನು ಇದು ಅಲ್ಲಿ ಸೇರೋದಕ್ಕೆ ಮೊದಲು ನನಗೆ ಮನೆಗೆ ಜನ ಬಂದರು. ಜನ ಬಂದಾಗ ನಾನು ಇಲ್ಲಿಲ್ಲ ಆಯಿತು, ನಾನು ಈಚೆ ಬಂದಿದ್ದೆ. ಆಗ ಅವರು ಬಂದವರೊಂದು ಅಲ್ಲಿ ಮಾಸ್ಟ್ರು, ಮತ್ತೊಬ್ಬರು ಅಲ್ಲಿ ಮ್ಯಾನೇಜರ್ ಮಾಸ್ಟ್ರು ನರೇಂದ್ರ ಮಾಸ್ಟ್ರು, ನರೇಂದ್ರ ಪಿ ಟಿ ಮಾಸ್ಟ್ರು, ನರೇಂದ್ರ ಹಾಗೆ ಅವರು ನನ್ನ ಪರಿಚಯ ಇರ್ತಾರೆ. ಹಾಗೆ ದನಿಗಳು ಹೇಳಿದ್ದಾರೆ, ಈ ವರ್ಷ ಒಂದು ಕುರ್ಪುರವನ್ನು ಮಾಡುವಂತೆ ಇದಕ್ಕೆ, ಮತ್ತು ಅವರಿಗೆ ನರಸಿಂಹಟ್ಟಿಗೆ ಆಗುವುದಿಲ್ಲ, ಅವರು ಕಾಯಸ್ಥಳ ಆದ ಕಾರಣ ಅವರಿಗೆ ಆಗಲಿ ಕಷ್ಟ ಆಗ್ತದೆ. ಹಾಗೆ ಅವರು ಸೂಚಿಸಿದ್ದಾರೆ ಅಂತೆ ಅವರನ್ನು. ಹಾಗೆ ಅವರನ್ನು ಮಾಡೋದ್ರಲ್ಲಿ ನಿಘಂಟು ಮಾಡಿದ್ದಾರೆ. ಹಾಗೆ ನಾನು ಅವರಲ್ಲಿ ಹೇಳಲಿಕ್ಕೆ ಬಂದದ್ದು. ನಾನಿಲ್ಲ. ಆ ದಿನದಲ್ಲಿ ನನ್ನ ದೊಡ್ಡ ಮಗಳ ಮಗುವಿಗೆ ಅನ್ನ ಕೊಡುವುದು ಧರ್ಮಸ್ಥಳದಲ್ಲಿ. ನನ್ನ ದೊಡ್ಡ ಮಗಳ, ಇದು ಸಣ್ಣ ಮಗಳು, ಅವಳ ಸುರುವಿನ ಮಗುವಿಗೆ ಅನ್ನ ಕೊಡುವುದು ಅದು ಧರ್ಮಸ್ಥಳಕ್ಕೆ. ಹಾಗೆ ನೀವು ಹೋಗಿದ್ರಿ? ಹೌದು, ಅಲ್ಲಿಗೆ ಇವರು ಏನು ಹೇಳಿದ್ರು ತಂದೆ, ಇಂಥ ದಿವಸ ಅಣ್ಣ ಧರ್ಮಸ್ಥಳಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ನಾನು ಇಲ್ಲಿಂದ ಆಚೆ ಹೋಗುವ ಬರ್ತಾರೆ ಅಂತ. ಹಾಗೆ ಅವರಲ್ಲಿ ರೆಡಿ ಮಾಡಿದ್ರೆ ಮಾತಾಡಲಿಕ್ಕೆ. ಇವರು ಏನೋ ಅಲ್ಲಿ ಬಸ್ಸಲ್ಲಿ ಅಲ್ಲಿ ಹೋಗಿ ಇಳಿದ್ರು ಅಲ್ಲಿ ಆಫೀಸಿಗೆ ಹೋಗಿ ಅದು ನಮ್ಮ ರಾಮೇಶ್ವರ ಉಡುಪರು ಇದ್ದಾರಲ್ಲ, ಅಲ್ಲಿ ಹೋಗುವ ನನ್ನನ್ನು ಹೇಳಿದ್ರು. ಅವರ ಮಗಳು ನಾನು ಮತ್ತು ನನ್ನ ಈ ಬಗ್ಗೆ ಅನ್ನ ಕೊಡ್ತಾರೆ ಬಂದದ್ದು. ಅವರೆಲ್ಲ ಬ್ಯಾಗಲ್ಲ ಅಲ್ಲಿ ಇರಿಸಿದ್ರು, ಎಲ್ಲ ವ್ಯವಸ್ಥೆ ಮಾಡಿದರು. ಅವರ ಪ್ರೀತಿಯವರು. ಆಗ ಮೊದಲು ಮೇಳದಲ್ಲಿ ಇದ್ದಂತ ಪಾಠದ ನಂತರ ಶುರು ಮಾಡಿತ್ತು. ಮೊದಲು ಆ ಮೇಳದಲ್ಲಿದ್ದೆ. ಹಾಗೆ ಇವರಿಗೆ ಅನ್ನ ಕೊಡುವ ಅಷ್ಟಾಗ ನಾ ಬಂದು ಮುಟ್ಟಿದೆ. ಅನ್ನ ಕೊಟ್ಟೆಲ್ಲ ಆಯಿತು. ಆದ ಕೂಡಲೇ ಅಲ್ಲಿ ಜನ ಬಂತು, ದನಿಗಳು ಕರೀತಾರೆ, ನೀವು ಬರಬೇಕಂತ ಹೇಳ್ತೀವಿ. ಹೋದೆ. ಇದು ಈ ವರ್ಷ ನಿಮ್ಮನ್ನು ಪಾಠಕ್ಕೆ ಮಾಡುವಂಥ ನಾವೆಲ್ಲ ದಿಗಂಟು ಮಾಡಿದ್ದೇವೆ, ನಿಮ್ಮ ಅಭಿಪ್ರಾಯ ಎಂದು ಕೇಳಿದ್ರು. ನಾನು ಏನು ಅಂತ ಹೇಳಿ, ನಾನು ಗುರುಗಳಿರುವಾಗ ನಾನು ಯಾಕೆ ದನಿಗಳೇ ಹೇಳಿದೆ, ಹಾಗೆಲ್ಲ ಅವರಿಗೆ ಕೂಡುವುದಿಲ್ಲ. ಮತ್ತು ನಿಮ್ಮನ್ನು ಹೇಳಿದ್ದಾರೆ ಅವರು. ಹಾಗೆ ಗುರುಗಳು ಬರಲಿಲ್ಲ, ಅಷ್ಟು ಹಿತ ಇಲ್ಲ ನನಗೆ, ಅವರೇ ಮಾಡಲಿದ್ದಾರೆ. ಅದಲ್ಲ, ನೀವು ಮಾಡಬೇಕು, ಅವರ ಅಪ್ಪನ ಉಂಟಿಬೇಕು ಅಂತ ಹೇಳಿ ಅಷ್ಟನ್ನು ಹೇಳ್ತೇವೆ. ನೀವು ಹೇಳುವುದೆಲ್ಲ ಸರಿ. ನಾನು ಪಾಠ ಮಾಡಬೇಕಿದ್ರೆ ದೇವರ ಸನ್ನಿಧಿಯಲ್ಲಿ ನಿಂತು ನೀನು ಪಾಠ ಮಾಡುವುದು ದೇವರ ಪ್ರಸಾದ ನನಗೆ ಗುರುಗಳು ಕೊಡಬೇಕು. ಯಾರಿಗೂ ಬೇಸರ ಮಾಡಬಾರ್ದು. ದೇವರ ಸನ್ನಿಧಿಯಲ್ಲಿ ನನಗೆ ನೀನಿಂದ ಪಾಠ ಮಾಡು ಗೋಪುರ ದೇವ ಪ್ರಸಾದ ನೀವು ಕೊಡಿಸಿದ್ರೆ ಅವರ ಅಪ್ಪನಂತೆ ಮಾಡ್ತೇನೆ ಅಂತ ಹೇಳ್ತೀನಿ. ಆಯ್ತು, ಹಾಗೆ ಮಾಡ್ತೇನೆ ಅಂತ ಹೇಳಿ ಆಯಿತು. ಪಾಠ ಪೂರ ಪ್ರಾರಂಭ ಆಯಿತು. ಪ್ರಾರಂಭ ದಿವಸ ಬಂತು. ನನ್ನ ಕಾಳಿಗೆ ಹಾಕಿದ್ದಾರೆ. ನಾವು ಹೋದೆ. ಹೋಗಿ ನಮ್ಮ ಮಹಾಗಣಪತಿ ದೇವರಿಗೆ ಗೊತ್ತುಂಟ, ದೇವರು ಚೌಕಿ ಗಣಪತಿ ಗೊತ್ತುಂಟು, ಅದಕ್ಕೆ ನಮ್ಮ ಅಲ್ಲಿ ಛತ್ರ ಗಣಪತಿ ಅಲ್ಲಿ ಪ್ರಾರಂಭ ಆಗೋದು. ಅಲ್ಲಿ ಪ್ರಾರಂಭ ಆಗುವಾಗ ದೇವರ ಪ್ರಸಾದ ಕೊಂಡು ಬಂತು. ನಾನು ಹೋಗಿ ನಮಸ್ಕಾರ ಮಾಡಿದೆ, ಕಾಲಿಗೆ ನಮಸ್ಕಾರ ಮಾಡಿದ್ದೆ. ಗೋಪ್ರಶ್ನ ನೀನು ಪಾಠ ಮಾಡು, ತಲೆ ಕೈಗಿಟ್ಟು ಅಲ್ಲಿ ಪಾಠ ಅಲ್ಲಿ ಆಯಿತು. ಆಗ ಅವರು ಹೇಳಿದ್ದಾರೆ, ಸೀದಾ ಹೋಗಿ ಬಚ್ಚಿ ಹತ್ರ ಅಲ್ಲಿ ನೋಡಿದ್ರು. ಅಲ್ಲಿ ನಾವು ಓದ್ಬಿಟ್ಟು
ಕೇಗೆ ಹೋಗಿ ಊಟದ ಗೊತ್ತು. ಊರಿಗೆ ಹೋಗಿ ಬಂದೆವು. ನಾವು ಎಲ್ಲರೂ ಹೋದೆವು ಅಲ್ಲಿ. ಹೋಗಿ ಅಲ್ಲಿ ಹೋದ ಕೂಡಲೇ ಇಲ್ಲಿ ಹಾರ್ಮೋನಿ ಮತ್ತು ಇದೆಲ್ಲ ಉಂಟು. ಒಬ್ಬರಷ್ಟು ಪಾಠ ಪ್ರಾರಂಭ ಮಾಡುವ ಹೇಳ್ತು. ಎಲ್ಲಿಂದ ಏನು ನನಗೆಂತ ಗೊತ್ತಿಲ್ಲ, ಎಲ್ಲ ಮಂಜುನಾಥ ಗಜಾನನಂಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾ ಬುದ್ಧಿಂಚ ದೇಹಿ ಮೇ. ನಮಸ್ಕಾರ ಮಾಡಿ ಅದೇ ಪ್ರಾರಂಭ. ಇದಾದ ನಂತರ ಮತ್ತೆ ನನಗೆ ನಾವು ಆಶ್ರಯ ಕೊಟ್ಟು ಹೋದು. ನಾನು ಪ್ರಾರಂಭ ಮಾಡಿದ್ದೆ ಅದೇ ಇದೇ ಪದ್ಯಗಳು. ಅಲ್ಲಿ ನಾ ಏನು ಮಾಡಿದೆ ಅಂತಂದರೆ ಈ ಗಜಮುಖ ಪದ್ಯದಲ್ಲಿ ಶುರು ಮಾಡಿದ್ದೆ. ಗಜಮುಖ ದವ ಗೆ ಗ ಪ ಗೆ ಇದು ತಿರುಗುಳ ತಾಳ. ತೊಟ್ಟು ತಿರುಗುಳ ತಾಳ ಆಗ್ತದೆ ಆಗ್ತದೆ. ತೊಟ್ಟು ತಿರುಗುಳ ಅದನ್ನೇ ಅಕ್ಷರ ಬರೆದೆ. ಇದು ಅಕ್ಷರ ಬರೆದೆ. ಅದಕ್ಕೆ ಪದ್ಯಕ್ಕೂ ಇದಕ್ಕೂ ಜೊತೆ ಮಾಡಿದೆ. ಅದೇ ನನ್ನ ಪಾಠ ಪುಸ್ತಕ ಉಂಟು. ಹಾಗೆ ಮಾಡಿ ದೊಡ್ಡ 2 ಕಾದಲ್ಲಿ ಇದು ಇಷ್ಟು ಅಗಲದಲ್ಲಿ ಎಲ್ಲಿ ಬೇಲಿಂದ ಬರೆದು ಹೀಗೆ ಬರೆದು ಎಲ್ಲ 2 ರೆಡಿ ಮಾಡಿದೆ. ರೆಡಿ ಮಾಡಿ ನನ್ನ ಅಷ್ಟಕ್ಕೆ ಮತ್ತು ಯಾರಲ್ಲ, ನಾನೇ ನನಗೆ ದೇವ್ರ ಬುದ್ಧಿ ತೋರಿಸಿತ್ತು. ನೀ ಹೀಗೆ ಮಾಡಿದ್ದು ದೇವರು ಹೇಳಿದ್ದು, ನೀ ಹೀಗೆ ಹಾಗೆ ಮಾತ್ರ ಆಗ್ತಿದ್ದೆ ನನಗೆ ಹೇಳಿದ್ದೆ. ಒಂಚೂರು ಗೊತ್ತು ಯಾರಿಲ್ಲ ಅಲ್ಲ ಅದನ್ನ ಹೇಳಲಿಕ್ಕೆ. ಹೌದು, ಮೊದಲೇ ಪ್ರಾರಂಭ ಮಾಡಿದ್ದು. ಇದು ಪದ ಇಲ್ಲಿ ಹೀಗೆ ಪ್ರಾರಂಭ ಗುರುಗಳ ಸನ್ನಿಹಿತ ಮಂಜುನಾಥದಿಂದ. ಹಾಗೆ ಮಾಡಿ ಈಗ ದನಿಗಳಲ್ಲಿ ಹೋಗಿದೆ. ನನ್ನನ್ನು ದನಿಗಳು ಭೇಟಿಯಾಗಬೇಕಿತ್ತು ಅಂತ ಹೇಳಿದೆ. ಯಾವಾಗ ನನಗೆ ರಾತ್ರಿ ಆಗುವಾಗ ಹಗಲು ಪಾಠ ಉಂಟಲ್ಲ, ರಾತ್ರಿ ಇಷ್ಟು ಗಂಟೆ ಬರಬೇಕು, 9 ಗಂಟೆಗೆ ಬನ್ನಿ ಬರ್ತದೆ. 9 ಗಂಟೆ ಹೋಗ್ತೀವಿ. ಇದನ್ನು ಬರೆದಲ್ಲೇ ಎಲ್ಲ ಕ್ರಮ ಪ್ರಕಾರ ಬರ್ತೇವೆ, ತಾಳಗಳು ಜೊತೆಯಾಗಿ. ಅದನ್ನು ಕಿಟಕಿಯಲ್ಲಿ ಹೀಗೆ ಅವ್ರು ಕೂತು ಹೀಗೆ ನೋಡಿ, ಇದು ಬಹಳ ಒಳ್ಳೆಯದುಂಟು, ಒಳ್ಳೆದುಂಟು ಗುರುಪ್ರೇ, ಬಹಳ ಒಳ್ಳೆದುಂಟು. ಇದು ಬರೀರಿ, ಅಚ್ಚು ಮಾಡುವ, ಪ್ರಿಂಟ್ ಮಾಡುವ ಅಂತೇಳಿ ಅಲ್ಲಿ ಶುರು ಮಾಡಿದ್ದು. ಪ್ರಿಂಟ್ ಮಾಡುವ, ಇದನ್ನಿದ್ದೆ ಮುಂದೆ ಪಾಠ ಆಗ್ತದೆ ಸಡನ್ ಹೇಳಿದ್ರು. ಹಾಗೆ ಬರೀ ಶುರು ಮಾಡಿತು. ಅಷ್ಟು ಸಣ್ಣವರಲ್ಲಿ ಹೇಳಿದೆ ಹರ್ಷೇಂದ್ರ ಅವರು ಗುಳಿಗ ಕುತುಂಡಲ್ಲಿ ಬರಲಿ. ಅವರು ಹೇಳಿದ್ರು, ಪರಂಪರೆ ನಮಗೆ ಮುಖ್ಯ ಬೇಕಾದ್ದು ಗುರುಪ್ರೇ, ನೀವು ಬರೀರಿ ಅಂತ. ಹಾಗೆ ಬರ್ತದ್ದು. ಮತ್ತೆ ಪ್ರಿಂಟ್ ಮಾಡಿದ ಸನ್ಮಾನ ಮಾಡಿದ್ವಿ, ಎಲ್ಲ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ ಹಾಗೆ. ಆ ಪ್ರಿಂಟ್ ಮಾಡಿದ ಪುಸ್ತಕ 50 ಪುಸ್ತಕವನ್ನು ನನಗೆ ಕಳಿಸಿದ್ದಾರೆ. ಹೆಚ್ಚಿನ ನಾಗೇಗೌಡರ ಕಾರ್ಯಕ್ರಮಕ್ಕೆ ನನಗೆ ಫ್ರೀಯಾಗಿ ಅವ್ರಿಗೆ ಕೊಡಲಿಕ್ಕೆ ಎಲ್ಲ ವಿದ್ವಾಂಸರಿಗೆ. ಅಲ್ಲಿಯೂ ಅವರ ದಯದಿಂದ ಗೆದ್ದು ಬಂದೆ. ನಂತರ ಕಟೀಲ್ನಲ್ಲಿ 93 CB ಅಲ್ಲಿ ಮಾತಾಚನ್ ಅವರು ಬಂದಿದ್ದರಲ್ಲ, ಅಲ್ಲಿ ಗಣಪತಿ ಕೌತುಕ ಹೇಳಬೇಕು ಅಂತಾಯಿತು. ಗಣಪತಿ ಕೌತುಕ ಹೇಳಲಿಕ್ಕೆ ಗೊತ್ತಿಲ್ಲ, ಕೆಲವರಿಗೆ ಕ್ರಮ ಗೊತ್ತಿಲ್ಲ. ಹಾಗೆ ಎಲ್ಲರೂ ಹಾಗೆ ನನ್ನಲ್ಲಿ ಬಂದು ಹೇಳಿದರು, ಅದು ಒಂದು ಹೇಳಿ ಸ್ವಾಮಿ ಗಣಪತಿ ಕೌತುಕ ನೋಡು, ನೆನಪಡ್ಬೇಕಷ್ಟೇ. ಬೇಡ 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 ಬೇಡ, ನಾನು ನೆನಪಡ್ತೇನೆ, ಅದು ಗಡಿಬಿಡಿ ಆಗ್ತದೆ. ಈ ತಲೆ ಎಲ್ಲಿ ಹೋಗ್ತದೆ ಈ ಪ್ರಾಯ ಅದ್ದಲ್ಲ ಸ್ವಾಮಿ, ನಾವು ಗ್ರಹಿಸೋದಕ್ಕೆಲ್ಲ ಬರುವುದಿಲ್ಲ. ತೈ 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 ಕೆಟ್ಟ ತೈ 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 ಕೆಟ್ಟ ತಕ ತತ್ತಂಗಿಟ್ಟ
ತಂ ತತ್ತ ತಂಗಿಡದಿಗ ತತ್ತಂಗಿ ತಂ ತತ್ತ ತಂ ವಾಹುಕ ಕೆಟ್ಟತಕ ಅರುತಿರು ಮರುಮ ವೇಕ್ಷ ವಿನಾಯಕ ಗಣ ವಾಹುಕ ಕೆಟ್ಟತಕ ಅರುತಿರು ಮರುಮಗ ವೇಕ್ಷ ವಿನಾಯಕ ಬಾಯ್ಪಟ್ಟ ಬರುದಿಲ್ಲ ನಾ ಪುಸ್ತಕ ನೋಡ್ತಾ ಅಂತ ನನಗೆ ಪಕ್ಕದ ಬೇರೆ ಎಲ್ಲ ಹೇಳುವಾಗ ಮರ್ತೋಯ್ತು. ಅಲ್ಲ ಇಲ್ಲ ಪರವಾಗಿಲ್ಲ, ನೀವು ಅದನ್ನು ಹೇಳಿ. ಅಲ್ಲ ನೀವು ಮುಂದುವರಿಸಿ. ಗಣಪತಿ ಕೌತಿಕ ಅದು ಯಾವುದಲ್ಲ ಹಾಗಾಗಿ ಅಲ್ಲ ಅದು ಹಾಗೆ ಪಕ್ಕದ ಹೇಳಲಿಕ್ಕೆ ಬಾಯ್ಪಾಠ ಬರುದಿಲ್ಲ ಅಂತ. ಹೌದೌದು ಅದಾಯ್ತು. ಅಲ್ಲ ಅದು ಮತ್ತೆ ಹೇಳಿ ನೀವು. ಈಗ ಮಾತು ಮುಂದುವರಿಸಿ. ಮಾತು ಹೌದು ಹಾಗೆ ಹೌದು. ಅದು ಯಾಕಂದ್ರೆ ಅದು ತಪ್ಪದಲ್ಲಿ ಆದರೆ ಆಗಿಬಿಟ್ರೆ ಗಣಪತಿ ಕೌತುಕ ಹೇಳುವುದಕ್ಕೆ ಹೇಳಿ. ಹೌದು ಹೇಳಬೇಕು ಅಂತ ಯಾರು ಹೇಳಲಿಕ್ಕೆ ಬರುವುದಿಲ್ಲ. ಹೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ, ಹೇಗಂತಿಲ್ಲ. ಇದು ನಾವು ಹೇಳೋದು ದೇವರಿಂದ ಸರಿ ಉಂಟು ಲೆಕ್ಕ ನಮಗೆ ಗೊತ್ತು, ನಮ್ಮ ಗುರುಗಳು ನಮಗೆ ಗೊತ್ತು, ನಾವು ಹೇಳೋದು ಸರಿ ಉಂಟು ಅಂತ. ಮತ್ತೆ ಯಾರು ಹೇಳೋದಕ್ಕೆ ಹೇಳುದು ಅಲ್ಲ ಸ್ವಾಮಿ, ಬೇರೆ ಯಾರು ಹೇಳುದು? ಈಗ ಗಣಪತಿ ಕೌತುಕ ನಿಮಗೆ ಬಲಿಪುರ, ದೊಡ್ಡ ಬಲಿಪುರ ಹೇಳಿದೆ. ಬಲಿಪುರ ಅಲ್ಲ, ಮತ್ತೆ ಬಲಿಪುರ ನಾವು ಈ ಸಮ್ಮೇಳನ ಆಗಲಿ, ಉಡುಪಿ ಸಮ್ಮೇಳನ ಅಲ್ಲಿ ಗಣಪತಿ ಕದ್ದು ಅಲ್ಲಿ ಬರ್ಕೊಂಡು ಬಂದು ನಮ್ಮ ಇವರು ಯಾರಂತ ನಮ್ಮ ವಿಶ್ವೇಶ್ವರ ಭಟ್ ಅವರೆಲ್ಲ ಬರ್ಕೊಂಡು ಬಂದ್ದಾರೆ. ಕರ್ಗಲ್ ವಿಶೇಷ ಅವರದ್ದು ನಿತ್ಯ ಸುಧಾನ ಕೊಡಿಸಿದ್ದಲ್ಲಿ ಅಲ್ಲಿ ಬಡಗಿದಲ್ಲಿ ನೀಲ ರಾಮಕೃಷ್ಣಯ್ಯ ಅವರು ಈಗಿನ ಗುರುಗಳಿದ್ದಾರಲ್ಲ, ಸಂಜೀವ ಸುವರ್ಣ ಮತ್ತು ಹೆರಂಜಾಲು ಒಳ್ಳೆ ಹುಷಾರಿನವರು ಹೆರಂಜಾಲ ಗಾಣಿಗ ಅಲ್ಲ, ವೆಂಕಟರಮಣ ಗಾಣಿಗರು. ಹೌದು, ಹೆರಂಜಾಲ ಗೋಪಾಲ ಗಾಣಿಗನ ಅಪ್ಪ. ಹೌದು, ಅವರಿಬ್ಬರು ಅದರಲ್ಲಿ ವಿದ್ವೇಷ. ನಮ್ಮದರಲ್ಲಿ ತೆಂಕಿನಲ್ಲಿ ಗೋವಿಂದ ಭಟ್ ಮತ್ತು ವಿಶ್ವೇಶ್ವರ ಭಟ್ ಗೊತ್ತಾಯ್ತಲ್ಲ, ಅವರ ವಿದ್ವೇಷ. ಸಂಗೀತಗಾರ ನಾನು, ಇದು ಮೊದಲಗಾರ ಬಿ ಭಟ್ರು. ಅದರಲ್ಲಿ ನೀಲಾವರಾಮ ಸಂಗೀತಗಾರ ಹಿರಿಯಡಿ ಗೋಪಾಲರಾವ್ ಮೊದಲಗಾರ ಆ ಸಮ್ಮೇಳನದಲ್ಲಿ. ಅದೇ ಇದು ತುಂಬ ಆಗ್ತದೆ, ಇದು ತುಂಬ ಆಗಿ ಹೋಗಿ ಆ ಕಾದು ಹೋಗಿದೆ ಅದು. ಈ ಸಮ್ಮೇಳನಗಳಲ್ಲಿ ನಾನು ಪುಡಿ ಆಗಿದ್ದೇನಲ್ಲ ದೇವರದೇಯಿಂದ ಹಾಗೆ ಆಗಿ ಅಲ್ಲಿ ಇದು ಈ ಯಾರು ನಮ್ಮ ವಿಶ್ವೇಶ್ವರ ಭಟ್ಟು ಈ ಬರೆದು ತಂದರು ಅದನ್ನು ತಂದು ಇದನ್ನು ಹೇಳಿ ಇದು ಕೊಡ್ತೀವಿ ಹೇಳಿ ನಾವು ಕುಡಿತೇವೆ ಅಂತ ಅವರೇ ಕುಡಿದದ್ದು. ಹಾಗೆ ಅಲ್ಲಿ ಕುಡಿದು ಅವರನ್ನೇ ಕುಡಿಸೋ ಪ್ರಾರಂಭ. ಯಾರನ್ನು ಅವರೇ ಬರೆದು ತಂದು ಕೊಟ್ಟದ್ದು, ಅದನ್ನೇ ಅವರನ್ನೇ ನಾವು ಕುಡಿಸಿದ್ದು. ಅಲ್ಲೇ ಪ್ರಾರಂಭ ಅದು. ಅವರು ಕುಡಿಸಿಲ್ಲ, ಅವರಿಗೆ ಆಗಿಲ್ಲ, ಬಡಗಿದವರಿಗೆ. ನಾನು ತೆಗೆದೆ, ನಾನು ಕುಡಿಸು ಮೊದಲೇ ಬರೆಸಿದ್ದು ಬಿ ಭಟ್. ಇದನ್ನೇ ಬರೆದೆ ನಾವು. ಬಂತಲ್ಲ ನನಗೆ ಬಾಯಿಪಾಠ ಬಂತಲ್ಲ, ನನಗೆ ಅದು ಅನುಕೂಲ ಆಗುವುದೆಲ್ಲವೂ ಅನುಕೂಲವೇನು ಸ್ವಲ್ಪ ದೇವರ ಎಲ್ಲವೂ ಒಳಗೆ ನಾವು ಹಾಳಿಗೆ ಯಾವುದು ಆಗುವುದಿಲ್ಲ, ಯಾವುದೆಲ್ಲ ಒಳ್ಳೆಯದಕ್ಕೆ ಗೊತ್ತಾಯ್ತಲ್ಲ. ಹಾಗೆ ಅಲ್ಲಿ ನನ್ನ ಬರೆಯುವಾಗ ನಾನು ಹೇಳಿದೆ, ನಾನು ಭಾಗವತ ನಾಯಿಗೆ ಮೊದಲಾಗ ಯಾಕೆ ನನ್ನಲ್ಲಿ ಹಾಗೆ ಹೇಳ್ತೀರಿ ಅಂತ ಹೇಳಿ. ಹಾಗಲ್ಲ, ಅದು ವಿಶ್ವೇಶ್ವರನಿಗೆ ವಿಠಲ ಶೆಟ್ಟಿ ಅಂದರು ಆಗಬೇಕು ಅಂತ ಅಲ್ಲಿ ಇತ್ತು. ಧರ್ಮಸ್ಥಳ, ಈಗ ಧರ್ಮಸ್ಥಳದಲ್ಲಿ ಆ ಶೆಟ್ಟಿ ಅಲ್ಲಿ ಹಾಗೆ ಇತ್ತು, ಹಾಗೆ ಪ್ರಚಾರ ಇತ್ತು. ಅಷ್ಟಾಗಿ ಬೇರೆ ಯಾರು ಹೇಳಿದ್ರು ಬೇಡ, ಅವರು ಧರ್ಮಸ್ಥಳದವರು, ಅವರನ್ನು ಹೇಳ್ತಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಯಾರೋ ಹೇಳಿದರು. ಹಾಗೆ ಒಟ್ಟಾರೆ ಬಂತು. ಹಾಗೆ ಯಾರಲ್ಲಿ ಹೋಗಿ ಹೇಳಿದರು ವಿಠಲ ಶೆಟ್ಟರಲ್ಲಿ, ಅವರು ಗೋಪಾಷ್ಟ ಗುರುಪಲ್ಲಿ ಗಣಪತಿ ಕೌತುಕ ಹೇಳುದು ಹಾಗೆ ಆಗ್ಬೋದು ಚಿಟ್ಟರಿಗೆ ಹೇಳಿದ್ರು. ಆದ್ರೆ ನಮ್ಮ ರಥ ಅವ್ರು ಮಾಡಿ ಹೇಳಿದ್ದು ಅವ್ರದ್ದು ಅಲ್ಲಿ ಪ್ರೀತಿ ಇತ್ತು. ಅದೇ ದೇವರ ಎಲ್ಲವೂ ದೇವರ ಸಭೆಗೆ ಇಲ್ಲ ಇಂಥ ಪ್ರೀತಿ ನಾನೇನು ಅಲ್ಲ ಅಂತ ಒಂದು ಪ್ರೀತಿ ಆಗಿದೆ. ಹಾಗೆ ಅವತ್ತು ಹೇಳಿದ್ದೆ ಅಲ್ಲಿ ಕಟ್ಟಿದ್ದಲ್ಲಿ, ಮತ್ತೆ ಯಾರು ಒಪ್ಪಲಿಲ್ಲ. ನಾನೇ ಗಣಪತಿ ಕಟ್ಟು ಇವರೇ ನಾವು ಷಣ್ಮುಖ ವಿಶಿಷ್ಟ ಮತ್ತೆ ಷಣ್ಮುಖ ಪ್ರಾಯ ಕೊಟ್ಟಿದ್ದಾರೆ. ಹಾಗೆ ಅದನ್ನೊಂದು ಪದ್ಯ ಒಂದು ಹೇಳಿ. ಎದ್ದು ಪುಸ್ತಕ ತರಬೇಕು. ಹೌದೌದು, ಅದೇ ಪುಸ್ತಕ ಒಂದು ತನ್ನಿ, ಅದೊಂದು ಹೇಳಿ. ಈಗ ಅವರು ಎದ್ದು ಬರ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ರಾಘವ್ ನಂಬ್ಯಾರು ಮತ್ತೆ ಪ್ರಭಾಕರ ಜೋಶಿ, ಎ.ಜಿ. ಲಕ್ಷ್ಮಣ ಆಳ್ವ ಇವರ ಮುಖಾಂತರ ತಾಳಗೋಷ್ಠಿ ಅಂತ ಮಾಡಿದ್ರು. ಆ ತಾಳಗೋಷ್ಠಿಯಲ್ಲಿ ಇದು ಈ ಪ್ರಶ್ನೆಗಳಿಗೆ 10 ಸಾಲ ಪ್ರಶ್ನೆಗಳಿಗೆ ಅದಕ್ಕೆ ಉತ್ತರ ಹೇಳಿ ಆಗಿದೆ ಅಲ್ಲ. ಹೌದು, ಹಾಗಾಯ್ತು, ಆಗಿದೆ ಅಲ್ಲ. ಇದರ ನಂತರ ಇದು ಇವರೆಲ್ಲ ಸೇರಿ ಇದನ್ನು ಮತ್ತೆ ಬಾಯ್ತಲ್ಲ ಬರೀಬೇಕು ಅಂತ ಒತ್ತಾಯ ಮಾಡಿದ್ರು. ಹೌದು, ಆ ಒತ್ತಾಯ ಮಾಡಿದ ನಂತರ ಸಮ್ಮೇಳನ ಕಟೀಲಿನಲ್ಲಿ ಆಯ್ತು. 2ನೇ ಸಮ್ಮೇಳನ. ಇದು 1ನೇ ಸಮ್ಮೇಳನ ಅದು ಪ್ರಾರಂಭ, ಅದಕ್ಕೆ ಮೊದಲು ಸಮ್ಮೇಳನ ಆಗಿದೆ. ಅಲ್ಲಿ ಬೆಳಿಗ್ಗೆ ಎಲ್ಲ
ಅಲ್ಲಿ ಭಾರಿ ಗಂಟೆ ಇತ್ತು. ಬಾಳಿಗಲ್ಲಿ ಈಜು ಹೊರ ಈಚೆ ಎಲ್ಲ ಒಂದು ಉಡುಪಿಯವರು ಭಾಸ್ಕರ ಕುಮಾರ್ ಅವರೆಲ್ಲ ಬಂದರೆ, ಹಿರಿಯಡಿ ಗೋಪಾಲರಾಯರು ಎಲ್ಲ ಜೋನ್ಸರಿದ್ರು. ಹಾಗೆ ನಾವು 10 ಗಂಟೆಗೆ ಚಹಾ ಕುಡಿಗೆ ಮೇಲೆ ಮಾಳಿಗೆಯಲ್ಲಿ ಅಲ್ಲಿ 10 ಗಂಟೆಗೆ ಚಹಾ ಕುಡಿಗೆ ಹಾಗೆ ಮೇಲೆ ಹೋಗಲಿಕ್ಕೆ ಎಲ್ಲರೂ ಕರೆದು ಚಹಾ ಕುಡ್ಲಿ ಬರಬೇಕು ಅಂತ. ಹಾಗೆ ಚಹಾ ಕುಡಿ ಹೋಗುವಾಗ ಅಲ್ಲಿ ಹೋಗೋ ರೂಮ್ ಉಂಟು ಅಲ್ಲಿ. ಆಗ ಮಾಂಬಾಡಿ ಹೋಗ್ತಾರೆ ಇದ್ದರು. ಕುರ್ಪಡೆಯಲ್ಲಿ ಬನ್ನಿ ಹೇಳಿದ್ರು. ಅದರಲ್ಲಿ ನಾ ಹೋದೆ. ಗುಬ್ಬಿಗೆ ಬ್ರಹ್ಮಾಸ್ತ್ರ ಬಿಟ್ಟು ಬಿಟ್ಟೆ ಅಂತ ದಿರಿಗೆ ಹೋಗಿಬಿಟ್ರು ಅವರು. ನಾನು ಗುಬ್ಬಿಗೆ ಬ್ರಹ್ಮಾಸ್ತ್ರ ಬಿಟ್ಟು ಬಿಟ್ಟೆ ಅಂತ. ಯಾರು ಕೂಗಿದ್ದು? ಬಾಂಬಾಡಿ ಹೋಗ್ತು. ಅದು ಕಣ್ಣೀರು ನೀರುವಂಥವ್ರಿಗೆ ಅವ್ರಿಗೆ ಬೇಸರ ಆಯ್ತಲ್ಲ. ಗೊತ್ತಾಯ್ತ ವಿಷಯ ಇದೇ ವಿಷಯ ನಂದಾದ್ರೆ ಆದ ವಿಷಯವೇ. ಇಷ್ಟು ದೊಡ್ಡ ಪ್ರಶ್ನೆಯಲ್ಲಿ ಕೇಳಬಾರ್ದಿತ್ತು. ನಾನು ಅವ್ರ ಕುಳ್ಳಿಯಲ್ವ ಸ್ವಾಮಿ, ಅವರ ಶಿಷ್ಯ ಅಲ್ವ ನಾನು, ಮತ್ತೆ ನಾನು ಎಂಥದ್ದು ಅಲ್ಲ ಅಂತ ಬದಲೇ ಹೇಳ್ತೇನೆ ನಾನು. ಹಾಗೆ ಆಗ ನನಗೆ ಅರ್ಥ ಆಯಿತು, ಗುರುಗಳೇ ಇದೆಲ್ಲ ನನ್ನ ಗುರುಗಳಿದ್ದು ಏನು ನಿಮ್ಮ ದಯದಿಂದ ನಾನು ಹೇಳಿ ನಂದು ಏನಿಲ್ಲ ಕಾಲಿ ನಮಸ್ಕಾರ ಮಾಡಿದ್ದೆ. ಅದು ಸಂತೋಷ ಆಯಿತು. ಸರಿ ಆಯಿತು, ಒಳ್ಳೇದಾಗುವ ಪ್ರಶ್ನೆ ಅಂತ ಹೇಳಿ ನಾನು ದರ ಆಯಿತು. ಅದು ದೊಡ್ಡ ಆಶೀರ್ವಾದ. ಅದು ಅವರಿಗೆ ಪಶ್ಚಾತ್ತಾಪ ಆಗಿದೆ, ನನಗೆ ಕೇಳಬಾರ್ದು ಅಂತ. ಹಾಗೆ ಮತ್ತೆ ಮೇಲೆ ಹೋದೆವು. ಮತ್ತು ಅಲ್ಲಿ ತುಂಬ ಎಲ್ಲ ಆಗಿದೆ. ಅಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಮಂಡಕ್ಕೆರಿಗೂ ಕೊಕ್ಕಡ ಭಾಗವತರಿಗೂ, ಕೊಕ್ಕಡ ಸುಬ್ರಾಚಾರ್ಯರು ಇಬ್ಬರಿಗೂ ಪದ್ಯ ಹೇಳುವ ಅವಕಾಶ ಇಲ್ಲ ಆಯಿತು. ಮತ್ತು ಪಣಬೂರು ಆಯ್ತಾದ್ರು ಇಲ್ಲ, ಲೆಕ್ಕತ್ರ ಆಯ್ತಾದ್ರು ಅವರು ಸ್ವಲ್ಪ ಸಂಗೀತ ಕ್ರಮ ಬಾಕಿ ಎಲ್ಲ ನಾನು ನನ್ನ ಭಾಗವತ ಮಾಡಿಸಿದ್ದಾರೆ. ನಾನು ಇವರು ಯಾರುಂಟಲ್ಲೇ ಶ್ರೀನಿವಾಸಪುರ ಅವರು ದೊಡ್ಡ ಮನುಷ್ಯರು. ಇವರ ಶಿವರಾಮಗಾರ ಅಂತ ಒಟ್ಟಿಗೆ ಅಮೆರಿಕೆ ಹೋದವರು. ಅವರು ಸಂಗೀತ ಲೆಕ್ಚರ್ ಅವರು ನನ್ನ ಭಾಳ ಪ್ರೀತಿ ಮಾಡ್ತಿದ್ರು. ಹಾಗೆ ಅಲ್ಲಿ ನಾನು ಕೆಲ ಪದ್ಯ ಕೇಳಿದ್ರು. ಮತ್ತು ಅದಾಗಿ ನನ್ನ ಪದ್ಯ ಹೇಳಿದೆ, ಮತ್ತು ಯಾವ ರಾಗ ಎಲ್ಲ ಕೇಳಿದರೆ ಎಲ್ಲ ಆಗಿದೆ. ಅದರ ನಂತರ ಕಟೀಲಿನಲ್ಲಿ ಪಂಚವಟಿ ಪ್ರಸಂಗದ ಭಾಗವತರದ್ದೇ ಒಂದು ತಾಳವನ್ನು ಮಾಡಿದರು ಸಮ್ಮೇಳನದಲ್ಲಿ. ಪಂಚವಟಿ ಎಲ್ಲಿಂದ ಅಂದರೆ ನೋಡಿ ನಿರ್ಬಲದಿಂದ ಖರದೂಷಣ ವಧೆವರೆಗೆ. ಅದರಲ್ಲಿ ಕವಿ ಅಗಿರಬಾರ್ದು, ಕವಿ ಅಗಿರಬಾರ್ದು. ಎರಡನೇ ಬ್ರಾಹ್ಮಣರು ಚಿತ್ತವಿಷಯ ರಾಮ, ಅದು ನಾನು. ಸೀತೆ ನಮ್ಮ ಲೀಲಾದೇವಿ ಪಡ್ತಾರೆ. ರಾಮ ನಮ್ಮ ಪದ್ಯಾಣ ಗಣಪತಿ ಅಣ್ಣ ರಾಮ. ಶೂರ್ಪನಖಿ ಮಾಯಾಶೂರ್ಪನ ಎರಡೂ ಕುಜಿ ಬಲ್ಪರು. ಮತ್ತೆ ಲಕ್ಷ್ಮಣ ಈರ ಗೋಪ್ರಷ್ಟಬಾರದು. ಮತ್ತೆ ಖರಾಚುರ ಇದು ಸುಳ್ಯ ಸುಬ್ರಾಯ ಭಟ್ರು ಅಂತ, ಮಂಚಿಯಲ್ಲಿ ಸುಬ್ರಾಯ ಭಟ್ರು ಅಂತ ಇರುವುದು ಒಳ್ಳೆ ಅವರ ತಮ್ಮನು. ಮತ್ತು ತಮ್ಮ ಇವರು ಯಾರಿದ್ದಾರಲ್ಲ, ತಿರುಮಲೇಶ್ವರ ಭಟ್ರು ಭಾಗವತ ಇದ್ದಾರೆ, ಈ ಭಾಗವತ ತೆಂಗವೈಲು ತಿರುಮಲೇಶ್ವರ, ಹೌದು, ಅದು ಒಳ್ಳೆ ಭಾಗವತ ಅವರು. ಹೀಗೆ ಎಲ್ಲರ ಅಲ್ಲಿ ನನ್ನ ಭಾಗವತ, ಇವರೊಟ್ಟಿಗೆ ನಾನು ಭಾಗವತ. ಹೌದು, ಕೆಲವೆಲೆ ನಾನು ಮೊದಲಿಗಾರ, ಕೆಲವೆಲೆ ಭಾಗವತ. ಹಾಗೆ ಬೇಕಾದಾಗ ನನ್ನ ಉಪಯೋಗ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಆದ ನಂತರ ಸಮ್ಮೇಳನ ಎಲ್ಲಿ ಅಂತ ಹೇಳಿದ್ರೆ ಸೋಮೇಶ್ವರ ಉಚ್ಚಿಲ ನಮ್ಮ ಅಮೃತ ಸೋಮೇಶ್ವರರು ಮತ್ತು ರಾಮಚಂದ್ರ ಉಚ್ಚಿಲರು. ರಾಮಚಂದ್ರ ಭಾತರ್ಕಿ ಅವರೆಲ್ಲ ಅಲ್ಲಿ ಸಮ್ಮೇಳನ ಅಲ್ಲಿ ಭಯಂಕರ ಆಗಿದೆ. ಭಯಂಕರ ಅಂತ ಹೇಳಿದ್ರೆ ಅಲ್ಲಿ ಇಂಥ ಪದ್ಯವರು ಹೀಗೆ ಅಂತೆಲ್ಲ ಹೇಳುದು, ಅದು ಒಂದು ಪದ್ಯ ಹೌದು. ಈಗಾದರೆ ಅವ್ರಿಗೆ ಬಾಯಿಗೆ ಬಂದ ಪ್ರಸಂಗ ಅಲ್ಲ, ಪದ್ಯ ಅಲ್ಲ. ಇಂಥ ಪದ್ಯವನ್ನು ಇಂಥ ರಾಗದಲ್ಲಿ ಹೇಳಿದ್ದು ಅವರು. ಅದು ಅಂಥ ಪ್ರಶ್ನೆ ಬೇಕಾಗ್ತದೆ. ಯಾಕೆ ಕಾಮೋದ್ಯರ ಕಾಮದಲ್ಲಿ ಹೇಳಬೇಕು, ಕಲ್ಯಾಣಿ ಅಂದರೆ ಕಲ್ಯಾಣದಲ್ಲಿ ಹೇಳಬೇಕು. ಹೌದು, ಅವ್ರು ಕೊಚ್ಚುವಂತ ರಾಗದಲ್ಲಿ ಹೇಳುದು, ಕೊಚ್ಚುವಂತ ರಾಗದಲ್ಲಿ ಹೇಳುವುದಲ್ಲ. ಹಾಗೆ ಪ್ರಶ್ನೆ ಇತ್ತಲ್ಲಿ. ಅಲ್ಲಿ ನಾನು ಜಯಿಸಿದ್ದೇನೆ. ಅಂದ್ರೆ ಪ್ರಸಂಗ ಪುಸ್ತಕದಲ್ಲಿ ಇದ್ದ ರಾಗ ತಾಳಗಳಲ್ಲೇ ಹೇಳಬೇಕು, ಹಾಡು ಹೇಳಬೇಕು. ಅದೇ ಕೆಲವು
ಅದಕ್ಕೆ ತಪ್ಪಾಗಿದ್ದರೆ ಅದು ಹೇಳಬೇಕು ಅಂತ ಹೇಳುವುದಿಲ್ಲ. ಸರಿ ಇದ್ದದೆ. ಹೌದು, ಸರಿ ಇದ್ದದನ್ನು ಎಲ್ಲೂ ಸರಿ ಅಂತ ಹೇಳಿ ಸಾಧ್ಯ ಇಲ್ಲ. ಎಲ್ಲ ಕವಿಗಳು ಸಂಪೂರ್ಣ ತಿಳಿದವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಹಾಗೆ ಅಲ್ಲಿ ಅದೆಲ್ಲ ಆಯಿತು. ಹಾಗೆ ಒಂದು ದಿವಸ ನಮ್ಮದು ಮೊದಲೇಗಾರದ್ದೇ ಎಲ್ಲ ಆಯಿತು. ಇದು ಆ ದಿವಸ ಮೊದಲೇಗಾರ ಅಂತ ಭಾಗವತರದು. ಅದೇ ನನ್ನ ವಿಷಯ ಅಂತ ಹೇಳ್ತಾರೆ ಅಷ್ಟೇ, ಬಾಕಿ ಹೇಳುದಿಲ್ಲ. ಅಲ್ಲಿ ಇದು ರಾಮಾಯಣ, ಇದು ರಾಮಚಂದ್ರಣ್ಣ ಮತ್ತು ಗೋವಿಂದಣ್ಣ, ಇದು ಗೋವಿಂದಣ್ಣ ಕೆ ಗೋವಿಂದಣ್ಣ, ಹೌದು, ಸೂರ್ಯಕುಮಾರಿ. ಹೌದು, ಅವರು ಪದ್ಯಕ್ಕೆ ಯಾಕೆ ಮಾಡಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಮಾರೀಚ ಗೋವಿಂದಣ್ಣ, ರಾವಣ ರಾಮಚಂದ್ರಣ್ಣ. ಯಾಕೆ ಮಾಡುವುದು ಮತ್ತೆ ಹೇಳುವಾಗ ಮತ್ತೇನು ಮಾಡುವುದಿಲ್ಲ, ಈ ರಂಗಸ್ಥಳ ಅಲ್ಲ, ಹೀಗೆ ಯಾಕೆ ಹೌದು. ಮತ್ತೆ ನಿಂತು ಮಾಡುದು ಹಾಗೆ. ಅದರಲ್ಲಿ ಯಾಕೆ ಮಾಡಿತು, ಕುಕ್ಕರ ಆಚಾರ ಪದ್ಯ ಹೇಳಿತು, ಮಾರೀಚ ನಿಶಾಚರ ಎಲ್ಲ ಕಷ್ಟ ಪದ್ಯ ಅದು. ಅದು ಹೇಳಿದ ನಂತರ ನೋಡಿದೆಯಾ ರಾಮ. ಆದರೆ ಆಚಾರ್ಯರನ್ನು ಏನು ಮಾಡಿ ಗೊತ್ತುಂಟು, ಅವರು ತಿರುವಿಡ ತಾಳದಲ್ಲಿ ನಿಧಾನದಲ್ಲಿ ಹೇಳಿದರು. ನೋಡಿದೆಯಾ ರಾಮ ಅವರು ಆಚಾರ್ಯ, ಅವರು ವಿದ್ವಾಂಸರೇ, ಒಳ್ಳೆ ವಿದ್ವಾಂಸರೇ. ಆಗ ರಾಮಚಂದ್ರನ ಸೀತೆ, ಗೋವಿಂದ ರಾಮ, ಹಾಗೆ ಅಭಿನಯ ಹೆಸರು. ಇವರು ಹೀಗೆ ಸಣ್ಣ ಸಣ್ಣ ಕಾಲ ಬೆರಳು ಕಾಲಿನು ಗುರು ಹೀಗೆ ಹೇಳ್ತಿವರು ಅಲ್ಲ. ನಾನು ತಪ್ಪು ಅಂತ ಹೇಳಿದ್ರು. ಹೌದೌದು, ಗೊತ್ತಾಯ್ತು. ಅದು ಹೌದು, ಅದು ನನ್ನ ಯಾರ ಮೇಲೆ ತಪ್ಪಿಲ್ಲ, ನಾನೇ ತಪ್ಪುಗಾರಬೇಕಿದೆ, ನಾನು ತಪ್ಪು ಅಂತ ಹೇಳುವುದಿಲ್ಲ. ಅವರು ಹಾಗೆ ಹೇಳಿದರು. ಅಷ್ಟೇ ಆಗುವಾಗ ಸಭೆಯಿಂದ ಒಬ್ಬರು ಎದ್ದು ಹೇಳಿದರು, ಅದು ಯಾಕೆ ಅದು ಹಾಗೆ ಅವರು ಯಾಕ್ಟ್ ಮಾಡಿದ್ದು, ನೀವು ಯಾಕೆ ಹಾಗೆ ಯಾಕ್ಟ್ ಮಾಡಿದ್ದು, ಹೀಗೆ ಮಾಡಿದ್ದು ಯಾಕೆ ಅಂತ ರಾಮಚಂದ್ರ ಹೇಳಿದರು. ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರು. ಹಾಗಲ್ಲ, ಅವರ ಪದ್ಯ ಹೇಳಿದಾಗ ನೀವು ಯಾಕ್ಟ್ ಮಾಡಿಲ್ಲ, ಹಾಗೆ ಮಾಡಿದೆ ಯಾಕೆ, ನನಗೆ ಅವರ ಪದ್ಯ ಅಷ್ಟು ಪರಿಣಾಮ ಆಯಿತು, ಹಾಗೆ ನಾನು ಮಾಡಿದ್ದೆ ಹೇಳ್ತು ರಾಮಚಂದ್ರ. ಸಭಿಕರು ಕೇಳುವಾಗ ಅಷ್ಟೇ ರಾಮಚಂದ್ರ ಹೇಳಿದ್ರು, ಆ ಗೋಪ್ರಸ್ಕೃತ ಒಳ್ಳೆ ಆ ಪದ್ಯ ಹೇಳಿ ಹೇಳಿದ್ರು. ಆದರೆ ಆವತ್ತು ನನಗೆ ಪದ್ಯ ಇದ್ದದ್ದು, ನನಗೆ ಬನ್ನಿರಿ ಸಂಸಾರ ಶಾರಥಿಯನ್ನು ಕಥೆಯ ಕಾಲದ ಆ ಪದ್ಯ ನನಗೆ ಎತ್ತಿದ್ದಾರೆ ಅವರು, ಸೋಮೇಶ್ವರ ನಾ ಪದ್ಯ ಹೇಳಬೇಕು ಅಂತ ಯಾಕ್ಟ್ ಮಾಡಲಿಕ್ಕಾಗಿ ಅದನ್ನು ಇಟ್ಟಿದ್ದಾರೆ. ಅಲ್ಲಿ ಅದೇ ಅವರು ಹೇಳುದು, ಅದು ಮತ್ತೆ ಹೇಳುವ, ಅದು ಈ ಪದ್ಯ ಹೇಳಿದ್ದೆ ಆಯಿತು. ಆಗಲೂ ಮೀ ಬಟ್ಟೆ ಮತ್ತೆ ಈಗ ನಾ ಬಂದು ಕೂತ್ಕೊಂಡೆ. ನೋಡಿದೆಯ ರಾಮ ನೋಡಿದೆಯ ಷಣ್ಮುಖ ಸಂಪ್ರದಾಯದಲ್ಲಿ ಪದ್ಯ ಹೇಳಿದರು. ದೊಡ್ಡ ಕಾಡಿ ನಿಂತಲೋಡಿ ಬಂದು ಆಡುವಂತ ಮೃಗವ ನೋಡಿದೆಯ ರಾಮ ನೋಡಿದೆಯ ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನು ಗುರು ಪಾವಂಗಳ ತನ್ನಂಗ ದಿನ್ನಂಗ ದಿಕ್ಕಿಟ ತೋಯೆಂದು ಕುಣಿವ ಮೃಗವ ಸಣ್ಣ ಸಣ್ಣ ಕಾಲ ಬೆರಳು ಕಾಲು ನುಗುರು ಭಾವಂಗಳ ಸಣ್ಣ ಕಡ್ಡ ಕಾಲು ಬೆರಳು ಸಾಲಿನ ಗುರು ಭಾವಂಗಳ ತನ್ನಂಗ ದಿನ್ನಂಗ ದಿಕ್ಕಿಟ ತೋ ಎಂದು ಕುಣಿವ ಮೃಗವ ನೋಡಿದೆಯ ರಾಮ ನೋಡಿದೆಯ ಹೀಗೆ ಹೇಳ್ತಿದ್ದೆ. ಆ ಭಾವಿ ಕೈಯಪ್ಪಳ. ಆಗ ಸಭೆಯಿಂದ ಒಬ್ಬರು ಎದ್ದು ನಿಂತರು. ಅವರು ಅಡಿಗರು ಯಾರೋ ಒಬ್ಬರು, ಅವರು ಹುಬ್ಬಳ್ಳಿ ಆಚೆರು, ಅವರು ನಮ್ಮ ಇಲ್ಲಿಗೆ ಬಂದ್ದಾರೆ.
ನಂದವರ ಕಮ್ಮಿದವರು ಅವರಿಗೆ ನಾನು ಮಾಡಿದ ಎಲ್ಲ ಭಾರಿ ಖುಷಿ ಆಗಿದ್ದೇವೆ. ಅಲ್ಲಿ ಎದ್ದು ಹೇಳಿದ್ರು, ನಂದಾವರದಲ್ಲಿ ಕಮ್ಮಟದಲ್ಲಿ ಗೋಪಾಲಕೃಷ್ಣ ಹೇಳಿದೆಲ್ಲ ಒಳ್ಳೆದಾಗಿದೆ, ಇಲ್ಲಿ ಅವರು ಹೇಳಿದ ಪದ್ಯ ಒಳ್ಳೆದಾಗಿದೆ, ಎಲ್ಲ ಒಳ್ಳೆದಾಗಿದೆ. ಸೊ ಅಲ್ಲಿ ಕೈ ಚಪ್ಪಾಳೆ ಗೊತ್ತಾಯ್ತಾ ಇಲ್ಲ ಅಲ್ಲ, ಅದೆಲ್ಲೂ ದೇವರದೇ ಅಂತ ಹೇಳೋದು. ಹಾಗೆ ನಾ ಏನು ನನ್ನ ಹೇಳ ಮತ್ತೆ ಅದಂತ ಬಲ್ಪುರ ಹೇಳಿ ಹೇಳಿದ್ರು, ಬಲ್ಪುರ ಹೇಳಿದ್ರು. ನಂತರ ಮರಿಯಪ್ಪಾಚಾರ್ಯ ಇದ್ದರು ಬಡಿಗೆ, ಹೌದು ಹಿರಿಯರು ಗೋಪಾಲರಾವ್ ಮತ್ತೆ ಬರ್ತಿದ್ರು. ಅವ್ರು ಹೇಳಿದ್ರು, ಅವರು ಹೀಗೆ ಹೇಳಿದ್ರು, ನಾನು ಹೇಳಿದಾಗೆ ಈ ರಾಗ ಅಲ್ಲ, ರಾಗ ಬೇರೆ ಧಾಟಿ ಇದೆ ಅರ್ಥದಲ್ಲಿ ಇದೇ ಸೂತ್ರದಲ್ಲಿ ಹೇಳಿದ್ರು. ಈ ಸೂತ್ರ ಬಲ್ಪುರ ಈ ಸೂತ್ರದಲ್ಲಿ ಅವರು ಹೇಳಿದ ಸೂತ್ರದಲ್ಲಿ. ಹಾಗಾಗಿ ಅದೇ ಸಮ್ಮೇಳನದ ಮುಖ್ಯ ವಿಷಯ ಹೇಳಬೇಕು. ಒಂದು ಹಾಗೆ ಮಾರನೇ ದಿವಸ ಏನಾಯ್ತು ಅಂತ ಹೇಳಿ, ನಾನು ಇವರು ನಮ್ಮ ಬಲ್ಪರು ಅಲ್ಲಿ ವಿದ್ವಾಂಸ ಕೇಳಲಿಕ್ಕೆ ತುಂಬ ಜನ ಬಂದಿದ್ದಾರೆ. ಅಲ್ಲಿ ಬಲ್ಪರು ಬಂದಳ ಗಜ ಮುಖಿಯು ಭೂಲೋಕಕ್ಕೆ ವಿರಸ ನಾ ಚಂದ ಬಡಿಸುವಾಗ ಹೌದು ಹೇಳಿದ್ರು ಅವರು. ಆಗ ನಾ ಚಂದ ಬಡಿಸಿದೆ. ಅಳಿಕೆ ರಾಮಾಯಣ ಇತ್ತು, ಅಳಿಕೆ ರಾಮಾಯಣ ಗೊತ್ತುಂಟು, ಮತ್ತೆ ಏನು ಅಂತ ಹೇಳಬೇಕಿಲ್ಲ. ಹೌದು, ಅವರ ಯೋಚನೆ ನಾನು ಹೇಳಿದ ಹೌದು, ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಮುಂದೆ ಕೊಳ್ಳೆ ತೆಗೆದ ಬಾಯಿಗೆ ಮೊದಲಿಗಾದ್ರೆ ನೀವು ಆ ಪದ್ಯಕ್ಕೆ ಹಾಗೆ ಬಾಕಿ ನಾವು ಹೇಗೆ ಕುಣಿಯುವುದು ಕೇಳಿದ್ರು. ಏನು ಬೇಕು ಉತ್ತರ ಹೇಳುವ. ಈಗ ಪ್ರಶ್ನೆ ಅವರಲ್ಲಿ ಕೇಳಬೇಕಾದ್ರೆ ನನ್ನಲ್ಲಿ ಕೇಳಬೇಕಾದ್ರೆ ಅವರಲ್ಲಿ ಅದೇ ಸರಿಯೋ ಸರಿ ಅವ್ರು ಒಳ್ಳೆಯವರು ಹೌದು, ಅದು ಒಳ್ಳೆಯವರು ಒಪ್ತೇವೆ ನಾವು. ಅದು ಸತ್ಯ ಧರ್ಮ ಎಂಬುದು ತಂದೆಗೆ ಬೇರೆ ಬೇರೆ ಇಲ್ಲ ಅಲ್ಲ. ಹೌದು, ಸುಧರ್ಮ ಮತ್ತು ಪಂಚತಂತ್ರ ಹಾಗೆ ಅದು ಸತ್ಯ ಧರ್ಮ ಎಲ್ಲರಿಗೂ ಒಂದೇ, ಅವ ಇವಂತಿಲ್ಲ. ಆ ಸಂದರ್ಭ ಅವರು ಬೇರೆ ಆಗಬೇಕು. ಯಾರಾದರೂ ಎದ್ದು ಅಂತ ಹೇಳಿದೆ, ನಾನು ಕುಡಿತೇನೆ, ನೀವು ಪದ್ಯ ಹೇಳಿ ಅದಕ್ಕೆ ಅಂತೇಳಿ. ನಾ ಕುಣಿತೇನೆ, ನಾ ಹೇಳಿದೆ ನಾ ಕುಣಿತೇನೆ, ನೀವು ಹೇಳಿ. ಅದು ಒಡ್ಡಿ ಕೈ ಚಪ್ಪ ಹಾಗೆ ಹೇಳಬೇಕು. ಇಲ್ಲಂದ್ರೆ ಆಗ ಅವಕ್ಕೆ ವೇಷದವಕ್ಕೆ ಭಾರಿ ಅಹಂಕಾರ ಕೆಲವರಿಗೆ ಹಾಗೆ ಭಾಷೆಯಲ್ಲಿ ಅದು ಅವರಲ್ಲಿ ತೆಗೊಳ್ಳುದು ಹೋಗುದು ಎಲ್ಲ ಹಾಗೆ ಹಾಗೆ ಹೇಳಲಿಕ್ಕೆ. ಇಲ್ಲಂದ್ರೆ ಮೊದಲಿಗಾರ ಪರ್ಪೋಸ್ ಆಗುತ್ತಲ್ವ ಹೀಗೆ ಹಾಗೆ ಆಗೋದು ಸಂದರ್ಭ ಆಗಿದೆ ಅಂತ ಆದರೆ ನಾ ಇರುವಾಗ ಸತ್ಯ ಹೇಳ್ಬೇಕಲ್ಲ, ಸತ್ಯ ಹೇಳ್ಬಾರ್ದು. ನಾನು ನೀತೇನೆ, ನೀವು ಭಾಷೆ ಹೇಳಿ ಅಷ್ಟೇ. ಸಂವತ್ಸರ ರಾಮಾಯಣ ಹಿಂದೂ ಮತ್ತು ಈ ಭಾರತದ ಮೊದಲಿಗಾರ ಸಮ್ಮೇಳನ ನಮ್ಮ ಮಾತು ಎಲ್ಲೇ ಉಂಟು. ಇಯತ್ತು ಸಾಕಲ್ಲ ಅವರಿಗೆ. ಯಾರು ಹೇಳಿದ್ದು? ಅಮೃತ ಸಂಸ್ಥೆಗಳು. ಇದು ವೇಷಧಾರಿಗಳ ಮಾತಿನ ದಿವಸ ಅಲ್ಲ, ಇದು ಹಿಮ್ಮೇಳದ, ಅದು ಹಿಮ್ಮೇಳಕ್ಕೆ ಮಾತ್ರ. ಇದು ನಾಳೆಗೆ ಅದು ಏನಾಯ್ತು ನಿಮಗೆ ಸಪೋರ್ಟ್ ದೇವರ ಅನುಗ್ರಹ ಇಂತೆಲ್ಲ ವಿಷಯ ಆಗಿದೆ. ಇಷ್ಟು ಆದ ನಂತರ ಬಲ್ಪರು ಮತ್ತು ಯಾರು ಹೇಳಿದ ನಮ್ಮ ಈರಾಗರು, ಗುರುಗಳು ನರಸಿಂಹಭಟ್ರು, ಭೀಮಭಟ್ರು ನಮ್ಮನ್ನು ಪಾಸು ಮಾಡಿದ್ರು ಎಲ್ಲದಕ್ಕೂ. ನಂತರ ಸಮ್ಮೇಳನಕ್ಕೆ ದಾರಿ ಉಡುಪಿಗೆಲ್ಲ, ಉಡುಪಿಯಲ್ಲಿ 3 ಸಮ್ಮೇಳನ ಆಗಿದೆ. ಅದರ ನಂತರ ನಾವು ತೆಂಕುಪಡಿಗೆ ಎಲ್ಲ ಆಗಿದೆ, ತುಂಬ ಆಗಿದೆ. ಹಾಗೆ ಆಯ್ತು, ಸಾಕು. ಸಾಕು. ಆಮೇಲೆ ಅದೊಂದು ಗಣಪತಿ ಕೌತುಕ ಹಾಡನ್ನೊಂದು ನೀವು ಹಾಡಬೇಕು. ಅದು ಹಾಡುವ ಹಾಗೆ ಉಡುಪಿ ಹಾಗೆ ಭಾರಿ ಎಲ್ಲ ಭಾರಿ ಕಾರ್ಯಕ್ರಮ ಆಗಿದೆ. ಅಲ್ಲಿ ನಾ ಎಲ್ಲೂ ಮಾಡಿದ್ದೇನೆ. ಹಾಗೆ ಖುಷಿ ಎಲ್ಲ ನಾನು ಭಾಗವತಿಗೆ ದಾಖಲೀಕರಣ ಆಗಿ. ಹೌದೌದು. ಶ್ರೀನಿವಾಸ ಉಡುಪರು, ನಾನು, ಭೀಮಭಟ್ರು, ಮಂದಾರ ಕೇಶವಟ್ರು 3 ಜನ ಒಟ್ಟಿಯಾಗಿ ಮಾತಾಡಿದ್ದು ನಮಗೆ ಗೊತ್ತೇ ಆಗುದಿಲ್ಲ. ಅವ್ರು ತರ್ಕಿಯವರು, ಭೀಮಭಟ್ರು ತರ್ಕಿಯವರು, ಮಂದಾರ ಕೇಶವಟ್ರು ದೊಡ್ಡ. ನಾವು ಮಾಳಿಗೆಯಲ್ಲಿ ಒಂದೇ ಕಡೆ ನಾವು ತರ್ಕ ಮಾತಾಡಿದ್ರೆ ಹೋಗಿ ಅವ್ರು ಕುರ್ಪುರ ಬರ್ಲಿಕ್ಕೆ ಹೇಳಿ ನನಗೆ ಬರುದು ಜನ, ನಾನು ಬರೋದು ಅಲ್ಲಿ ಶುರು ಆಗುದಿಲ್ಲ.
ಸಮ್ಮೇಶ್ವರ ನಾನು ಬರಾತೆ ಶಿವೇಶ್ವರ ಬರೋಲ್ಲ ಕೃಪು ಬಂದರು ಅಂತ ಅವ್ರು ಬಂದಾಗ ಶುರು ಆಗುದು ಎಲ್ಲ ಇಲ್ಲ ಶುರು ಆಗೋದಿಲ್ಲ ಹಾಗೆ ಅದು ಎಲ್ಲ ದೇವರ ದಯ. ಇದರ ನಂತರ ಕೊನೆಯಾಗಿದ್ದು 85ನೇ ಇಸ್ವಿ, ಇದು 84 83 5ರಲ್ಲಿ ಸುಳ್ಳಿದರೆ ಸಮಯ ಅಲ್ಲಿ ಅದು ಶೇಡಿನ ನಿರ್ದೇಶನ ಗೊತ್ತುಂಟಲ್ಲ. ಹೌದೌದು. ಶೇಡಿನ ನಿರ್ದೇಶನ ಸ್ಪಷ್ಟಿಗೆ ಗೊಬ್ಬರ ಆದಿ ತಾಳಿಗೆ ಬಿಡ್ತಿಕೊಂಡು ಉಂಟು ಸರ್. ಹೇಗೆ ಹೇಳ್ಬೋದು? ಹೇಳ್ಬೇಕಿದ್ರೆ ಹೇಳ್ಬೋದು. ಹೇಗೆ ಹೇಳ್ಬೇಕು ಹೇಳ್ತೇನೆ, ನೀವು ಹೇಗೆ ಹೇಳ್ತೀರಿ? ನಾನು ಜಾಕಟೆ ಬಾರಿಸಿ ಬಾಯಿ ತಾಳಿ ಹೇಳ್ತೇನೆ, ಅದನ್ನೇ ಬಿಡ್ತಿಗೆ ಎತ್ತೇನೆ. ಜಾಕೆಟಲ್ಲಿ ಎಷ್ಟು ಬಿಡ್ತಿ ಅಂತ ಗೊತ್ತಾಯ್ತಲ್ಲ. ನಂತರ ಕೆಳಗೆ ಜಾಕೆಟ್ ಇಟ್ಟು ವಾಪಸ್ ಹೇಳ್ತೇನೆ, ವಾಪಸ್ ಮುಕ್ತಾಯ ಹೇಳ್ತೇನೆ. ಹೇಳಿದೆ. ಆಗ ರಾಮಾಯಣ ರಾಮಚಂದ್ರ ಇವರೆಲ್ಲ ಇದ್ದರು. ಅವರು ಹೇಳಿದ್ರು, ನಿಮಗೆ ಈ ಕುಣಿಯಲಿಕ್ಕೆ ಗೊತ್ತುಂಟು ಈ ತಾಳಕ್ಕೆ ಬಿಡ್ತಿಗೆ ಹೇಳಿದರು. ನಾವು ಕುಣಿಯಬಹುದು, ಅದು ಹಾಗೇನು ಕುಣಿಯಲಿಕ್ಕೆ ಹೇಳಿದಲ್ಲ, ಕುಣಿಬಹುದು ಸೇರಿಸಿ. ಅದ್ರ ಬಿಡ್ತಿಗಿದ್ರೆ ಕುಣಿಲಿಕ್ಕೆ ಸಾಧ್ಯ ಅಲ್ಲ. ಹಾಗಾದ್ರೆ ನೀವು ಮತ್ತೆ ಹೇಳ್ತಾರೆ ಚೌತಾಳಿಗೆ ಬಿಡ್ತಿ ಉಂಟು ಅಲ್ಲ. ಶೇಡಿಯವರು ಮಾತಾಡೋದು ನಮಗೆ ಹೇಗೆ ಆಗ್ತದೆ ಅಲ್ಲ. ನಾನು ನನ್ನ ಗುರುಗಳವರು, ನನ್ನ ಗುರುಗಳ ಭಾವ ರಾಮಭಟ್ರ ಭಾವ ಅವರು ಗೊತ್ತಲ್ಲ. ನಮಗೆ ಹೊಡೆದಾಟ ಉಂಟು, 1 ವರ್ಷ ತಿರ್ಗಾಟ ಉಂಟು. ಚೌತಾಳಿ ಹೇಳ್ಬೋದು. ಹಾಗೆ ಜಾಗಟೆ ಬಾರಿಸಿದೆ, ಚೌತಾಳಿ ಹೇಳಿದೆ, ಬಿಡ್ತಿ ಎತ್ತಿದೆ, ಬಿಡ್ತಿಯನ್ನೇ ಹೇಳಿದೆ, ವಾಪಸ್ ಕೆಳಗೆ ಇಳಿಸಿದೆ, ವಾಪಸ್ ಮುಗಿದಾಯಿತು. ಅಲ್ಲಿ ಭಾರಿ ಖುಷಿಯಾಯಿತು. ಆದರೆ ಅಲ್ಲಿ ಪ್ರಾರಂಭವೇ ನನ್ನನ್ನೇ ಪ್ರಾರಂಭ ಮಾಡಿಸಿತ್ತು. ಅದೇ ನಮ್ಮ ಇವರು ಹೇಳ್ತಾರೆ, ಯಾರು ಅಡೂರು ಒಳ್ಳೆ ವೇಷದಲ್ಲಿ ಹೋಗ್ತಾರಲ್ಲ, ಶ್ರೀಧರಾಯರು ಅವರು ಶೇಣಿಯವರು ಫಸ್ಟಿಗೆ ಪ್ರಶ್ನೆ ಹಾಕಿದ್ದೆ ಬಾಬಾಸಾಹೇಬರಲ್ಲಿ. ಅವರಲ್ಲಿ ನೀವು ಉತ್ತರ ಕೊಡಬೇಕು, ಯಾರಿಗೆ ಸಾಧ್ಯ ಉಂಟೋ ಅವರು ಹೇಳ್ತಾರೆ ಉತ್ತರ. ನಾನು ಹೇಳಿದಲ್ಲ, ಬಂಗಾಸ್ ಹೇಳಿದ್ದು. ನಾನೆಂತ ಹೇಳುದು? ನಾನು ಏನು ಹೇಳುದು ಬಂದರೆ ನನಗೆ ಗೊತ್ತಿಲ್ಲ. ಹೇಳಿಸ್ತಾರೆ, ಆ ಸಂದರ್ಭದಲ್ಲಿ ನನ್ನ ಮಾಡಿಸ್ತಾರೆ ಅಲ್ಲ, ಅಷ್ಟೇ. ನಾನು ಹೇಳುದು ಅಷ್ಟೇ, ಬೇರೆಲ್ಲ. ನಾನು ಏನೂ ಮಾಡೋದಿಲ್ಲ. ಈಗ ನನ್ನ ಅಳಿಯಂದರೆ ಕೇಳಿದ್ರೆ ನಾನೇನು ಮಾಡೋದಿಲ್ಲ, ಅವರು ಮಾಡಿಸ್ತಾರೆ. ನಾನೀಗ ಪ್ರಶಸ್ತಿ ಬಂದು ಗೊತ್ತುಂಟು ನನಗೆ, ಸದ್ಯ ಒಂದು ಪ್ರಶಸ್ತಿ ಬಂದಿತ್ತು. ಪ್ರಶಸ್ತಿಗಳು ತುಂಬ ಹೌದೌದು. ಅದರಲ್ಲಿ ಈಗ ಬಂದದ್ದು ಹೇಳಿ. ಹೌದು, ನಾನು ತೋರಿಸ್ತೇನೆ. ಧರ್ಮಸ್ಥಳದಲ್ಲಿ ಇದ್ದದ್ದು ಒಳ್ಳೆಯ ಕಾಲ. ಹಾಗೆ ನನಗೆ ಇಲ್ಲಿಂದ ನನ್ನ ಭಾಗವತರು ಸುರತ್ಯ ಮೇಳದಲ್ಲಿ ಇರುವಾಗ ಆಗಿರಬಾರ್ದು. ಅವರಿಗೆ ನನ್ನಲ್ಲಿ ಪ್ರೀತಿ, ನಾನಿದ್ದವರಿಗೆ ಖುಷಿ ಆಗ್ತದೆ. ಹಾಗೆ ಅದಲ್ಲಿ ನಾನು ದೊಡ್ಡ ಗುರುಗಳಿದ್ದದ್ದು ರಾಮಭಟ್ರು. ನನಗೆ ಜನವಂತು ಆಗುವ ನನಗೆ ಹೋದೆ. ಆವಾಗ ಕಸ್ತೂರಿ ವಾಸ್ತಪೈ ವರದರಾಯ ಪೈ ಅವರಿಬ್ಬರು ಇದ್ದರು. ಅವಾಗ ನನ್ನ ಮೇಳಕ್ಕೆ ಆಹ್ವಾನಿಸಿದರು. ನಾನು ಹೇಳಿದೆ, ನಾನು ಇದು ಧರ್ಮಸ್ಥಳ ಮೇಳದಲ್ಲಿ ಯಜಮಾನರಲ್ಲಿ ಒಪ್ಪಿಗೆ ಪಡೆದು ಮತ್ತೆ ಹೇಳ್ತೇನೆ ಅಂತ ಹೇಳಿದೆ. ಅವರ ಒಪ್ಪಿಗೆ ಇಲ್ಲದೆ ಬರಲಿಲ್ಲ. ಮತ್ತು ಶಾಸ್ತ್ರಿಗಳ ತಂದೆಯವರು ನನಗೆ ಅರ್ಧ ಪದ ಮಧ್ಯೆ ಅಪ್ಪಂಜಿ ಒಟ್ಟು ಒಪ್ಪಂಜಿ ಒಟ್ಟು ಹೇಳಿ ಕೇಳ್ತಾರೆ ತಂದೆ, ಅವರೇ ನನಗೆ ಕೊಟ್ಟು ಆಚರಣೆ ಮಾಡ್ತಾರೆ. ನಾನು ಪುಳ್ಳಿತ್ಲೆ ಕರೀತಾರೆ, ಬಾಪೂರು ಅವರ ಭಾಷೆ ಮಾತಾಡೋದು. ಹಾಗೆ ಅವರ ಒಪ್ಪಿಗೆಲ್ಲೇ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೇಳಿದ್ರು, ಇದು ರಾಮಭಟ್ರನ್ನು ಬರುವ ವರ್ಷ ಬಿಡುವುದು, ಮಾಡುವುದು. ಅಲ್ಲಿ ಎಲ್ಲ ಹಾಗೆ ಉಂಟು. ಮಾತಾಡಿಕೊಂಡಿದ್ರು. ಯಾವ ಮೇಳದಲ್ಲಿ? ತುಳಸಿಯ ಮೇಳದಲ್ಲಿ. ನನಗೆ ಗೊತ್ತಾಯ್ತು. ಬೇರೆ ಪ್ರಕಾರ ಆಯಿತು. ನಾನು ಮೊದಲೆಗಾರ, ನಾನು ಅಷ್ಟೊಂದು ಮೊದಲೆಗಾರ ಅಂತ ಅಲ್ಲ, ದೊಡ್ಡ ಮೊದಲಾಗಲ್ಲ. ಅಷ್ಟೊತ್ತಿಗೆ ನನ್ನೊಟ್ಟಿಗೆ ಇದ್ದಲ್ಲ. ನಾನು ಬೇರೆ ಹೋಗಿದ್ರೆ ಮೊದಲಾಗಾರ ಹಾಗೆ ಹೋಗುತ್ತನ್ನ ಅಭಿಪ್ರಾಯ ಇದ್ದದ್ದು. ಅದು ಅವರ ಅಪ್ಪಣೆ ಪಡೆಯಿತು. ಈ ವಿಷಯ ಬೇಕು ಅಷ್ಟಾಗ ನಾನು ಅವರು ಬಿಡುವುದು ಅವರಿಗೆ ಗೊತ್ತಾಯಿತು. ನಾವೊಂದು ಹೇಳಿದ್ದು ನನ್ನ ಚಪ್ಪಳ ಗಮಲೆಲ್ಲ ನಾನು ರಾಮಭಟ್ರನ್ನು ಬಿಟ್ಟು ನಾನು ಬರುವುದಿಲ್ಲ, ಅವರು ನನ್ನ ಬರುವುದು.
ಆ ಮನಸ್ಥಿತಿ ಈಗ ಯಾರಿಗೆ ಉಂಟು? ಅಲ್ಲ, ಅಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು. ಆದರೆ ನಾ ಹೇಳಿದಲ್ಲ, ರಾಮಮೂರ್ತಿ ನನಗೆ ಏನು ಮಾಡಿದೆ ಹೇಳಿದೆ ಅಲ್ಲ, ನಾನು ಇದಕ್ಕೆ ಮುಂದೆ ಹೌದು ಹೇಳಿದೆ. ಹೌದು ಹೌದು. ಅವರನ್ನು ಬಿಟ್ಟರೆ ನಾನು ಬರುವುದಿಲ್ಲ. ಅವರು ಇದ್ದರೆ ನಾನು ಅವರಿಗೆ ಉತ್ತರ ಮಾಡ್ತೇನೆ, ಹಾಗೂ ಆಗ್ಬೋದು ನನಗೆ. ನಾನು ಅವರಿಂದ ಕೀಳಾಗಿ ನಾನು ಅವರ ಶಿಷ್ಯನೇ. ಅದು ಹೀಗೆ ಅಂಥ ಸಂದರ್ಭ ಬಿಟ್ಟಿದ್ದೇನೆ ಅಂತ ಹೇಳಿ ನಮ್ಮ ಮೊದಲಿಗಾರ ಬೇಡ, ಒಂದು ಅರ್ಥ ಬಿಟ್ಟು ಅಂತ ಹೇಗೆ ಹೇಳ್ತೇನೆ. ಹಾಗೆ ಇವ್ರನ್ನ ಹೇಳಿದೆ, ಅವರು ಇಲ್ಲದ ಅವರು ಅವರಿಗೇನು ಅವರ ಒಳಗೆ ವ್ಯತ್ಯಾಸ ಇತ್ತು, ಯಜಮಾನಿಯವರಿಗೆ ನಾನು. ಅದಕ್ಕೆ ನಾನು ಅವರು ಬಿಡದಾಗಿ ನಾನು ಮಾಡಿದೆ. ಇವರು ನನ್ನ ಗುರುಗಳಲ್ಲಿ ಇರುವ ಪ್ರೀತಿ ಒಂದು ಹಾಗೆ. ನಂತರ ಏನಂತ ಹೇಳಿದರೆ, ಅಡ್ಡಿ ನಡಕದಲ್ಲಿ ಸಮುದ್ರ ಮಥನ ಆಟ ಅಗರಿಬಾತು. ಆಗ ಅಗರಿಬಾತರು ಅವರ ಮಗಳ ಮದುವೆಗೆ ಹೋಗಿದ್ರೆ ಅವ್ರಿಗೆ ಸ್ವಲ್ಪ ಹೆಚ್ಚು ರಜೆಲಿತ್ತು. ದೊಡ್ಡ ಬಲ್ಪರು ಬಂದಿತ್ತು ಭಾಗವತಿಗೆ. ಅಜ್ಜ, ದೊಡ್ಡ ಅಜ್ಜ. ದೊಡ್ಡ ಬಲ್ಪರು ಹೌದು, ಗೊತ್ತಾಯ್ತು. ದೊಡ್ಡ ಪ್ರಮಾಣದಲ್ಲಿ ಗುರುಗಳಿಗೆ ದರ್ಶಭಟ್ರಿಗೆ ಮಧ್ಯರಾತ್ರಿ ಆಗುವ ಅರಸಿನ ಮುಂದೆ ಕಾಯಿಸುವಾಯಿತು, ತಡಲ್ಲಾಯಿತು. ಅವರಿಗೆ ಆಗುದುಂಟದು ಅಷ್ಟಕ್ಕೆ ಚೆಂಡ ಬಂದು ಏನು ಸಾಧ್ಯ ಇಲ್ಲ ಅವರಿಗೆ, ಅಷ್ಟು ತಲೆ ತಿರುಗಿದೆ ಅದೆಲ್ಲ ಆಗ್ತದೆ. ಶೀತ ಹೋಗಿ ಮಲಗಿದರು, ನನ್ನ ಕೈ ಜಡ್ಡ ಹೋಗಿ. ಬೆಳಗಾಯಿತು. ಬೆಳಗಾದ ಕೂಡಲೇ ಕಲಿಪರಲ್ಲಿ ಇವರು ಕೇಳಿದರು, ಕೇಳಿದರು, ಭಾಗವತಣ್ಣ ಇಂದು ಆಟ ಪಟೇಲಿರೋದು, ಪಟೇಲ್ ಸುರಬೈದ ಆಟ, ದೇವಿ ಮಹತ್ವ ಪ್ರಸಂಗ. ಇವತ್ತು ಚೆಂಡೆಗೆ ಆರ ತಪ್ಪೋದು ಲಕ್ಷ್ಮಣನಿಗೆ ಕೊಡ್ತಿಲ್ಲ, ನಂತ ಇಡ್ತಿಲ್ಲನ್ನೇ ಯಾರ ತಪ್ಪೋದು, ನಾನು ಉತ್ತಮ ಯಾರು ತಪ್ಪೋದು. ಚೆಂಡೆಗೆ ಯಾರು ಬೇಡ, ನನಗೆ ಗೋಪ್ರಶ್ನೆ ಸಾಕು, ಒಂದು ಉತ್ತು ಮೊದಲೇ ಕರ್ಕೊಂಡು ಬಾ. ಹೀಗೆ ಹೇಳಿತು, ಒಂದು ಉತ್ತು ಮೊದಲೇ ಕರ್ಕೊಂಡು ಬಾ. ಹಾಗೆ ಮಾಡಿದ ದಿವಸ ಇಲ್ಲಿ ಪಡ್ಡಿಯಲ್ಲಿ ಆಟ. ನುಳಿಯಾಲ ಮಾಬಲ್ರ ಇಂಥ ಪ್ರೀತು ಅವರು ಕಾಡಿದ್ರು, ಮೂಲಿಕೆ ಬೆಳೆದಿದ್ದರು. ಹಾಗೆ ಪುತ್ತೂರು 3-4 ಮೇಳದ ಆಟ ಇತ್ತು. ಅಲ್ಲಿಂದ ಅವರನ್ನು ಒತ್ತು ಮೊದಲೇ ಕರ್ಕೊಂಡು. ನಾನು ಆವತ್ತು ನಾನು ಸಂಗೀತಗಾರನು ಹೌದು, ಒದ್ದು ಮೊದಲಿಗಾರನು ಹೌದು, ಮೊದಲಿಗಾರನು ಹೌದು. ಶುರುವಿಗೆ ಸಂಗೀತ ಹೇಳಿದ್ದೆ ನಾನು. ಎರಡನೇ ನಾನು ಸಂಗೀತ ಕೈದಾದ ಕೂಡಲೇ ಬಲ್ಪರು ಬಂದು ಮುಖ್ಯ ಚರ್ಚೆ ಕೂತು. ಚಿಕ್ಕ ಪ್ರಾಯದ ಅಲ್ಲ, ಹೌದು, ಚಿಕ್ಕ ಪ್ರಾಯದಲ್ಲಿ ನಾನು ಅವರ ಚಿಕ್ಕ ಪ್ರಾಯ ಕೇಳಲಿಲ್ಲ, ನಾನು ಕಿವಿ ಉಳಿಲ್ಲ. ದೊಡ್ಡವರು ಪಡೆದು ಇಲ್ಲ ಆ ಪದ್ಯ ಕೇಳಲಿಲ್ಲ ನಾನು. ಯಾಕೆ ಅವರು ಪ್ರಸಂಗ ಸುಧಾಂತ ಪ್ರಸಂಗ ಸುಧಾಂತ ಬಂದು ಮತ್ತೆ ಅಲ್ಲಿಂದ ಮುಖ್ಯಶ್ವೇತ ಭಾರಿ ಕ್ರಮ. ನನಗೆ ಗೊತ್ತೇ ಇಲ್ಲ ಅವರು ಹೇಗೆ ಬರ್ತಾರೆ, ನನಗೆ ಗೊತ್ತಿಲ್ಲ. ನಾನು ಮತ್ತೆ ಬಾರಿಸಿದೆ. ಇದು ವಿಶೇಷದ ಹೇಳ್ತೀವಿ. ಅವರು ಆವತ್ತಿ ನಾವೆಲ್ಲ ಕುಡಿಸುವ ಹಾಗೆ ಅಲ್ಲ, ಅವರು ಆ ಥರ ಬೇರೆ ಅಲ್ಲ. ಮುಖ್ಯ ಬಾರಿಕೆ ಆಯ್ತೇನೆ ಪದ್ಯ ನಾನು ಬಾರಿಸಿದೆ. ಒಟ್ಟಾರೆ ನನಗೆ ದೇವರದೇ ಬಾರಿಸಿದ್ದು. ಬಾರಿಕೆ ನಂತರ ಕೂಡಲೇ ಚೆಂಡೆಗೆ ಹೋದೆ. ಚೆಂಡೆ ಹೋಗ್ಬೇಕಲ್ಲ, ಒತ್ತು ಮತ್ತೆ ಒಂದು ಕೂತು ಜೈನ ಮತ್ತು ಪ್ರಸಂಗ. ಅಲ್ಲಿ ಬ್ರಹ್ಮ ವಿಷ್ಣುವಿಗೆ ಸಂವಾದ ಆಗುವಾಗ ಒಂದಕ್ಕೆ ಮಾಡಿ ಹೇಳ್ತಾರೆ, ಒಂದಕ್ಕೆ ಮಂಡೋಗಿ ಬೆಳಗ್ಗೆವರೆಗೆ ನಾನು ಚೆಂಡಿಯೂ ಬಾಯ್ತೇನೆ, ಮದ್ಲಿಯೂ ಬಾಯ್ತೇನೆ. ನನಗೆ ಈ ಲೋಕದಲ್ಲೇ ನಾನಿಲ್ಲ. ಯಾಕಂದರೆ ನನಗೆ ಬ್ರಹ್ಮ ಇದು ದೇವಲೋಕರಿದ್ದಾಗ ಹೇಗೆ ನನ್ನ ಚೆಂಡೆ ನನಗೆ ಬಹಳ ಒಳ್ಳೆಗೆ ಇರ್ತಿತ್ತು ಅವರ ಪದ್ಯದಿಂದಾಗಿ. ಅವರ ಪದ್ಯದ ಆ ರುಚಿಯಿಂದ ನನ್ನ ಚೆಂಡೆ ಒಳಗೆ ಇರ್ತಿತ್ತು. ಅಂಥದ್ದು ಕಾರ್ಯಕ್ರಮ ಅಂಥದ್ದು ಮರೆಯುವಂಥದ್ದಲ್ಲ. ಬೆಳಿಗ್ಗೆ ನನ್ನ ತಂದೆಯವರ ಸ್ನೇಹಿತರಲ್ಲಿದ್ದರು, ಹಳೆ ಸ್ನೇಹಿತರಲ್ಲ, ಯಕ್ಷಗಾನದಲ್ಲಿ ಅವರೆಲ್ಲ ಇದು ಚಂದೂನ ಮಗ ಅದ, ಇದು ಚಂದೂನ ಮಗ ಅದ, ಗೋಪ್ರಷ್ಟ ಅಂತ ಏನಂತಾನೆ ಹೇಳ್ತಾರೆ. ಹಾಗೆ ಎಲ್ಲ ಪರಿಚಯ ಹೇಳ್ತು. ಅದು ತಂದೆಗೆ ಶಿಫಾರಸು. ತಂದೆ ಇದ್ರಾಗ ತಂದೆಯವರು ನೀವು ಹೋಗ್ತಾರಪ್ಪ ಆ ಟೈಮಿಗೆ ಆಗಿದ್ದಾರಪ್ಪ, ಆಗ ನಮಗೆ ಇದ್ದಾರಪ್ಪ ಆಗಲೇ ಅವರು ಅನುಭವಿಸಿದ್ರು. ಅದು ಅವರು ಅನುಭವಿಸಿದ್ದಾರೆ, ಎಲ್ಲ ಅನುಭವಿಸಿದ್ದಾರೆ. ಅದು ಬಿಟ್ಟು ಈ ಧರ್ಮಸ್ಥಳದಲ್ಲಿ ಇದು ಈ ಸಿನಿಮಾ ಶುರು ಮಾಡಿದ್ದಾರೆ. ಇದು ಧರ್ಮಸ್ಥಳ ಮಾಡಿದ ಆತ ಸಿನಿಮಾ ಅದರಲ್ಲಿ ಯಾಕ್ಟ್ರಲ್ಲಿ ಇವರು ನಮ್ಮ ಸಾತ್ವಿಕರು ಯಾಕ್ಟ್ ಮಾಡಿದ್ದಾರೆ. ಆ ಯಾಕ್ಟ್ ಮಾಡುವಾಗ ಅಲ್ಲಿ ಫೋಟೋ ತೆಗೆದ ತಂದೆಗಳು ನಿಂತು ನನ್ನ ಹತ್ರ ನಿಂತ್ಕೊಂಡು ಹಾಗೆ ಇತ್ತು ಅಂತ ಹೇಳಿದ್ರು. ಮತ್ತೆ ತಿರುವತ್ತವರು ಹೌದು, ಅದು ಗಣಪತಿ ಕೌತುಕ ಒಂದು ಪದ್ಯ. ಹೇಳ್ತೇನೆ. ಒಂದೇ ಪದ್ಯವನ್ನು 12 ತಾಳ 12 ರಾಗಗಳಲ್ಲಿ
ಸಾಹಿತ್ಯಕ್ಕೆ ದೋಷ ಬಾರದ ಹಾಗೆ ನಾನು ಹೇಳ್ತೇನೆ, ಹೇಳಿದ್ದೇನೆ. ಕಾರ್ಯಕ್ರಮ ಆಗಿದೆ. ನಿರೂಪಣೆ ಜೋಶಿಯವರು, ಪ್ರಭಾಕರ್ ಜೋಶಿಯವರು. ಉಪ್ಪಿನಗಡಿಯಲ್ಲಿ ಕಜೇಶ್ವರ ಭಟ್ರ ಕಾರ್ಯಕ್ರಮ, ಅಲ್ಲಿ 80 ಶಾಂತಿಗೆ. ಅದು ಕೇಸೆಟ್ ಉಂಟು, ಅದರಲ್ಲಿ ಉಂಟಾ ನಿಮ್ಮ ಹತ್ರ? ನಿಮ್ಮ ಹತ್ರ ಉಂಟಾ? ಉಂಟು, ಹುಡುಕಬೇಕು. ಒಂದೇ ಪದ್ಯವನ್ನು 12 ತಾಳ, 12 ರಾಗ, 12 ರಾಗ, ಸಾಹಿತ್ಯ ದೋಷ ಬಾರದ ಹಾಗೆ. ಯಾವ ಒಂದು ಪದ್ಯವನ್ನು ಹಾಡಿ ನೀವು? ಯಾವ ಪದ್ಯವನ್ನು? ನಾ ಪದ್ಯ ಅರಚಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ, ಒಂದೇ ಪದ್ಯವನ್ನು. ಅದು ಬಹಳ ಮೆಚ್ಚುಗೆ ಆಗಿದೆ. ಮತ್ತು ಇದು ಉಡುಪಿಯಲ್ಲಿ ಆಗಿದೆ. ಅದು ನಮ್ಮ ML ಸಾಮಗಳು ನನಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಆ ಪದ್ಯ ಹೇಳು ಬಹಳ ಸಂತೋಷ ಇದೆ, ಇಲ್ಲಿ ಎಲ್ಲ ಬಹಳ ಹೊಗಳ್ತಾರೆ ಅಂತ ಹೇಳಿದ್ರು. ML ಆಗ ಅವರು ಅಧ್ಯಕ್ಷರು. ಹಾಗೆ ಅದು ನಾನು ಮಾಡಿ ವಿಶೇಷ ಎಂಬುದು ಅದು. ಹೌದು, ಅದು ನಾನು ಮಾಡಿದಲ್ಲ, ನಾನು ಹೇಳ್ತೇನೆ ಅದು ನಾನು ಮಾಡಿ ಎಲ್ಲ ಮನೆ ಅಂತ ಅವರು ಮಾಡಿಸಿದ್ದಲ್ಲ ಇಂದ. ಇಲ್ಲ ನಾನು ಮಾಡಿದೆ ಹೇಗೆ ಅವರು ಬಲ್ಪಿ ಹೇಳಿದ್ವು, ಒಂದು ಪದ್ಯವನ್ನು 1 ತಾಳ ಅಥವಾ 2 ತಾಳ 3 ತಾಳದಲ್ಲಿ ಹೇಳುವವರು ಇರ್ಬೋದು, ಈಗ 12 ತಾಳದಲ್ಲಿ ಹೇಳುವವರಿಲ್ಲ, ಯಾರು ಹೇಳಲಿಲ್ಲ. ಅವರು ಛಂದಸ್ಸು ತಯಾರು ಮಾಡಿದಾಗಾಯ್ತು. ಅವರು ನಾನು ಛಂದಸ್ಸನ್ನೇ ತಯಾರು ಮಾಡಿದಾಗಾಯ್ತು, ಮತ್ತೆಂತ ಹೇಳಬೇಕಾದ್ರೆ. ಹಾಗೆ ಅದೊಂದು 12 ತಾಳ, 7 ತಾಳ, 7 ತಾಳ, ತಾಳ 7. ನಾನು 12 ತಾಳದಲ್ಲಿ ಹೇಳಿದ್ದೇನೆ. ಅಂದ್ರೆ ಉಪತಾಳಗಳನ್ನೆಲ್ಲ ಸೇರಿ 12 ತಾಳಗಳಲ್ಲಿ ಹೇಳಿದೆ. ತಾಳ 7 ಹೌದು, 12 ತಾಳಗಳು ಹೇಳಿದ್ದೇನೆ ಅಂತ. 12 ತಾಳಗಳು ತಪ್ಪದೇ ಹೇಳಿದ್ದೇನೆ ಅಂತ. ಚೌತಾಳದಲ್ಲಿ, ಆದಿ ತಾಳದಲ್ಲಿ, ಧ್ರುವ ತಾಳದಲ್ಲಿ, ಧ್ರುವ ತಾಳ ಅದು ಹೊಸ ತಾಳ, ಹೌದು, ಅದರಲ್ಲಿ ಹೇಳಿದ್ದೇನೆ. ಅದೊಂದು ಗಣಪತಿ ಕೌತುಕ. ಆಯ್ತಾಯ್ತು, ಏಕತಾಳ ಅಲ್ವಾ? ಇಲ್ಲಿ ಈಗ ಗಡಿ ಮಾಡಬೇಡಿ, ನೆನ್ಕೊಡ್ಬೇಕು. ನಾನು ಇದನ್ನು ಮಾತಾಡಿ ರಾಗ ಬರೋದಂತೆ ಬೇರೆ ರಾಗ ಹೇಳ್ಬಿಟ್ರೆ ಮತ್ತೊಂದು ರಾಗ ಆಗಿಬಿಟ್ರೆ ಚೆನ್ನಾಗಿಟ್ಟ ಅರಳುವ ವಾಹುಕ ಕಿಟ್ಟ ತಗ ಆರುತಿ ರೋಮ ರೋಮ ವಿನಾಯಕ ಚೆನ್ನಾಗಿಟ್ಟ ಅರಳುವ ಗಣಪತಿ ಕೌತುಕ ಜೈ ಜೈ ಜಯ ಕಿಟ ಉದರಗಿಣಂ ಕಿಣ್ಣಂ ಕಿಣ್ಣಂ ತಧಿಕ್ಕು ಧಿಕ್ಕು ಆನೆ ಮುಖದ ವಾತುರಕ ಕಿಣ್ಣಂ ಕಿಣ್ಣಂ ತಧಿಕ್ಕು ಧಿಕ್ಕು ಆನೆ ಮುಖದ ವಾತಕ ತೋತ ಗಣಪತಿ ಕೌತುಕ ಜೈ ಜೈ ಜಯ ಕಿಟ ಉದರಗಿಣಂ ಗಣಪತಿ ಕೌತುಕ ಜೈ ಜೈ ಜಯ ಕಿಡ ಉದರಗಿಣಂ ಕಿಣ್ಣಂ ಕಿಣ್ಣಂ ತಧುಕ್ಕು ದಿಕ್ಕು ಆನೆ ಮುಖದ ವಾತಕ ಗಣಪತಿ ಕೌತುಕ ಜೈ ಜೈ ಜಯ ಕಿಟ ಉದರಗಿಣಂ ತತ್ತರ್ವಿನಜರ್ ಉಬಿರ್ದಿ ಉಬಿರ್ದಿ ಥಕ್ಕು ಧೇಕ್ಕು ತಗ ತನಾಕು ತದಿಗ
ತಕ್ಕು ಧೀಕು ತಗ ತಲಾಂಕು ತದಿಗ ತಕ್ಕು ಧೀಕು ತಗ ತತಾಂಕು ತಡದೆ ತಕ್ಕು ಧೀಕು ತಗ ತಲಾಂಕು ತದಿಗ ಓ ದೇವ ದೇವ ದೇವನಲ್ಲವೇ ಖಗವಕಾಧಾತ ಗಗವಂದಿತ ಹುಜನರದಾತ ಕೀರ್ತಿ ವಿಖ್ಯಾತ ವಂದೇ ಶಂಭೋ ವಂದೇ ಶಂಭೋ ಕೀರ್ತಿ ವಿಖ್ಯಾತ ಗಜಮುಖದಾತ ತ್ರಿಜಗವಂದಿತ ಸುಜನರ ದಾತ ಕೀರ್ತಿ ವಿಖ್ಯಾತ ವಂದೇ ಶಂಭೋ ವರದ ಗಣೇಶ ಗಣಪತಿ ಮೂಷಕ ವಾಹನ ರೇ ವಂದೇ ದೇವರ ದೇವ. ಅಂದರೆ ಪಕ್ಕ ಓದಿಕೊಳ್ಳಿಕ್ಕೆಲ್ಲ ಹೌದಿಲ್ಲ, ಅದು ಅದರಲ್ಲಿ ಇರುವಾಗ ಎಲ್ಲ ಆಗ್ತದೆ, ಅದರಲ್ಲಿ ಇಲ್ಲಲ್ಲ. ಹೌದೌದು. ಅದು ಅಲ್ಲಿ ಆದ್ರೂ ನೀವು ಅಡ್ಜಸ್ಟ್ ಮಾಡಿ ಹೇಳಿದ್ದು ಹೌದು. ಗ್ಯಾಪ್ ಬಿಟ್ಟರು ಕರೆಕ್ಟಾಗಿ ಹೇಳಿದ್ರು. ನಮ್ಮ ಎಲ್ಲಿ ಅಂತ ಹೇಳಿದ್ರೆ ಕಟೀಲ್ ಇದು ಎಡೀನಲ್ಲಿ ಎಡನೀರು. ಸ್ವಾಮೀಜಿ ನನಗೆ ಹೇಳಿದರು, ಗುರುಪ್ರಾಯ್ ಇದು ಓದೆ ಒಂದು ಪಂದ್ಯಗಳು ಬರೋಣ ಓದೆಲ್ಲ. ಅವತ್ತು ನಮ್ಮ ಸುಬ್ರಹ್ಮಣ್ಯರು ದೇವೇಂದ್ರ ಬಲ ಸುಬ್ರಹ್ಮಣ್ಯ ಹೊಳ್ಳರು ನಮ್ಮ ಕಾಸರಗೋಡು. ಗೊತ್ತಾಯ್ತಲ್ಲ, ಹೌದು. ನನ್ನ ಭಾವ. ಮತ್ತೆ ಶ್ರೀಧರ್ ರಾವ್ ದೇವೇಂದ್ರ ಗೊತ್ತಾಯ್ತಲ್ಲ, ಬಲ್ಲಾಟರು. ಮತ್ತೆ ಇವರು ನಮ್ಮ ಬದ್ದೆಡದವರು ಜಂಡಬದ್ರೆ. ಹಾಗೆ ಅವತ್ತು ಜನಕಾರಿಗೆ ನಾನು ಚೋಡಲ್ಲ ಸರಿ ಇಲ್ಲ, ಗುರುಗಳೇ ಹೇಳಿದೆ ಅದನಕಾರಿಗೆ ಪರಬಹುದು. ಮತ್ತೆ ಹೋದೆ ಅದನ್ನು ಬೇರೆ ಅಮೆರಿಕೆಯಲ್ಲಿ ಕೊಂಡೋಗಿದ್ದದು, ಅದು ಬಹಳ ಒಳ್ಳೆಯದಾಗಿದೆ ಅಂತ ಅವರನ್ನಲ್ಲಿ ಅವರಿಗೆ ಸುಬ್ರಹ್ಮಣ್ಯ ನನಗೆ ಇಷ್ಟು ಹೋದೇವದ ಇಷ್ಟು ಉಂಟು ಕ್ರಮ ಉಂಟು ಗೊತ್ತಿಲ್ಲ ಅನ್ನೇ ಅಂತ 6 ಕ್ರಮ ಸೊನ್ನೆ ಹೋದೇವದಲ್ಲಿ ಬರ್ತೇನೆ ನಾನು ಗುಟ್ಟಾಗಿ ಏನಿಲ್ಲ, ಎಲ್ಲ ಹೌದು, ಎಲ್ಲ ಬರ್ದಿದ್ದಾರೆ. ಎಲ್ಲ ಬರ್ತಿದ್ದೆ, ನನಗೆ ಏನು ಗೊತ್ತುಂಟು ಅದೆಲ್ಲ ಬರ್ತಾಗಿದೆ. ಯಾರಿಗೂ ಗುಟ್ಟಿಲ್ಲ. ಈ ಕೆಲವರು ಗುಟ್ಟು ಮಾಡ್ತಾರೆ, ಗುಟ್ಟಿಲ್ಲ, ಗುಟ್ಟೇ ಇಲ್ಲ ಯಾರಿಗೆ, ನನಗೆಲ್ಲ ಮುದ್ದಿನವರಿಗೆ ಇಲ್ಲ. ಕರೆಕ್ಟ್. ಈಗ ಅದೇ ನೋಡಿ, ಇಷ್ಟು ಹೊತ್ತು ನೀವು ತೆಂಗುತಿಟ್ಟು ಯಕ್ಷಗಾನದ ಈ ಒಂದು ಏನು ಮದ್ದಳೆ ವಾದನ ಮತ್ತು ಆ ಪುಸ್ತಕಗಳು, ನಿಮ್ಮ ಅನುಭವಗಳು ಅದನ್ನೆಲ್ಲ ಭಾಳ ಚೆನ್ನಾಗಿ ಏನು ಮುಂದಿನ ಪೀಳಿಗೆಗೆ ಪುಸ್ತಕದಲ್ಲಿ ಹೇಗೂ ಉಂಟು, ನಮಗೂ ವಿಡಿಯೋದಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನು ಇದರಲ್ಲಿ ತೋರಿಸಿಕೊಟ್ರಿ. ಇದಕ್ಕೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ಎಲ್ಲ ನನ್ನ ಗುರುಗಳಿಗೆ, ನನ್ನ ಮಂಜುನಾಥನಿಗೆ ಎಲ್ಲ ಕೃತಜ್ಞತೆಗಳು. ಗುರುಗಳಿಗೂ ನನ್ನ ಮಂಜುನಾಥನೇ ನನ್ನ ಮಾಡಿಸಿದ್ದು. ನನ್ನನ್ನು ನಾನೇ ಮುಗಿಸುವುದೇ ಅವರಿಂದಾಗಿ, ನಾನು ಬದುಕಿದ್ದು ಅವರಿಂದಾಗಿ, ಇದು ಕೊಡುವುದು ಅವರಿಗೆ. ಹಾಗೆ